ಮನು ಹಾಯ್, ಹೇಗಿದ್ದೀರಾ? ಊಟ ಆಯ್ತಾ? ಸೈಯದ್ ಬ್ರದರ್ ಹಾಯ್, ಊಟ ಮಾಡಿದ್ರಾ? ಉದ್ದು ಅಕ್ಕ ಊಟ ಆಯ್ತಾ? ನಾನು ಯಾರಕ್ಕ? ಊಟ ಆಯಿತು. ನೀವು ನರಮನಿ ಎಮ್ ಡಿ ಬ್ರೋ ಊಟ ಆಯ್ತಾ ಅಂತ ಕೇಳ್ತಿದ್ದಾರೆ ಸೈಯದ್ ಬ್ರದರ್. ಮನು ಹಾಯ್ ಅಂತೇಳಿ ಎಂತದು ಮನು ಎಂತ ಲೈಕ್ ಕೊಡೋದವ್ರು ಲೈಕ್ ಕೊಡಿ ಆಯಿತಾ. ಹಾಯ್ ಅಂತ ಹೇಳ್ತಿದ್ದಾರೆ ಶಾಂತಕ್ಕ ಹಾಯ್. ಒಣಸಾಂಡೆ ಸೈಯದ್ ಬ್ರೋ ಹಾಯ್ ಅಂತ ಮನು ಅವರು. ಪುಂಡರ ಒಣಸ್ ಆಡಿಯ ಶಾಂತಕ್ಕ ಕಜಪು ಹೀರೆತ್ತಳು ಮುದ್ದು ಅಕ್ಕ ಅಂತ ಮನು ಅವರು ನಗ್ತಾ ಇದ್ದಾರೆ. ಎಂತ ಮನು ಆಂಡ್ ಅಂತ ಶಾಂತಕ್ಕ. ಲೈವ್ಗೆ ಜಾಯ್ನ್ ಆಗಿ ಸಪೋರ್ಟ್ ಮಾಡಿ. ಹೌದು, ಲೈಕ್ ಕೊಡಿ. ಬರ್ತಾರೆ ಈಗ, ನಿಧಾನ ಬರ್ತಾ ಇದ್ದಾರೆ. ಎಲ್ಲಿ ಹೋದ್ರು ಸೈಯದ್ ಬ್ರದರ್? ನಾಪತ್ತೆ. ಪಡೆಕಲ್ ಬೈಜ್ಜನೆ ರಜೆ ಇಜ್ಜಿ ತೋಜುಂಡು ಅತ್ತೆ ಎಕಡಿತ್ತೇರು ಏರ್ನೈಟ್ ಸಾತೆ ಕಲ್ಲ ಇವಡು ಲೈಕ್ ಡನ್ ಮುದ್ದು ಅಕ್ಕ. ಇದೆಂತ ಚೇಂಜ್ ಆಯಿತು ಮನು, ಯಾಕೆ? ಸೂಪರ್ ಸೂಪರ್ ಅಂತ ಶಾಂತಕ್ಕ. ಕವಿತಾ ಕನ್ಲ ಇವಡು ಇತ್ತೇರೆ ಇನ್ನಿಲ್ಲ ಇನ್ನಿಲ್ಲ ಪೋತು ಜರಂದು ಬೇಲಿಗೆ ಅದೇ ಅದು ಹಾಗೆ. ಹೌದಾ, ಓಕೆ ಮನು, ಚೇಂಜ್ ಮಾಡಿದ್ರಲ್ಲ. ನಾನು ಕೂಡ ತಮ್ಮ ಅಂತ ಕರಿತೇನೆ, ನಂದು ಕೂಡ ಚೇಂಜಸ್ ಇರಲಿ. ಶಾಂತಕ್ಕ ಥ್ಯಾಂಕ್ ಯು ಶಾಂತಕ್ಕ. ತಮ್ಮ, ಹೌದು ಮನು ತಮ್ಮ. ಬದಲಾವಣೆ ಜಗದ ನಿಯಮ ಅಲ್ವಾ? ಅಲ್ವಾ ಶಾಂತಕ್ಕ? ಬೆಸ್ಟ್ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಶಾಂತಕ್ಕ. ಬೇಲೆ ಆಂಡೆ ಇಜ್ಜಿ ಬೇಲೆ ತರಬೇನಿ ನೈಸ್ ಲೈವ್. ಥ್ಯಾಂಕ್ ಯು. ಎಕ್ಸಲೆಂಟ್. ಎಲ್ಲರೂ ಒಂದೊಂದು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ತಮ್ಮಲ್ಲ, ನಾನು ಅಕ್ಕ ಆದಮೇಲೆ ನೀವು ತಮ್ಮನ್ನೇ ಅಲ್ವಾ ನಾನು. ಲೈಕ್ ಕೊಡಿ ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ಕೋಪಗೊಂಡಿದ್ದಾರೆ ಮನು ಅವರು. ಮತ್ತೆ ನೀವು ಅಕ್ಕ ಹೇಳಿದ್ದಾರೆ. ಬ್ಯೂಟಿಫುಲ್, ಥ್ಯಾಂಕ್ ಯು. ಹರೀಶ್ ಅವರೇ ಹಾಯ್ ಹಾಯ್, ಹೇಗಿದ್ದೀರಾ? ಊಟ ಆಯ್ತಾ? ಲೈಕ್, ಥ್ಯಾಂಕ್ ಯು. ಲೈಕ್ ಕೊಟ್ರಾ? 2 ಲೈಕ್ ಉಂಟು ಮೇಡಮ್. ಊಟ ಆಗಿದೆ, ನಿಮ್ದಾಯ್ತಾ? ನಾನು ಯಾರ ತಮ್ಮ ಆಗಲ್ಲ. ಹೌದಾ, ಮತ್ತೆ ನೀವು ಹೇಗೆ ಅಕ್ಕ ಅಂತ ಕರೆದ್ರಿ? ಮೇಡಮು ಎಂತ ಚಾಕ್ಲೇಟಾ? ಥ್ಯಾಂಕ್ ಯು ಹರೀಶ್. ಊಟನೂ ಹೌದಾ? ನನ್ನ ಇಷ್ಟ. ಓಕೆ, ಅದು ಕೂಡ ನನ್ನ ಇಷ್ಟ. ಅತ್ತೆ ಶಾಂತಕ್ಕ ಎನ್ನ ಇಷ್ಟ. ಸೂಪರ್ ಸೂಪರ್ ಅಂತ ಹರೀಶ್ ಅಂದು.
ಸೂಪರ್ ಅಂತ ಹರೀಶ್. ಥ್ಯಾಂಕ್ ಯು ಹರೀಶ್. ಮುದ್ದು ನೀನು ಯಾವಾಗ ಮೇಡಮ್? ನಾ ಒಂದು ನಾಲ್ಕು ನಾಲ್ಕು ದಿನ ಆಯಿತು ಮೇಡಮ್ ಆಗಿ. ಸೂಪರ್ ಅಂತ ಹೇಳ್ತಿದ್ದಾರೆ ಹರೀಶ್. ಜಗಳ ಬೇಡ ಇಲ್ಲಿ ಅಂತ ಹೇಳ್ತಿದ್ದಾರೆ ಶಾಂತಕ. ಹೌದು, ಜಗಳ ಯಾಕೆ? ಸೂಪರ್ ಸೂಪರ್ ಅಂತ ಹರೀಶ್. ಲೈಕ್ ಕೊಡದವ್ರು ಲೈಕ್ ಕೊಡಿ, ಹಾಗೆ ಕಮೆಂಟ್ ಮಾಡಿ. ಚಾನಲ್ ಸಬ್ ಮಾಡಿಲ್ಲಂತೆ, ಸಬ್ ಮಾಡಿಕೊಡ್ಲಿ. ಯಾವ ಮೇಡಮ್ ಗೊತ್ತಿಲ್ಲ, ಕೇಳಿ ನೀವು ಯಾವ ಮೇಡಮ್ ಅಂತ, ನಾನು ಎಂತ ಹೇಳಿ. ಭಾಗ್ಯ ಮೇಡಮ್ ನಮ್ಮ ಲೈವ್ ಕೂಡ ಬರ್ತಾ ಇಲ್ಲ. ಬರ್ತೇನೆ ಹರೀಶ್, ಸ್ವಲ್ಪ ಬ್ಯುಸಿ ಇದ್ದೆ. ಕಂಟೆಂಟ್ ಸೂಪರ್. ಥ್ಯಾಂಕ್ ಯು ಶಾಂತಕ್ಕ. ಸೂಪರ್ ಸೂಪರ್ ಅಂತ ಹರೀಶ್. ಸೂಪರ್ ಸಪೋರ್ಟು, ಥ್ಯಾಂಕ್ ಯು. ಜಗಳ ಬೇಕು ಹೌದಾ ಮನು? ನಿಮ್ಮ ಮಂಡೆ ಸೂಪರ್ ಅಂತ ಹರೀಶ್. ಸೂಪರ್ ಸೂಪರ್, ಥ್ಯಾಂಕ್ ಯು. ಲೈಕ್ ಬಂತಲ್ಲ, ಯಾರಾದರೂ ಲೈಕ್ ಕೊಟ್ಟಾಯ್ತು. ಮುದ್ದು ನನ್ನ ಲೈವ್ಗೆ ಬರಲ್ಲ. ನೀವು ಲೈವ್ ಮಾಡ್ತೀರಾ ಮನು? ಯಾವಾಗ ಲೈವ್ ಮಾಡ್ತೀರಿ? ನೀವು ಟೈಮಿಂಗ್ಸ್ ಹೇಳಿ ಬರುವ. ನೀವು ಟೈಮು ಹೇಳದಿದ್ರೆ ನಾನು ಹೇಗೆ ಬರ್ಬೇಕು? ಮೇಡಮ್ ಅಂತ ಚಾಕ್ಲೇಟ್ ಕೊಡ್ತಿದ್ದಾರೆ. ಥ್ಯಾಂಕ್ ಯು ಹರೀಶ್. ಉಡುಪಿಯ ಹುಲಿ ಬಂತು ನೋಡಿ, ಉಡುಪಿಯ ಹುಲಿ ಬಂತು. ರವೀಂದ್ರಣ್ಣ ಹಾಯ್ ಹಾಯ್. ಒಣಸಾಂಡಿ ಸೂಪರ್ ಅಂತ ಹರೀಶ್. ಸೂಪರ್ ಸೂಪರ್, ಥ್ಯಾಂಕ್ ಯು. ಎಮ್ ಡಿ ಬ್ರೋ ಹಾಯ್ ಅಂತ ರವೀಂದ್ರಣ್ಣ. ಬೇಡ ಬಿಡುವ, ಎಲ್ಲಿಗೆ ಹೋಗ್ತೀರಾ? ನಿಲ್ಲಿ ಮನು, ನಿಲ್ಲಿ. ಎಂತ ಹೋಗುದು ನೀವು? ಮಂಡೇ ಕೊಡ್ತೇನೆ. ಅವೇ ಚಾಕ್ಲೇಟ್ ಅದೇ ಶಾಂತಕ್ಕ. ರವೀಂದ್ರಣ್ಣ ಒಣಸ್ತಾಂಡಿ ಎತ್ತಕ್ಕೆ ನೋಡಿರಿ. ಈಗ ಮೇಡಮ್ ಸಂಜೆ 9ಗೆ ಲೈವ್ ಇರುತ್ತೆ ಬನ್ನಿ. ಓಕೆ ಓಕೆ. ಮನು ನಗ್ತಾ ಇದ್ದ. ಸೂಪರ್ ಸೂಪರ್ ಅಂತ ಹರೀಶ್ ಅಣ್ಣ. ಸೂಪರ್ ಅಂತ ಹೇಳ್ತಿದ್ದಾರೆ ಹರೀಶ್ ಅಣ್ಣಗೆ. ರವಿ ಬ್ರೋ ಹಾಯ್ ಅಂತ ಹೇಳ್ತಿದ್ದಾರೆ ಮನು. ಸೂಪರ್ ಸೂಪರ್ ಅಂತ ಹರೀಶ್. ಉಡುಪಿ, ಹೌದು ಉಡುಪಿ. ಸೂಪರ್ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಮೇಡಮ್. ಬಾಯ್. ಹೊರಟದ್ದಾ? ಓಕೆ ಓಕೆ, ಬಾಯ್ ಬಾಯ್ ಹರೀಶ್. ಮಂಡೇ ಅಂತ ಹೇಳ್ತಿದ್ದಾರೆ ಮನು. ಅಣಸಾಂಡ್ ನಿನ್ನ ಎನ್ನ ಲಾಂಡಿಯ ರವೀಂದ್ರಣ್ಣ. ಪೀರೆ ಕಜ್ಜಿಟ್ಟಿತ್ತು ಇರೇದದೆ ಕೊಕ್ಕನ ಕೊಕ್ಕನ ಬೊಕ್ಕನ. ಮನು ಅವರ ತಲೆ. ಅಬ್ಬಲಿಗೆ ತುಯ್ಯಾರೆ ರವೀಂದ್ರಣ್ಣ. ಕಾರ್ಕಳ ಪಿಲಿ ಲೈವ್ ಸ್ಟಾರ್ಟ್ ಆಗಿದೆ ಹೌದಾ? ಪಿಲಿ ಲೈವಾ? ಅದು ಪಿಲಿ ಅಲ್ಲ ಮಾರು, ಹುಲಿ ಕನ್ನಡದಲ್ಲಿ ಹೇಳಿ. ನುಗ್ಗೆಕಾಯಿ ಸಾರು ಯಾರಿಗೆ? ಮನುಗ? ಓಕೆ ಓಕೆ, ಮೀನು ಸಾರು. ಹೌದಾ? ಅಬ್ಬಲಿಗೆ ಅಂದು ಅಬ್ಬಲಿಗೆ. ಕೋಲ್ ಮೈಕಾಯರ್ ಮಾರ. ಅಬ್ಬಲಿಗೆ ಪನ್ನಿ ಕೂಡ್ಲೆ ಇಜ್ಜಿರ್ನು. ಸ್ಕ್ರೀನ್ ಮಿತ್ತುಂಡು. ಸ್ಕ್ರೀನ್ ಮಿತ್ತುಂಡು ದಾರಿ ಇರೆಗ ಆಪುಜಿ ಇರೆ ಮೀನು ತಿನ್ನೆ ಜಾಸ್ತಿ. ಒಂದೇ ಮೀನು ತಿನ್ಪುನ ಕಮ್ಮಿ ಮಾಡ್ಬಿಡು, ಸರಿ ಆಪು. ಮನು ಎಂತಾಯ್ತು? ಏನು ಏನು ಮನು ಅವರು ನಗ್ತಾ ಇದ್ದೀರಾ? ಯಾಕೆ ನಗು? ಕರ್ತಲದಾರು ದೂರ ಪೋತೀರು. ಕರ್ತಲದ ಪಿಲಿ ಲಕ್ಕದ ಜಾಂದು ಜೈದು ನಾನು. ರವೀಂದ್ರಣ್ಣೆ ಮಾಯಿಕಾಯಿ. ಶಾಂತಕ್ಕ ಉಲ್ಲಾರ
ಈ ರಂಡಲುಳ್ಳರ ಲೈಕ್ ಅಂತ ಶಾಂತಕ್ಕ ಪೂರ ಮಾಯ ಇರು ಸಂಪತಣ್ಣೆ ಬತ್ ಹಾಯ್ ಸಂಪತಣ್ಣ ಒಣಸಾಂಡಿ ಪೆರ್ಮರಿದ ಲೆಕ್ಕ ಜೈದಿರ್ತೋ ಜೊಡಂದು ಬೈಜೇರ್ ನಲ್ಲ ಕಡ್ತಲದ ಪಿಲಿ ಒಲ್ಪದವು ದಾದಿ ಒಲ್ಪದ ರವೀಂದ್ರಣ್ಣ ಈರ್ ದಾದಗೆ ಏನಂದಿಲ್ಲ ಅವು ಬಂದೆ ಫಸ್ಟ್ ಆ ಉಂದೆತ ದುಬೈದ ಯಾನುಲ್ಲ ಏರು ಇಜ್ಜರ ಅಂದ್ ಮೇರಿ ಕಡ್ತಲ್ಲದ ಪಿಲಿ ಇಲ್ಲೇರ ಅಬ್ಬಲಿಗೆ ನಾವು ಇಲ್ಲದೆ ಒಲ್ತೊಲ್ತ ಯಾನು ವೀಡಿಯೋ ತೊಗೊಂಡ್ರ ಮರ್ಲ ಇಂಕ ಬತ್ತನು ಬತ್ತನು ಬೆಪ್ಪಿರನೆ ಅನ್ನ ವಾದ್ಯಡು ವಾದ್ಯಡು ಬತ್ತನತೆ ಮುದ್ದು ಪೆರ್ಮರಿ ಲೆಕ್ಕ ಜೆಪ್ಪುನ ಅಂದ ಈರ್ ತೂತಾರ ಅಂದು ಮಸ್ತುಂಡ ಆ ಮೂಜಿ ಏತ್ 4 ಕಲ್ಲರ್ ಉಂಟು ರವೀಂದ್ರಣ್ಣ 4 ಕಲ್ಲರ್ದ ಅಬ್ಬಲಿಗೆ ಬೊಡೈರಿಗೆ ಮಂಡೇ ದಿವಾರ ನೆಕ್ಕಿ ಏಪಲ ರಜೆನೆ ಬಂದಿಲ್ಲ ಎಂಜಾಯ್ ಸಂಪತ್ತಣ್ಣ ನೀರು ಇಲ್ಲದೆ ಯಾವ ಹೂವು ಅರಳುವುದಿಲ್ಲ. ಹೌದು ಹೌದು ರವೀಂದ್ರಣ್ಣ. ಬಂದರು ನೋಡಿ, ಬಂದರು ಶಾಂತಕ್ಕ ನೋಡಿ, ಕರ್ತಲದ ಹುಲಿ ಬಂತು. ಔಟ್ ಹೌಸ್ ಡುಲ್ಲ ಅಂತ ಅಂದೆ ಸಂಪದಣ್ಣ. ಶಾಂತಕ್ಕ ನಗ್ತಾ ಇದ್ದಾರೆ. ರಿಕ್ಷೆಗೂ ಪಾಡ್ರೆಗೂ ಬೋರ್ಡು ಹೆಂಚಿನೇ ಇಲ್ಲ ಮಂಡೆ ಮೆರವಣಿಗೆ ಉಂಟ ರಿಕ್ಷೆ ಪಾಡ್ದು. ಓ ಮಾರಿ ಏರಿ ದಾದಿ ಇರೆಗೆ ನೆರಪುನು ನೀರು ಇಲ್ಲದೆ ಯಾವ ಗಿಡ ಉಳಿಯುವುದಿಲ್ಲ. ಹೌದು, ಬೇಕಿತ್ತ ಮಗನೇ ಬ್ಯಾಗ್ ಹಿಡಿಸಿದ್ದ ನಡಿದ್ದು ಅಲ್ವಾ ಸಂಪತ್ತಣ್ಣ. ಉಪ್ಪುನು ಜಾಲ್ಡ್ ಅದೇ ಶಾಂತಕ್ಕ ಜಾಲ್ಡಿದ್ದು ಕೂಡ ಓಲು ಅನ್ರು ಓಲ್ಗೆ ಔಟ್ ಹೌಸ್ಗೆ ಅದ ಮಂಡೆ. ಕೃಷ್ಣ ಬ್ರೋ ಹಾಯ್ ಅಂತ ರವೀಂದ್ರಣ್ಣ. ಸಂಪಣ್ಣ ಪೆರ್ಮರಿ ಒಲ್ಪ ಉಂಡುಕೇನಂದಿಲ್ಲ ಕೃಷ್ಣಣ್ಣ. ಪೆರ್ಮರಿ ನೆಟ್ಟು ಹಾಯ್ ರವಿ ಅಣ್ಣ ಅಂತ ಕೃಷ್ಣಣ್ಣ. ನೋವು ಇಲ್ಲದೆ ಯಾರೂ ಹಾಸ್ಪಿಟಲ್ಗೆ ಹೋಗೋದಿಲ್ಲ. ಹೌದಾ, ಗೊತ್ತೇ ಇರಲಿಲ್ಲ. ಅದು ಗಾಯ ಆದರೆ ಮಾತ್ರ ಅಲ್ವಾ ಹೋಗೋದು. ಎಂತ ರವೀಂದ್ರಣ್ಣ ನೀವು ಮುದ್ದಕ್ಕೆ ಫ್ರೆಂಡ್ಸ್ ನಕಲು ಮುಲ್ಪೊಲ್ಲೇರ ಅವು ಈರ್ನ ಎನ್ನತ್ತು ಏನನ್ ಚಲ್ ಮಲ್ಪೊಚ್ಚಿ ಒಂಜಿ ಅದೇ ಸರಿ ಪಂದೆ ಅರ್ಧ ದಿಂಗು ನೆಂಚೆ ಕರೆಕ್ಟ್ ಬರ್ತಾರೆ ಸಂಪತ್ತಣ್ಣ. ಒಂಜಿ ಜನಕ್ಕ ದಾನೆ ಮಲ್ತು ಪಾಡ್ದೆ ಗೊತ್ತುಂಡೆ ದಾದ ಮಲ್ತಿಪ್ಪ ಫಸ್ಟ್ ಇರಿಗೆ ಉದ್ದೊಲ್ಲ ಪಂದೆ
దాది రవీంద్రಣ್ಣ నమస్తే బనుందుల్లారు ఏరికి ఈరు అడ్డ బూర్లే అల్తుర్ది రవీంద్రಣ್ಣ అడ్డ బూర్లే ಅಂಬಡೆ ಗಸಿ ಅದು ಚಂದ ಅಂಬಡೆ ಗಸಿ ಕರೆಕ್ಟ್ ದೇವಸ್ಥಾನ ಕೈ ಮುಗ್ಗಿನ್ಯಾ ಅಂಚಂಡ ಅಡ್ಡಲ್ಲ ಬೂರ್ಲೆ ಸರಿ ಆಪುಂಡು ದೇವರು ತತಸ್ತು ಬಂತೀರ ರವೀಂದ್ರಣ್ಣ ಸಂಪೂರ್ಣ ಇರಿಗ ಮುಂಚೆ ಅದೇ ಕೃಷ್ಣಣ್ಣ ಮುದ್ದು ಫ್ರೆಂಡ್ ಯಾನುಲ್ಲ ಓದ್ತಿದ್ದಲಕ್ಕೆ ನಮ್ಮ ಮಂಡೆ ಓಲೆ ಇರು ಮನಿ ಪಂದ್ ಜೆಪ್ಪುಲೆ ಓಲೆ ಇರು ಇದೇ ತಿನ್ನೆ ಜಾಸ್ತಿ ಅನ್ ಲೈಕ್ ಕೊಡಿ ಅಂತ ಶಾಂತಕ್ಕ ಅಡ್ಡ ಊರುಂಡ ನಿದ್ರೆ ಆರ್ಪುಂಡು ಈ ದೊಂಬು ಗೋಡೆಗೆ ನಿದ್ರೆ ಆರ್ಪುಂಡು ಇರ ಮಂಡೆ ನಿಪ್ಪ ಬೂರ್ಲೆ ಅಡ್ಡ ಬೂರುಚಿ ದೊಂಬುಂಡ ಇಜ್ಜಿ ನೆರಳುಂಡು ಇರೆಗ್ ದೊಂಬು ಇಜ್ಜಿಂದು ಈ ರಿಕ್ಷೋಡು ಬುರೊಂದಾರ ಅಂತ ಮತ್ತೆ ಮುಲ್ಪ ಮಸ್ತ್ ಜನ ಉಲ್ಲೇರು ಸಂಪಣ್ಣ ಆರನ ಫ್ರೆಂಡ್ಸ್ ಮನೊಂದುಲ್ಲೇರು ಕೃಷ್ಣಣ್ಣ ಇರ ಮಂಡೆ ಕೃಷ್ಣಣ್ಣ ಇರ್ ಮಂಗಾಗ ಮನ್ಪುನತ ಅವು ಈರ್ ನನ್ನೆ ಫ್ರೆಂಡ್ ಪಂಡಿನ ಪಾತ್ರಕ್ಕೆ ಏನು వచ్చిರಿ ಎನ್ನ ಪಾತ್ರಕ್ಕೆ ಎಲ್ಲ ಎಡ್ಡೆ ಆಪರ್ ಯಾನ್ ಇರೇನ ಎಡ್ಡೆಗೆ ಮನ್ಪುಂಡು ನಮ್ಮ ರಡ್ಡು ರಡ್ಡು ಉಂಡ್ಕನ ಆತ ಜವನಸ್ ಉನ್ಲೆ ಮಾರೆ ಫಸ್ಟ್ ಬೊಕ್ಕ ಎಂಗನೇರು వచ్చి ಒಗ್ಗರಣೆ ಫ್ರೆಂಡ್ಸ್ ಉಲ್ಲೇರು ಪನೊಂದುಲ್ಲೇರು ಸಂಪತಣ್ಣ ಭ್ರಮೆ ಪನೊಂದುಲ್ಲೇರು ಶಾಂತಕ್ಕ ಹಾಯ್ ಸಿಸ್ಟರ್ ಊಟ ಆಯ್ತಾ ಊಟ ಆಗಿದೆ ಚಂದು ಬ್ರದರ್ ನಿಮ್ದಾಯ್ತಾ ಊಟ ಎಂತಿತ್ತು ಸ್ಪೆಷಲ್ ಊಟಕ್ಕೆ ಚಂದ್ರು ಬ್ರದರ್ ಹಾಯ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ ಬನ್ನಿ ಜನರೇ ಬನ್ನಿ ಎಲ್ಲಿಗೆ ಆಟೋಗೆ ಕರಿತಿದ್ದೀರಾ ಬಾಡಿಗೆ ಬೇಕಾ ನಿಮಗೆ ಹೌದಾ ಹೌದಾ ರವೀಂದ್ರಣ್ಣ ಬಾಡಿಗೆ ಬೇಕಾ ಇಲ್ಲಿದ್ದಾರೆ ನೋಡಿ ಕರ್ಕೊಂಡೋಗಿ ನಮ್ದು ಇವಾಗ ಆಯ್ತು ಹೌದಾ ಸ್ಕಿಪ್ಪು ಯಾವುದು ಸ್ಕಿಪ್ಪು ರಪ್ಪ ಗೊತ್ತಾಂಡಿರೆಗಾತ ಈರ ಐಕ್ಯ ಬಂದ್ಬ ನಿನ್ಗೆ ಗೊತ್ತಿತ್ತು ಕುರೆ ಕಟ್ಟಬೇಡಿ ಮಾರ ಲೈಕ್ ಕೊಡಿ ಕಮೆಂಟ್ ಮಾಡಿ ಹೌದು ಪಾತೆರ ನಂಜಿ ಬುಡ್ ಪೂಜಾಗ್ಲೇ ಒಂದೊಂದೆಲ್ಲರೂ ಸಂಪತ್ತಣ್ಣಿ ದೇವಸ್ಥಾನಕ್ಕೆ ಬನ್ನಿ ಹೌದು ಕೈ ಮುಗಿದು ಒಂದು ಪ್ರಸಾದ ತಕೊಂಡು ಹೋಗಿ ಹಾಯ್ ರವಿ ಅಣ್ಣ ಊಟ ಆಯ್ತಾ ಅಂತ ಚಂದ್ರು ಬ್ರದರ್ ಊಟ ಮಾಡಿದವರು ಊಟ ಮಾಡಿ ಟೀ ಕುಡಿಯದವರು ಟೀ ಕುಡಿಯಿರಿ ಊಟ ಆಯ್ತು ನಿಮ್ದಾಯ್ತಾ ಬ್ರೋ ಅಂತ ರವೀಂದ್ರಣ್ಣ ಇನಿ ಮಾದ್ರಂಗಿ ಪೋರಂಡು ನೈಟ್ ವಿಡಿಯೋ ಮಲ್ಪೊಡ ಮಲ್ಪಲೆ ಈರ್ನಂತೂ ವಿಡಿಯೋ ಮಲ್ಪೊಚ್ಚಿ ಬೇತಕ್ನ ವಿಡಿಯೋ ಮಲ್ಪಲೆವಿ ಈರ್ನ ವಿಡಿಯೋ ತೊಂಡೆ ಎಂಕಲು ಉಂಡತೆ ಮಗರು ಪ್ರಸಾದ ಕೊಡ್ತೀರಾ ದೇವಸ್ಥಾನಕ್ಕೆ ಹೋದ್ರೆ ಪ್ರಸಾದ ಕೊಡ್ತಾರೆ ಚಂದ್ರು ಬ್ರದರ್ ಮರಳು ಬತ್ತೋಡು ಪಾತಿರವನಂದ್ರೆ ಶಾಂತಕ್ಕೆ ಹಾ ಬ್ರೋ ಆಯ್ತು ಅಂತ ಹೇಳ್ತಿದ್ದಾರೆ ಚಂದ್ರು ಬ್ರದರ್ ಅಲ್ವಾ ಶಾಂತಕ್ಕ ಅವ್ರದ್ದು ವಿಡಿಯೋ ಮಾಡಿದರೆ ನಾವೆಲ್ಲ ಬಿದ್ದು ಹೋದ್ರೆ ಮತ್ತೆ ಅದಕ್ಕೆ ಬೇರೆ ಅವ್ರದ್ದು ವಿಡಿಯೋ ಮಾಡಿ ಡ್ಯಾನ್ಸ್ ಉಂಡು ಎಣ್ಣ ಡಿಸ್ಕೋ ಅಂದ ಕೃಷ್ಣಣ್ಣ ಕರೆಕ್ಟು ಅಂಡರ್ ಇಂಚಿನ ಈಡ್ ಸುರುಕು ಸರಿಟು ಬಲ್ಲೆ ಬೊಕ್ಕ ವಿಡಿಯೋ ಮಾಡಿ ಕೊಲ್ಪು ಡ್ಯಾನ್ಸ್ ಅಂತ ಶಾಂತಕ್ಕ ಇವರೆಲ್ಲಿ ಹೋದ್ರು ರವೀಂದ್ರಣ್ಣ ಅವರು ದೇವಸ್ಥಾನಕ್ಕೆ ಹೋದ್ರು ಅಂತ ಕೊಲ್ಪು ಡ್ಯಾನ್ಸ್ ಹೌದು ಸಂಪತ್ ಅಣ್ಣನ ಕೊಲ್ಪು ಡ್ಯಾನ್ಸ್
ಕೊಲ್ಪು ಪೋಪುನ ಡ್ಯಾನ್ಸ್ ನಾವು ಕೊಲ್ಪು ಪೋಪುನ ಡ್ಯಾನ್ಸ್ ಎಲ್ಲಿಗೆ ಹೋದ್ರು ಅಂತ ಯೋಚನೆ ಮಾಡ್ತಿದ್ದಾರೆ ಅಂದ್ರೆ ಕೊಲ್ಪತ್ತು ಕಲಿ ಡ್ಯಾನ್ಸ್ ಕಲಿ ಡ್ಯಾನ್ಸ್ ಗಾಲಿಪಟ ಲೆಕ್ಕ ರಾಪುಂಡು ಸುರುಕ್ಕಿ ಅಂದು ಆ ಒಂದು ಏನ ಮೋರಿಡು ಲೈವ್ ಮಲ್ಪೇರತ್ತೆ ಮೋರಿಡ್ದು ತಿರ್ತು ಬುಡ್ಜೆರ್ಡೆ ಅವು ಮರ್ಯಾದೆ ಫೋನ್ ಪನೊಂದು ಸಂಪತ್ ಉಂಡ ಫಸ್ಟ್ ಗುಂಡ ಬಂದ ಮರ್ಯಾದೆ ರವೀಂದ್ರ ಅಣ್ಣ ನಾಪತ್ತಾಯಿರು ಉಂಡ ದಾದಿ ಪಾತ್ರ ಒಂದಿರ್ಲಾರ ಸಂಪತ್ತಣ್ಣ ಅವು ಅಲಕ್ಕ పోతున్న ಮೊದಲೇರು ಅಂತ పోండు ಪೂರ పోಂಡು ಓವು ದೇವಸ್ಥಾನ ಅವು ಉಂದಿ ನಿಟ್ಟೆ ಕೆಮ್ಮಣ್ಣು ದೇವಸ್ಥಾನ ನಿಟ್ಟೆ ಕೆಮ್ಮಣ್ಣು ದೇವಸ್ಥಾನ ದುರ್ಗಾ ಪರಮೇಶ್ವರಿ ಐಟೆ ಉಂಡತೆ ಪುದರ್ ಸರಿ ಕಣ್ಣು ಬಿಡ್ತುಲೆ ಕೆಮ್ಮಣ್ಣು ಅಂದಂದು ಕೆಮ್ಮಣ್ಣು ಕಣ್ಣು ಸರಿ ಬುಲಾತ್ತುಲೆ ನಿದ್ರೆಡುಲ್ಲಾರ ಅಲ್ಪ ಉಂಡತ ಬೋರ್ಡ್ ಅವೇ ಬಂದು ಬಯ್ಯಡ್ ಪೋಪಾಡಿ ಎನ್ನ ಜಲಕ್ ತೋಜಪ್ಪಾವೆ ಒಡೆಗ್ ಪೋಪರಿ ಫಸ್ಟ್ ಪಂದು ಪೋಲೆ ಮರಿ ಬೊಕ್ಕ ಎಂಕಲ್ ನಾಡೋಡಾವು ಅದೇ ರವೀಂದ್ರ ಅಣ್ಣ ಬೊಕ್ಕ ನಮ್ಮ ಟಾರ್ಚ್ ಬತ್ತೊಂದು ನಾಡೋಡ ಓಲ್ ಕಂಡೋಡುಲ್ಲೇರು ಓಲ್ ತೋಡ್ಡುಲ್ಲೇರು ಅದೇ ಕೃಷ್ಣಣ್ಣ ഓടിപ്പോയാറ് ഒരു ലജ്ജന്മാർ ಮಾಲುಂಡು ಅವಳು ಕೃಷ್ಣಣ್ಣ ಫಸ್ಟ್ ಇಯರ್ ಸಾರಿ ಉಂಟ್ಲೆ ಬೊಕ್ಕ ಮಾಲಿ ಓಯ್ ಜನರೇ ಬನ್ನಿ ಜನರೇ ಹೌದು ಯಾರು ಬರ್ತಾ ಇರ್ತಾರೆ ಅಂತ ನಿದ್ದೆ ಮಾಡ್ತಿದ್ದಾರೆ ಅಂತ ಇಷ್ಟು ಕರೀತಿದ್ದಾರೆ ರವೀಂದ್ರಣ್ಣ ಒಂದು ದಂಬು ಕಟ್ಟಿ ಕರೀತಿದ್ದಾರೆ ನೀವು ಬರಲ್ವಾ ಮೂಲ್ ಕರೆಂಟ್ ಜಲ್ಪ ಉಂಡೆ ಮೂಲೆತ್ತೆ ಪೋಂಡಿ ಬರುವಿತ್ತ ಇರಗದಾದ ಕಜಿಪ್ಪು ಎಂಕ್ ಪೀರೆ ಕಜಿಪ್ಪು ಇರಗದಾದೆ ಯಾನು ಉಲ್ಲೇರ್ನ ಕಂಪನಿಗೆ ಯಾವಂದು ಯಪ್ಪ ಈರು ಒರಿಯ ಊರ ಅಲಕ್ಕ ದೆಪ್ಪರ ಅದೇ ರವೀಂದ್ರಣ್ಣ ಸೂಪರ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ ಪೀರೆ ಬೆರಕ್ಕೆದಾದೆ ಪೀರೆಗೆ ಬೆರಕ್ಕೆ ಪದಂಗಿ ಒಕ್ಕ ಅದೇ ಅಂಚಂಡಿ ಈರಿ ಬತ್ತು ಅದು ಕರೆಕ್ಟೇ ಹೇಳಿದ್ರಿ ಕೃಷ್ಣಣ್ಣ ಇವತ್ತಲ್ಲಿ ಅವರು ಚೋಚ ಅದೇ ನಾನು ಹೇಳಿದ್ದಲ್ಲ ಈ ಖಂಡದಲ್ಲಿ ಮತ್ತು ತೋಡಲ್ಲೆಲ್ಲ ಅವರನ್ನು ಹುಡುಕ್ಬೇಕು ಇವತ್ತು ರಾತ್ರಿ
ಎಡ್ಡೆ ಒಳ್ಳೆ ಆತು ದೊಂಬು ಪೋಪುಜಿ ಯಾನ್ ಎಡ್ಡೆ ಒಳ್ಳೆ ಆತು ದೊಂಬು ಪೋಪುಜಿ ದಾದಿ ಆತು ದುಂಬು ಪೋಪುಜ ಓಹೋ ಹಂಗೆ. ಕೃಷ್ಣಣ್ಣ ಥ್ಯಾಂಕ್ ಯು, ಲೈಕ್ ಕೊಡಿ ಕಮೆಂಟ್ ಮಾಡಿ ಅಂತ ರವೀಂದ್ರಣ್ಣ. ಲೈಕ್ ಕೊಡಿ ಜನರೇ, ಕಮೆಂಟ್ ಹಾಕಿ. ಸೂಪರ್ ಸೂಪರ್, ಥ್ಯಾಂಕ್ ಯು ರವೀಂದ್ರಣ್ಣ. ಹೈಡ್ನಲ್ಲಿರಬೇಡಿ, ಬನ್ನಿ ಜನರೇ. ಹೌದು ಜನರೇ, ಕಮೆಂಟ್ ಏನಂತೂ ನಾಗ ಎಂಚ ತೋಜುಂಡು ಇರಂತೂ ನಾಗ ಬೆಲ್ಚಪ್ಪಲೆಕ್ಕ ತೋಜುಂಡು. ಸಂಪತಣ್ಣ ಒಂದೇ ಕುಂತವಿರತ ಕಂಡೋಡು ಪೂರ ಏನಲ್ಲ ಬತ್ತಂಡ ಪೋ ಒಂದು ಬಲ್ಪರ ಪಂಜಿ ಪೂರ ಬತ್ತ ಅಂಚ ತೋಜು. ಕಮೆಂಟ್ ಥ್ಯಾಂಕ್ ಯು. ನೇತ್ರಾವತಿ ಅವರೇ ಹಾಯ್ ಹೇಗಿದ್ದೀರಾ? ಕೃಷ್ಣಣ್ಣ ಇವರು ಎಂತ ಮಕ್ಕರು ಮಾಡೋದಂತ ಸಂಪತಣ್ಣ. ಲೈಕ್ ಕೊಡಿ ಮಾರ್ರೆ, ಎಂತ ಮಾರ್ರೆ ನೀವು ಅಂತ ರವೀಂದ್ರಣ್ಣ. ಸಿಸ್ ಊಟ ಆಯ್ತಾ? ಊಟ ಆಯಿತು, ನಿಮ್ದಾಯ್ತಾ ಊಟ? ನಿಮ್ಮದು ಚಾನಲ್ ಇದೆಯಾ ನೇತ್ರಾವತಿ ಸಿಸ್? ರವೀಂದ್ರಣ್ಣ ಅವರ ಚೆಕ್ ಮಾಡ್ಕೊಳ್ಳೆ. ಸಪೋರ್ಟ್ ಅಂತ ರವೀಂದ್ರಣ್ಣ ಸೂಪರ್ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು. ಚಾನಲ್ ಇದ್ದರೆ ಒಮ್ಮೆ ನೋಡಿ ಆಯಿತಾ? ಚಾನಲ್ ಇದ್ದವರಿಗೆ ಬ್ಲೂ ಕೊಡುವ. ಉಂಡು ಲೈವ್ ಮಲ್ಪೇರ ಅಂದ. ಓಕೆ ಅಲ್ಲೇ ಮಂಗೆ ರಾಪಟ ದೀಪ ಸೂಪರ್ ಥ್ಯಾಂಕ್ ಯು. ನನಗೆ ಮಕ್ಕಳಿಗೆ ಏನು ಮಾಡಬೇಕು ಇವರನ್ನು ನೀವೇ ಹೇಳಿ ಅಂತ ಹೇಳ್ತಿದ್ದಾರೆ ಸಂಪತಣ್ಣ. ನೀವು ನಿದ್ದೆ ಮಾಡಿ. ಸಂಪು ಬ್ರೋ ಊಟ ಆಯ್ತಾ ಅಂತ ನೇತ್ರ ಸಿಸ್ ಹಾಯ್ ಅಂತ ರವೀಂದ್ರಣ್ಣ. ರವಿ ಬ್ರೋ ಊಟ ಆಯ್ತಾ ಅಂತ ಕೇಳ್ತಿದ್ದಾರೆ. ಸಪೋರ್ಟ್ ಥ್ಯಾಂಕ್ ಯು. ಕುರೆ ಕಟ್ಟಬೇಡಿ ಮಾರೆ. ಹೌದು, ಕುರೆ ಕಟ್ಟಬೇಡಿ. ಓಯ್ ಜನರೇ ಬನ್ನಿ ಅಂತ ಹೇಳ್ತಿದ್ದಾರೆ. ಯಾನ್ ಬತ್ತ ಕಾಲ್ ಇತ್ತ ನಂದೇಶ ಅಂತ ಬಲೆ ನೇತ್ರ ಸಿಸ್ ಒಂದು ಕಮೆಂಟ್ ಹಾಕಿ, ನಿಮಗೆ ಬ್ಲೂ ಕೊಟ್ಟಿದ್ದೇನೆ, ಇದ್ದೀರಾ? ಸೂಪರ್ ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ಇಲ್ಲ ಊಟ ಆಗಿಲ್ಲ ಮಾರೆ, ನಾನು ಔಟ್ ಆಫ್ ಇದ್ದೆ. ಈ ಸಂಪತ್ತಣ್ಣನ ಮಂಡಿಗೆ ಕೊಡಬೇಕು. ಸಿಸ್ ಯಾವ ಊರು? ನಾನು ಕಾರ್ಕಳ ನೇತ್ರಾವತಿ ಸಿಸ್. ನಿಮ್ಮದು ಯಾವ ಊರು? ನೈಸ್ ಅಂತ ಶಾಂತಕ್ಕ. ರಾಧೆ ಕೃಷ್ಣ ಅಂತ ಲೋಕೇಶ್ ಅಣ್ಣ ಬಂದರು. ಹಾಯ್ ಲೋಕೇಶ್ ಅಣ್ಣ, ಊಟ ಆಯ್ತಾ? ಟೀ ಕುಡಿದ್ರಾ? ಗುಡ್ ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ಓಲು ಮಾರಿಯೇ ಏನು ಮಾಡಿರಿ? ಓಲ್ ಮಾರ ಯಾವ ಹಾಗೆ ಅದೇ ಸ್ವಲ್ಪ ಮಾತು ಚೇಂಜ್ ಇದೆ ಸಿಸ್, ಅದಕ್ಕೆ ಕೇಳಿದೆ. ನಂದು ಮೈಸೂರು. ಹೌದಾ, ಚೇಂಜ್ ಇದೆಯಾ? ಹೇಗಿದೆ ಹೇಳಿ. ಸೂಪರ್ ಅಂತ ರವೀಂದ್ರಣ್ಣ. ಲೋಕೇಶ್ ಅಣ್ಣ ಹಾಯ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಏನು ಚೇಂಜ್ ಇದೆ? ಹೇಗಿದೆ ಅಂದರೆ ಚೆನ್ನಾಗಿದೆ. ಹೌದು, ಅಲ್ಲ ಏನಾದರೂ ಚೇಂಜಸ್ ಇದ್ದರೆ ಹೇಳಿ. ನಿಮ್ಮ ಭಾಷೆಗೂ ನನ್ನ ಭಾಷೆಗೆ ಏನಾದರೂ ವ್ಯತ್ಯಾಸ ಇದೆಯಾ? ಬನ್ನಿ ಜನರೇ ಬನ್ನಿ ಅಂತ ರವೀಂದ್ರಣ್ಣ. ಸಪೋರ್ಟ್ ಥ್ಯಾಂಕ್ ಯು. ನೇತ್ರ ಸಿಸ್ಟರ್ ಇಲ್ಲಿ ಎಲ್ಲ ಮಿಕ್ಸ್ ಮಾಡಿ ಮಾಡ್ತಾರೆ. ಹೌದಾ ಸಂಪತಣ್ಣ, ನಿಮ್ಮ ಮಂಡೆ. ಸಪೋರ್ಟ್ ಅಂತ ರವೀಂದ್ರಣ್ಣ. ದಿನಾಲ ರಜೆ ಅಂಡ ವನಸ್ ಏರ್ಪಾಡು ಬೇರೆ ಅತ್ತೆ ಶಾಂತಕ್ಕ. ಸಂಪು ಬ್ರೋ ಅಂತ ನಗ್ತಿದ್ದಾರೆ ನೇತ್ರ ಸಿಸ್ ಲೈವ್ ಮಾಡ್ತೀರಾ? ಎಷ್ಟು ಹೊತ್ತಿಗೆ ಲೈವ್ ಮಾಡ್ತೀರಾ ಹೇಳಿ. ಇಲ್ಲಿ ಒಬ್ರು ಇದ್ದಾರಲ್ಲ ಸಂಪತಣ್ಣ, ಅವರು ಬೇಗ ಬರ್ತಾರೆ ಆಯಿತಾ? ಅವರನ್ನು ಕಳಿಸ್ತೇನೆ.
అరెగ మండే పెచ్చాపుడు రడ్డు భాష ఉండతమ్మ అందు ఐకార్ ಪಾಪಕೇನು ಸಪೋರ್ಟ್ ಅಂತ ರವೀಂದ್ರಣ್ಣ ಶಾಂತಕ ದಾಯಿಗ್ ಮರ ಇರ್ನ ಸವಾಲು ಏನಡಾಪನಂದಿಲ್ಲ ಸಂಪತ್ತಣ್ಣ ಸಂಪತ್ತಿಗೆ ಸವಾಲು ಸಿಸ್ 12:30 ಮಧ್ಯಾಹ್ನ ಹೌದಾ ಓಕೆ ಓಕೆ ನೀವೊಂದು ನನ್ನ ವೀಡಿಯೋಗೆ ಕಮೆಂಟ್ ಹಾಕಿರಿ ಆಯಿತಾ, ನಾನು ನಿಮ್ಮ ಚಾನಲ್ಗೆ ಕನೆಕ್ಟ್ ಆಗ್ತೀನಿ. ಲೈಕ್ ಕೊಡಿ, ಕಮೆಂಟ್ ಮಾಡಿ ಅಂತ ರವೀಂದ್ರಣ್ಣ. ಸಪೋರ್ಟ್ ಥ್ಯಾಂಕ್ ಯು. ಓಯ್ ಜನರೇ ಬನ್ನಿ ಜನರೇ, ಅವ್ರು ಬರಲ್ಲ, ನೀವು ಕರೆದಾಗೇನೆ ಲೈಕ್ ಕೊಡಿ ಮಾರ್ರೆ. ಅವರು ಹೇಳ್ತಿರ್ಬೋದಲ್ಲ ಕೊಡಲ್ಲ ನಾ ಕೊಡಲ್ಲ ಅಂತ ಅಲ್ವಾ. ಹೈಡ್ನಲ್ಲಿ ಇರಬೇಡಿ, ಬನ್ನಿ. ಹೌದು ಬನ್ನಿ. ಬೆಂದು ತಿನ್ನೋಡಿ ಅಂತ ಶಾಂತಕ್ಕೆ. ಯಾರಿಗೆ? ಅವರಿಗ ಕೆಲಸ ಮಾಡ್ತಾ ಇದ್ದೀನಿ ಶಾಂತಕ್ಕೆ. ಹೆಂಗೆ ಮಾತಾಡಕತ್ತೀರಿ ನೋಡ್ರಿ ಮುದ್ದಕ್ಕ. ಹೌದೇನ್ರಿ ಎಂತ ಹೇಳುದು ಮತ್ತೆ ಗೊತ್ತಿಲ್ಲ. ಸಪೋರ್ಟ್ ಅಂತ ರವೀಂದ್ರಣ್ಣ. ಇವರೆಲ್ಲಿ ಹೋದ್ರು? ನೇತ್ರಸಿಸ್ ಎಸ್ಕೇಪಾ? ಅವ್ರು ಎಂತ ಹೇಳಲಿಲ್ಲ. ಸಪೋರ್ಟ್ ಥ್ಯಾಂಕ್ ಯು ರವೀಂದ್ರಣ್ಣ. ಗುಡ್ ಅಂತ ಹೇಳ್ತಿದ್ದಾರೆ. ಜೋರ ಅಮಲಾಡೈಕ್ ಅವೇ ಒಣಸಾದ ಒಂಜಿ ಪಾಡಿಯರ ಅಂತ. ನೇತ್ರಸಿಸ್ ಇದ್ದೀರಾ? ಸಪೋರ್ಟ್ ಅಂತ ರವೀಂದ್ರಣ್ಣ. ಎಂಕ ಫುಲ್ ರೆಸ್ಪೆಕ್ಟ್ ಕೊಡಿ ಜೆಂಡ ಪೂರ ಜನಕ್ಕೂ ಬಾಂಬ್ ಪಾಡುವೆ ಅಂದ. ಪಾಡ್ಲೆ ರವೀಂದ್ರಣ್ಣ ಗೊಂಜಿ ಪಾಡುಚ್ಚವೆ ಯಾರು ಬೋರ್ಡ್ ನೆಟ್. ಓಯ್ ಜನರೇ ಬನ್ನಿ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಇಲ್ಲಿ ಕಜಾವ್ ಎಲ್ಲ ಕ್ಲೀನ್ ಮಾಡಕತ್ತೀನಿ. ಇಲ್ಲಿ ಧೂಳು ನನ್ನ ಕಣ್ಣಿಗೆ ಹೋಯ್ತ್ರಿ. ಹೌದಾ? ಎಂತ ಮರೆ ನೀವು ಬೇಗ ಬನ್ನಿ ಜನರೇ ಅಂತ ರವೀಂದ್ರಣ್ಣ. ನೀವು ದೊಂಡೆ ಬಿಚ್ಚಿದ್ರು ಕೂಡ ಅವರು ಬರಲ್ಲ ರವೀಂದ್ರಣ್ಣ. ಬಾಂಬ್? ಹೌದು. ಎಂತ ಅಟಮ್ ಬಾಂಬ? ಸಪೋರ್ಟ್ ಥ್ಯಾಂಕ್ ಯು. ಎಂಕ್ ಮರ್ಯಾದೆ ಕೊರ್ಪುಜೇರಿ ಇರೆಗ್ ಕೊರುವೆರ ಕೃಷ್ಣಣ್ಣ. ಇರ್ ಮಲ್ಲ IPS ಪನೊಂದುಲ್ಲೇರು ಸಂಪತ್ತಣ್ಣ. ಕದ್ದು ನೋಡಬೇಡಿ. ಹೌದು. ಶಾಂತಕನಾಗ್ತಿದ್ದಾರೆ. ಲೈಕ್ ಕೊಡಿ. ಹೌದು ಲೈಕ್ ಕೊಡಿ, ಕದ್ದು ನೋಡಬೇಡಿ, ಬನ್ನಿ ಜನರೇ. ಎಂತ ಮರೆ ನೀವು ಬೇಗ ಬನ್ನಿ. ಸೂಪರ್ ಥ್ಯಾಂಕ್ ಯು. ಇರೇನು ಕೆರ್ಪ ಸಂಪೂರ್ಣ ಬನೊಂದುಲ್ಲೇರ್ ಕೃಷ್ಣನ್ನೇ. ಕೆರ್ಲೆ ಒಂಜಿ ವಿಕೆಟ್ ಪೋಪುಂಡು. ಸಪೋರ್ಟ್ ಅಂತ ರವೀಂದ್ರಣ್ಣ. ಮರ್ಯಾದೆ ಇತ್ತಂಡ ತಾಯಿಕ್. ಅಂದೆ ಶಾಂತಕ ಐಡು ಅಂತೀನಿ ಕೋಲ ತುಪ್ಪಿನಿ ಬೊಕ್ಕ ಒಂಜಿ ಬಸ್ ಅಡೆಗೆ ದಕ್ಕುನಿಗೆ. ಓಲ್ ಕೋಲಗೆ ಏನಂದುಲ್ಲೇರು ಶಾಂತಕ್ಕ. ಸೂಪರ್ ಅಂತ ರವೀಂದ್ರಣ್ಣ.
ಗುಡ್ ಗುಡ್, ಥ್ಯಾಂಕ್ ಯು. ಸಂಪು ಅಣ್ಣ ಅಂತ ನಾಗ್ತಿದ್ದಾರೆ ಕೃಷ್ಣಣ್ಣ. 10 ಲೈಕ್ ಆಯ್ತು, ಆದರೆ ಕಮೆಂಟೇ ಬರ್ತಿಲ್ಲ, ಎಲ್ಲಿ ಹೋಯ್ತು? 10 ಲೈಕ್ ಬಂತು, ಕಮೆಂಟ್ ಯಾಕೆ ಬರ್ತಿಲ್ಲ? ಎತ್ಲಾಗೆ ಹೋಯ್ತು ಕಮೆಂಟ್. ಮೂರ್ತಿ ಚಿಕ್ಕದಾದ್ರು ಕೀರ್ತಿ ದೊಡ್ಡದು ಅಲ್ವಾ? ಕರೆಕ್ಟ್. ಇದು ಯಾರಿಗೆ ಗಾದೆ ಹೋಲಿಕೆ ಆಗುತ್ತೆ ಶಾಂತಕ್ಕ? ನಂಗ? ಕಾರ್ಕಳ ಉಂಡು ಬಿಸಿಲ್ಲೇ ಬಂಡೀರು ಬಿಸಿಲ್ಲೇರಿಗೆ ಯಾನು ಒರಿ ಪಾಪದ ಇವ್ಲೆಂದು ಬಾರಿ ಪಾತಿರ್ವೇರಂದು ಏತಲ ಪಾತಿರ್ವೇರ್ ಪನೊಂದುಲ್ಲೇರ್ ಸಂಪದಣ್ಣಿ ಕೂಪನೊಂದುಲ್ಲೇರ್ ಶಾಂತ ಕಲೆ ಬತ್ತೇರತ ಸೆಸಪನ್ನನಿಲ್ಲಾಡು ಸೇಮಿಗೆ ಒತ್ತರ ಪೋಯಿನಿ ಅಂಚಲ್ಲ ಇಟ್ಟಾಂಡ ರವೀಂದ್ರಣ್ಣಗೆ ಪಂಡೆ ಪೋಲ್ ಅಂದ ನಿಜಾನ 100 ಆಯುಷ್ಯ ಏರಿಗೆ ಮೆರೆಗ ಮಹೇಶಣ್ಣಗೆ ಎಂಕ ಪನ್ಯ ಪನೊಂದುಲ್ಲೇರ್ ಸಂಪತಣ್ಣಿ ಕಾರ್ಕಳ ಅಣ್ಣ ಹಾಯ್ ಅಂತ ರವೀಂದ್ರಣ್ಣ ಬತ್ತೇರು ಅಂದು ಬತ್ತೇರು ಚಿಪ್ಸ್ ತಿಂದಾಡ ಇಜ್ಜಿ ಚಿಪ್ಸ್ ಇಜ್ಜಿ ಇರೆಗೂ ಹೋಲಿಕೆ ಆಪುಂಡು ಪನೊಂದುಲ್ಲೇರು ಮಹೇಶಣ್ಣ ಏರಿಗಿ ಮಹೇಶಣ್ಣ ಹಾಯ್ ಅಂತ ಕೃಷ್ಣಣ್ಣ ನಗ್ತಿದ್ದಾರೆ ರವೀಂದ್ರಣ್ಣ. ರವೀಂದ್ರಣ್ಣ ನಮಸ್ತೆ ಅಂತ ಹೇಳ್ತಿದ್ದಾರೆ. ನಮಸ್ತೆ ಸರ್. ಅತ್ತೆ ರವೀಂದ್ರಣ್ಣ ನಮಸ್ತೆ ಸರ್. ದಾದೆ ಒತ್ತಾರೆ ಪೋಯಿನಿಕೆ ಏನಂದಿಲ್ಲ ಶಾಂತಕ್ಕ. ಸೇಮಿಗೆ ಒತ್ತನಗ ಮೆಲ್ಲ ಅಡಿಟ್ಟ ಅಡಿಗೆ ತಿಕ್ಕೋನು ಬೊಕ್ಕ ಅಪ್ಪಚ್ಚ ಅವನೊಂದುಲ್ಲೇರು ಹಾಯ್ ಕೃಷ್ಣಣ್ಣ ಅಂತ ಮಹೇಶಣ್ಣ. ಸೇಮಿಗೆ ಎಂಚಿ ಎತ್ತನಿಗೆ ಏನೊಂದುಲ್ಲೇರು ರವೀಂದ್ರಣ್ಣ. ಅಯ್ಯೋ ದೇವರಣ್ಣ ಬೆಲೆ ಕಾತೊಂದಿತ್ತ ಮಹೇಶಣ್ಣ ಇರೇನು ಪನ್ನೊಂದುಲ್ಲೇರು ಕೃಷ್ಣಣ್ಣ. ಕರ್ಮನಿಗೆಲ್ಲ ಒಂದೊಂದುಲ್ಲೇರು ಶಾಂತಕ್ಕ ದೇವರಣ್ಣ ಉಕ್ಕುಲೆ ಮುಕ್ಕಲ್ನ ವೇತನೆ ಪಾಪಿಲ್ ಒಂದು ದಾನೆ ರವೀಂದ್ರಣ್ಣ ತೆಲ್ತದಿಲ್ಲೇರು ಒಂದು ದಾನೆ ಕೋರಿ ಬೈದನು ಕೋರಿಯ ಉಂಡು ಕೃಷ್ಣಣ್ಣನ ಇಟ್ಟ ಕೋರಿ ಅತ್ತಿ ಅವು ಈರೆಗೊಂಜಿ ಕಣ್ಣಿಗೆ ದಾದ ನೋಡ್ದು ನಿಂತು ಹಾಯ್ ಶಾಂತಕ್ಕ ಅಂತ ಮಹೇಶಣ್ಣ. ಕಾರ್ಕಳ ಸೇಮೈ ದಡ್ಡ ಆಂಡಿಗೆ ಏನೊಂದಿಲ್ಲೇರು ಶಾಂತಕ್ಕ. ಎಲ್ಲ ಸೇಮಿಗೆ ಮಲ್ದೆವರ ಬಜಿಲ್ ಮುರೆತೊಂದಿತ್ತೆ ತಂಬಿಲಾಗಿ ಇಲ್ಲಡ್ದ ಅದೇ ಸಂಪತ್ತಣ್ಣ ಹಾಯ್ ಶಾಂತಕ್ಕ ಅಂತ ಮಹೇಶಣ್ಣ. ಒಂದು ದಾನಿ ಕೋರಿ ಬೈದನು ಕೃಷ್ಣಣ್ಣ ಕೋರಿ ಹತ್ತು ಪಾರಿ ಬಾಳ ಅಂದವು ಕೋರಿ ಹತ್ತವು ಕೋರಿದೊಲೆ ಕೊಂಡ ಹಾಯ್ ಕಾರ್ಕಳ ಅಂತ ಶಾಂತಕ್ಕ. ಗರ್ಲು ಕೋರಿ ಈ ರವೀಂದ್ರಣ್ಣ ಶುರು ಅಂತೇರು ಒಂದು ದಾನೆ ಕೋರಿ ಬೈದನು ಕೃಷ್ಣಣ್ಣ ಒಂದು ಮೂಜಿ ಸಾರಿ ಕೆಂಡೇರು ಅಂತ ಹಾಯ್ ಶಾಂತಕ್ಕ ರಡ್ಡು ಸರಿ ಶಾಂತಕ್ಕ ಗಾಯ್. ಅರೆಗು ಪುದರ್ ಕಾರ್ಲ ದಾದ ರೆಸ್ಪೆಕ್ಟ್ ಕೋರ್ಲೆ ಒಂದೊಂದುಲ್ಲೇರು ಸಂಪತ್ತಣ್ಣ. ಅರೆಗೆ ದಾಯ ರೆಸ್ಪೆಕ್ಟ್ ಕೊರೋಡು ಬಂದೆ ಅರೆ ರೆಸ್ಪೆಕ್ಟ್ ಇಜ್ಜಿ ಅರ ಅಣ್ಣ ಆಯ್ತಾ ಅಣ್ಣಗೆ ರೆಸ್ಪೆಕ್ಟ್ ಕೊರೋಡಿಂದಿಜ್ಜಿ. ತುವರ ಸೋಕೆತ್ತಂಡ ಸೇಮಿಗೆ ಬೊಕ್ಕ ನೂಡಲ್ಸ್ ಅಂಚನೆ ಪುರಿಯತ್ತೆ ಇರೇನು ತೂಲೆ ಇರೇನು ತಿನ್ಪುನೈಕ್ ಪುರ ಏನೇನ ಪನೊಚ್ಚಿ ನಾ ಉಂಡರಿಗೆ ಏನೊಂದುಲ್ಲೇರು ಎಂಕಗೆ ಏನು ಜಾರತ್ತ ಮಲ್ಲೆಜ್ಜಿ ತೂಕ
ರವೀಂದ್ರಣ್ಣ ನಗ್ತಾ ಇದೆ ತೂಲೆ ರವೀಂದ್ರಣ್ಣ ಯಾನವ ತಿನ್ಪ ತೈಕ್ಕೊಂಡು ಪಾಪ ಎಂಕರ್ ಎಡ್ಡೆ ರೆಸ್ಪೆಕ್ಟ್ ಕೊರಿಯರ್ ಅಂದೆ ಎಬಿ ದರ್ಪೆತ್ತೆ ಕರ್ಕ ಅಂದಿ ಶಾಂತಕ ತೂಲೆ ಅರೇನುಂಡತ ಬೀಜ ದಕ್ಕೊಡರೆ ಕೆಲವರ 12 ಗಂಟೆಗೆ ಲೈವ್ ನೇಲ್ನು ಅಂದ ಏರಿ ಶಾಂತಕ್ಕ ಸಂಬತ್ತಣ್ಣನ ದಿಪ್ಪು ಅದೇ ಮಲ್ಲ ಮಲ್ಲ ಪುರಿ ಸೂಪರ್ ಉಪ್ಪು ಏ ರವೀಂದ್ರಣ್ಣ ಈರು ಮನ್ಪದ ಕುರ್ಲೆ ನರಕದಾರು ಆರೊಂದು ಪಂಡ್ರ ಮಹೇಶಣ್ಣ ಓಡಬೋಯದು ಮಾಯ್ಕಾಯ ಉಂಡೆ ಬನ್ನೊಂದು ಸಂಪತ್ತಣ್ಣ ಇಂಚಿನ ಉಂಡೆ ಇತ್ತ ಮೇರಿಕೆ ಎಣ್ಣೆ ಆಯ್ಕ ಅವೆ ಅವೆ ಆರೇ ಅದಿಪ್ಪುಡು ಬೊಕ್ಕೇರು ರವೀಂದ್ರಣ್ಣ ಇಪ್ಪರಿತ್ತೆ ಕಮ್ಮಿ ಕೋರಿಗೂ ಕೊರೋನಾ ಬತ್ತಂಡ ಇಂಚೆ ಎಂಜಯ್ ಮರ್ಯಾದಿ ಇಜ್ಜಿ ಮುಲ್ಪ ಯಾನ್ ಸಂಪು ಅಣ್ಣ ಬನ್ನೊಂದುಲ್ಲೇರು ಕೃಷ್ಣಣ್ಣ ಜೋರ್ ಇತ್ತಣ್ಣ ಮರ್ಲ ಅವೇನಣ್ಣ ಪುರಿ ಬೊಕ್ಕ ಒಂಜಿ ಪೀಸ್ ಕಬಾಬ್ ಶೀ ಈ ರವೀಂದ್ರಣ್ಣನ ಮಂಡೆ ಗುದ್ದುವೆ ಪೋಂಡ ಈರ್ನ ಬಾಯಿಗೆ ಕುಂಟು ತಲ್ಲೋಡು ಬನ್ನೊಂದುಲ್ಲೇರು ಸಂಪತ್ತಣ್ಣ ವಾ ಬಾಯಂಗ ದಿಂಗನು ದಾದೇನಿಕ್ಲಿ ಕಮೆಂಟ್ ಪೂರ ಸ್ಕಿಪ್ ಅವೆ ಎಬ್ಬಾ ದಾದ ಅಂದಿ ನರಕದ ಕಲ್ತು ಕೃಷ್ಣಣ್ಣ ನೈಟ್ ಪಾರ್ಟಿ ಬಲೆ ಗಮ್ಮತ್ ಮಲ್ಪುಗ ಬನ್ನೊಂದುಲ್ಲೇರು ಸಂಪದನೆ ಪೋಲೆ ಬನ್ನೊಂದುಲ್ಲೇರು ಶಾಂತಕ್ಕ ಯಾ ನಾವೇನು ತಿನ್ನೊಂದಿತ್ತ ಅವನ ಬಂಡಾರ ಮುಕ್ಕಲ್ನ ಏನೇನು ಬಂದು ಎಂಚ ಉಪ್ಪು ನೆಲಟ್ಟು ಕಾರು ಬನ್ನೊಂದುಲ್ಲೇರು ಶಾಂತಕ್ಕ ನೆಲಾಟಿಪ್ಪ ಅಂತ ರಡ್ಜನ್ನ ಮಗರ್ದಿಪ್ಪಿ ಆಕಾಶ ಡಿಪ್ಪು ಅದೇ ಈರ್ನ ಮಾಲ್ ಓವು ಕೃಷ್ಣನಾಗೇನೊಂದುಲ್ಲೇರು ಅಲೆ ಕೃಷ್ಣನ ಮಾಲ್ ಹೋಗಿ ದೇವರೇ ಕಾಪೋಡು ಅಂದು ಮಹೇಶ್ ಅಣ್ಣೆ ನಾಪತ್ತೆ ಇಡ್ತುಲೆ ಕುಂತಲೆ ಸವಿತಕ್ಕ ಅಲ್ಲೇ ತೊಂಬರ್ಪ ಉಂತ್ಲೆ ಮಹೇಶ್ ಅಣ್ಣ ಮುದ್ದು ಅಕ್ಕಗೆ ತಿನರೆಗೆ ಸುರು ಮಲ್ತೆರಡ ಬೊಕ್ಕ ಪುಡ್ಸೊತ್ತಿಜ್ಜಿ ಬಾಯಿಗೆ ಬನ್ನೊಂದುಲ್ಲ ಇರೆನುಂಡು ತೂವನ್ನು ಅವೆ ಎಂತ ಮಾರ ಲೈಕ್ ಕೊಡಿ ಮಾರ ಅಂತ ರವೀಂದ್ರಣ್ಣ ಸೂಪರ್ ಥ್ಯಾಂಕ್ ಯು ಮಿತ್ತು ದಾದ ನಿಲ್ಕುನು ಬಲೆ ತಿರ್ತು ಬನ್ನೊಂದುಲ್ಲೇರು ಶಾಂತ ಮುದ್ದುಗು ಉಂಡಾರ ಪಂದಕ್ಕೇನು ದಾಯ ಪಂಡ ಕೊರೋನಾ ಬರ್ಪುನ ಚಾನ್ಸ್ ಆಂಡ ನಂದಕ್ಕುಲ್ನ ಚಾನ್ಸ್ ಇಜ್ಜತೆ ರವೀಂದ್ರಣ್ಣ ಇರ ಮಂಡೆ ಎಂಕ ಎಡ್ಡೆ ಮಾಲು ಬೋಡು ಸಂಪು ಅಣ್ಣ ಬನ್ನೊಂದುಲ್ಲೇರು ಕೃಷ್ಣಣ್ಣ ಮುದ್ದು ಅಂಚೆನೆ ತಿನ್ಪು ನೈಟ್ ಹುಷಾರು ಇರ ಮಂಡೆ ಸಂಪದಣ್ಣ ಅವು ಆರು ಸುಳ್ಳು ಬಂದು ಕೆಲವರೆಗೆ ಧರ್ಮದ ಓಡು ಅಂದೇ ಶಾಂತಕ ಕೃಷ್ಣಣ್ಣ ಸಿಂಟೆಕ್ಸ್ ಬಂಚ ಮಹೇಶ್ ಅಣ್ಣ ತೂಲೆ ಇರೇನು ಅಂದು ಮಹೇಶ್ ಅಣ್ಣ ಪುರಿ ತಂಡ ಸೈಡ್ ಇದು ಚೀ
ಕೃಷ್ಣಣ್ಣ ಕಪ್ಪುದಾವ ಬೊಲ್ದುದಾವ ಕಪ್ಪುದ ಜಾಸ್ತಿ ದಾದಿ ದಾದಿ ಸಂಪತ್ತಣ್ಣ ರಮಂಡ ಈ ರವೀಂದ್ರಣ್ಣ ತುಲ್ सिंटॅक्स गेर सिंटॅक्स तो ಒಡೆ ಪಯರ್ ಆಂಡ್ ಮೊಕಲ್ ಮಾಯಿ ಕಾಯರ್ ತೂಯ್ಲೆಕ್ಕ ಇಜ್ಜ ಮಾರಿಲು ತೂಪುಲೆಕ್ಕ ಇಜ್ಜಾದೆ ಅಂದಂದು ಮಹೇಶಣ್ಣ ತೂಲೆ ಶಾಂತಕ್ಕೆ ಎಂಕ್ ಹರಟು ಮಲ್ಪುನು ಪಾಪದಾಯಿಗೆ ಪನೊಂದುಲ್ಲೇಟ್ ಸಂಪತಣ್ಣ ಎಬಿ ಇರೇನು ಪಾಪ ಪಂಡಾವು ಓಲಾವು ಮಾಲೆ ಎಡ್ಡೆ ಇಪ್ಪೋಡತೆ ಆತೆ ಸಂಪೂರ್ಣ ಪನೊಂದುಲ್ಲೇರು ಕೃಷ್ಣಣ್ಣ ಪಾಪದಾಯಿ ಆಟಕ್ಕೆ ಪೋತಿ ಹೌದಾ ಆಟಕ್ಕೆ ಹೋಗಿದ್ದಾರೆ ಸೂಪರ್ ಸೂಪರ್ ಅಂತ ರವೀಂದ್ರಣ್ಣ ಯಾನು ಒರಿಯೇ ಗುವೆಲ್ ತಿರ್ತುಬೋದು ಮಿತ್ತು ಬೈದನಾಯ ಇರ್ ಎಂಚ ಬೈದು ನಾವು ಪರ್ಲೆ ಫಸ್ಟ್ ಇರ್ ಮಿತ್ತು ಎಂಚ ಬೈದರು ಎಂತ ಜನರೇ ನೀವು ಲೈಕ್ ಕೊಡಿ ಹೌದು ಹೂ ಹೂ ಅಂತ ಹೇಳ್ತಿದ್ದಾರೆ ಶಾಂತಕ್ಕ ಹೌದಲ್ಲ ಶಾಂತಕ್ಕನಿಗೆ ಆಶ್ಚರ್ಯ ಆಯಿತು ಸಪೋರ್ಟ್ ಅಂತ ರವೀಂದ್ರಣ್ಣ ಅಂಚೆ ಇಂಚ ಅಂದು ತುಲೈತೆ ರವೀಂದ್ರಣ್ಣ ಪುರ ಕರೆಕ್ಟ್ ಪಾತ್ರ ನಿಜ್ಜರ ಮೆರ್ನ ಮಾತ್ರ ಚೇಂಜ್ ಮಹೇಶ್ ಅಣ್ಣ ಈ ಸಿಂಟೆಕ್ಸ್ಗೆ ನೀರು ಜಿಂಜಾವಡು ಬಲೆ ದಾದಿ ಮುದ್ದುನೆಲ್ಲ ದಂಚಿನ ಪೂರಕ್ಲ ಒಣಸಾದ ಬೊಕ್ಕ ಮುದ್ದುನವನರು ಲೆಕ್ಕ ಬೇಕಲೆತ್ತನ್ನ ಯಪ್ಪ ದೇವರನ್ನ ಯಾನಾತ ಉನ್ಪುಜೀರ್ನ ಮಂಡ ಒಡಿ ಬಲಿಪುವರು ಒಂತಲೆ ಶಾಂತಕ್ಕೆ ಇರೆಗ ಅವ ಅಂಚ ಬಾರಿ ಪಾತೆರ್ವಾರತ್ತೆ ಪನದಲ್ಲಿ ಸಂಪತಣ್ಣೆ ಮಹೇಶ್ ಅಣ್ಣ ಎಸ್ಕೇಪ್ ಆಗ್ತಿದ್ದಾರೆ ನನಗೆ ಹೆದ್ರಿ ಮಹೇಶ್ ಅಣ್ಣ ದಾದಿಗೆ ಸವಿತಕ್ಕ ಬತ್ತೇರು ಸವಿತಕ್ಕ ಹಾಯ್ ಎಂಚಲ್ಲರು ಒಣಸಾಂಡೆ ಚಾಪರಿಯರ ಒಂಚ ಲೈಕ್ ಕೊರ್ಲಿ ಅಂಚೆ ನಾಳೆ ಇರ್ಕೇನೊಂದಿತ್ತಾರದ ಮಹೇಶ್ ಅಣ್ಣ ಓಲೇರಿಂದ ಅಲ್ಲ ಅಲ್ಲಿ ಮಿತ್ತು ಮಹೇಶ್ ಅಣ್ಣ ನಾವು ಅವು ನೀಲಿ ತೋಜುಂಟುಲಿ ನೀಲಿ ರಿಪ್ಪು ನಾರಿ ಅರೆ ಆರ್ನ ಚಾನಲ್ ಒಂಜಿ ಕನೆಕ್ಟ್ ಅಲ್ಲವೇ ನೀಲಿಡ್ ರೈಸ್ ಬೇರತ್ತೀನಿ ಕೃಷ್ಣಣ್ಣ ನಗ್ತಾ ಇದ್ದಾರೆ ಸಾರಿ ಮಹೇಶ್ ಅಣ್ಣ ನಗ್ತಿದ್ದಾರೆ ಕೃಷ್ಣಣ್ಣ ಆಯ್ ಅಂತ ಸವಿತಕ್ಕ ಯಾನು ಪಿದಾಡ್ವೆ ಕಾರು ಕುತ್ತರ ಶುರು ಮಾಡ ಅಂದ ಅವು ನನ್ನ ನಂಚೆನೆ ಸಂಪತಣ್ಣ ಮೆರೆಗೆ ರಜೆ ಕೊರ್ಪುನುಮ್ಮ ಅಂದು ಮಹೇಶ್ ಅಣ್ಣ ಹಾಯ್ ಅಂತ ಸವಿತಕ್ಕ ಬಲೆ ಸಭೆಗೆ ಬಂದಿಲ್ಲೇರು ಕೃಷ್ಣಣ್ಣ ಮಹೇಶ್ ಅಣ್ಣ ನಗ್ತಾ ಇದ್ದಾರೆ ನಾಗರಾಜ್ ಅವರೇ ಹಾಯ್ ಹೇಗಿದ್ದೀರಾ ಹಾಯ್ ಗುಡ್ ಆಫ್ಟರ್ನೂನ್ ಊಟ ಆಯ್ತಾ ಟೀ ಕುಡಿದ್ರಾ ರಾವಣ ಅವರೇ ಹಾಯ್ HD ಟಾಕ್ಸ್ ಚಾನಲ್ ಲೈವ್ ನಡೀತಾ ಇದೆ ಹೌದಾ ಒಂದೊಂದು ಲೈಕ್ ಕೊಡಿ ಆಯ್ತಾ ಎಲ್ರು ಕಿರಣ್ ಅಣ್ಣ ಹಾಯ್ ಬೇತೆ ನೇಲರೆಪ್ಪುಡು ಅಂದಂತ ಹಿರೆಗು ಪೂರ ಕುತ್ತುಂಡು ಸಂಪಣ್ಣ ಅಂತ ಕೃಷ್ಣಣ್ಣ ಮಹೇಶ್ ಅಣ್ಣ ಎಲ್ಲಿ ಅಲ್ಲಿ ಇದ್ದಾರೆ ನೋಡಿ ಈ ಮಹೇಶ್ ಅಣ್ಣ ಎಂತ ಕಣ್ಣು ಕಾಣುದಿಲ್ಲ ಇಲ್ಲಿ ಹೋದ್ರು ಮಹೇಶ್ ಅಣ್ಣ ಒಂದು ಹಾಯ್ ಹೇಳಿ ಮಾರ ಇಲ್ಲಿ ಸವಿತಕ್ಕ ಬಂದಿದ್ದಾರೆ ನೀವು ಎಂತ ಚೆನ್ನಾಗಿದ್ದೇನೆ ಹೌದಾ ಟೀ ಕುಡಿದ್ರಾ ನಾಗರಾಜ್ ಅವರೇ ಇನ್ನೊಬ್ರು ಯಾರು ಬಂದು ನಿಮ್ಮೊಟ್ಟಿಗೆ ರಾವಣ ಅವರೇ ಟೀ ಕುಡಿದ್ರಾ
ಕೃಷ್ಣಣ್ಣ ಹೌದಾದಿ ಪುರಗೇನೊಂದು ಲೇಟ್ ಸಂಪತ್ತಣ್ಣಿ ಮಹೇಶ್ ಅಣ್ಣದ ಆಯ್ತಿಲ್ಪು ನಾನೊಂದು ಹಾಯ್ ಪನ್ಲೆ ಪನ್ನೊಂದುಲ್ಲ ಸವಿತಕ್ಕಾಗ ಹಾಯ್ ಪನ್ಲೆ ಓ ಮಹೇಶ್ ಅಣ್ಣ ಮುದ್ದು ಸಿಸ್ಟರ್ ಹಾಯ್ ಹೆಲೋ ನಮಸ್ತೆ, ಹೇಗಿದ್ದೀರಾ ನೀವು? ಗುಡ್ ಆಫ್ಟರ್ನೂನ್ ಆ್ಯಂಡ್ ಸ್ವೀಟ್ ಡೇಸ್ ಆಲ್ ಡೇಸ್, ಹ್ಯಾಪಿ ಯುವರ್ ಲೈಫ್. ಊಟ ಆಯಿತಾ ನಿಮ್ಮದು? ಊಟಕ್ಕೆ ಸ್ಪೆಷಲ್ ಎಂತ? ನಾನು ಚೆನ್ನಾಗಿದ್ದೇನೆ ಕಿರಣಣ್ಣ. ನಾನು ಮತ್ತೆ ಎಂತ ಊಟ ಆಯಿತು. ಊಟಕ್ಕೆ ನನಗೆ ಹೀರೆಕಾಯಿ ಪಲ್ಯ ಇತ್ತು. ನಿಮಗೆ ಎಂತ ಇತ್ತು? ನೀವು ಹೇಗಿದ್ದೀರಾ? ಮಹೇಶಣ್ಣ ಬಲೆ ಬಲೆ ಬಂದಿಲ್ಲ ಕೃಷ್ಣಣ್ಣ. ಮಹೇಶಣ್ಣ ಹೇಗಿದ್ದೀರಾ ಅಂತ ಸವಿತಕ್ಕ. ಕಿರಣ್ ಬ್ರೋ ಹಾಯ್ ಅಂತ ರವೀಂದ್ರಣ್ಣ. ಸವಿತಕ್ಕೆ ಇಲ್ಲಿ ರವೀಂದ್ರಣ್ಣ ಇದ್ದಾರೆ, ಅವರಿಗೆ ಕೂಡ ಹಾಯ್ ಹೇಳಿ. ಗೊತ್ತಾಣ ಮಹೇಶಣ್ಣ ಪನ ಸವಿತಕ್ಕ. ಯಾನು ಮುದ್ದುಡ ಕೋಪ ಹಿಂಗೆ ಸಪೋರ್ಟ್ ಕೊರ್ಪುಜಾರ ಅಂದ ಅವು ಮೂಲಪುರ ಕೋಪ ಮಲ್ಪರ ಇಜ್ಜಿ ಸಂಪತ್ತಣ್ಣ ಕೋಪ ಪುರ ಬಕ್ಕ ತೂವನ್ಗ ಓ ಮಗನೇ ಮಹೇಶಣ್ಣ ಬಾ ಕರೆಕ್ಟ್ ಅದ ಕೃಷ್ಣಣ್ಣ. ಕುಡಿಯಬೇಕು ಹೌದಾ? ಎಂತ ಕುಡಿಬೇಕು? ಟೀಯಾ ಕಾಫಿಯಾ? ರವೀಂದ್ರಣ್ಣ ಹಾಯ್ ನಮಸ್ತೆ ಅಂತ. ರವೀಂದ್ರಣ್ಣ ನಿಮಗೆ ಮೆಸೇಜ್ ಆಗಿದ್ದಾರೆ ನೋಡಿ. ಕಿರಣಣ್ಣ ಓದಿ ಆಯ್ತಾ? ಯಾನ್ ಜೋರು ಪಂಡರ್ ಏಪ ಬನ್ನಿ ಸಂಪತ್ತಣ್ಣೀರ ಮಂಡೆ. ಸವಿತಕ್ಕ ನಮಸ್ಕಾರ ದೇವರೇ ಪನ್ನೊಂದುಲ್ಲೇರು ಮಹೇಶಣ್ಣ. ಸವಿತಕ್ಕ ನಮಸ್ಕಾರ ತುಲೆ ರೆಡ್ ಮೆಸೇಜ್ ಪಾಡೊಂದುಲ್ಲೇರು ತುಲೆ ಕಾರ್ಕಳ ಅಂತ ನಗ್ತಿದ್ದಾರೆ. ಶಾಂತಕ್ಕ ಚಾ ಕುಡಿಬೇಕು ಅಂತ ಸವಿತಕ್ಕ. ಅಯ್ಯೋ ಒಂದು ದಾದೆ ಮಹೇಶಣ್ಣ ಏತು ಮೆಸೇಜ್ ಪಾಡೊಂದಿಲ್ಲ ಪೂರ ಬಾಕಿಯವರು ಇದನ್ನ ಪೂರ ಅರೆಗೆ ಮೆಸೇಜ್ ಪಾಡೊಂದಿಲ್ಲಾರ. ಲೈಕ್ ಕೊಡೋದವ್ರು ಲೈಕ್ ಕೊಡಿ ಆಯಿತಾ? ಹಾಗೆ ಚಾನಲ್ ಸಬ್ ಮಾಡಿಲ್ಲ ಅಂದರೆ ಸಬ್ ಮಾಡ್ಕೊಳ್ಳಿ. ಉದಾಸೀನ ಏರೆಗೆ ಮುದ್ದು ಉದಾಸೀನ ಇಜ್ಜಿ ಏರೆಗೆ ಉದಾಸೀನ ಕಿರಣಣ್ಣ ಬುದ್ದು ಕೊರ್ಪಾರೇರು ಅವು ಇತ್ತೆ ಬೇತೈಕ್ಲಾಗಿನು ಅಂದಂದು ವಾ ದೇವೇರಿ ಏಕೆನೊಂದಿಲ್ಲೇರು ಸವಿತಕ್ಕ. ಆಯ್ ಕಿರಣ್ ಬ್ರೋನ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಊಟ ಆಯಿತು, ನಿಮ್ಮದು ಆಯಿತಾ? ನನಗೆ ಮೀನು ಸಾರು ರೈಸ್. ನಿಮಗೆ ಏನು ಸ್ಪೆಷಲ್ ಇತ್ತು? ಟೀ ಆಗಿಲ್ಲ, ನಿಮ್ದು ಆಯಿತು. ರವೀಂದ್ರಣ್ಣ ಕರೆಕ್ಟ್ ಬಂಡರು ಯಾನು ಪಾಪ ದಕ್ಲೆಗೆ ಪಾಪ ಜೋರು ದಕ್ಲೆಗೆ ಜೋರು ಅಂದ ಗೊತ್ತೇಜ್. ಓಯ್ ಜನರೇ ಬನ್ನಿ ಜನರೇ ಅಂತ ರವೀಂದ್ರಣ್ಣ. ಲೈಕ್ ಕೊಡಿ ಮಾರೆ. ಹೌದು ಲೈಕ್ ಕೊಡಿ, ಕಮೆಂಟ್ ಹಾಕಿ, ಹಾಗೆ ಚಾನಲ್ ಸಬ್ ಮಾಡಿಲ್ಲ ಅಂದರೆ ಸಬ್ ಮಾಡಿಕೊಡಿ. ಸಂಪು ಅಣ್ಣ ನಮ್ಮ ಪೋಯಿ ಮುಲ್ಪ ನಮಕ್ಕೆ ಬೆಲೆ ಇಜ್ಜಿ ಬೆಲೆ ಬೋರ್ಡಣ್ಣ ನಿಕಲ್ಲು ₹100 ಪಾಡ್ಲೆ ಕುಕ್ಕ ಬೆಲೆ. ಲೈಕ್ ಕೊಡಿ ಕಮೆಂಟ್ ಮಾಡಿ ಅಂತ ರವೀಂದ್ರಣ್ಣ. ಸವಿತಕ್ಕ ಪೆಲತರಿ ಉಂಡೆ ಮುದ್ದು ಕೊರ್ಪರೆ ದಾಯಿಗೆ ಸೂಪರ್ ಅಂತ ರವೀಂದ್ರಣ್ಣ. ಶಾಂತಕ್ಕೆ ಇರ್ ಕುಸಿಟ್ಟು ಪ್ಲೇ ನಾನು ಕೆಣಕದು ಬಂದ್ರೆ ಸಂಪದ ಗುಡ್ ಅಂತ ರವೀಂದ್ರಣ್ಣ. ನಿಮಗೆ ನಿದ್ದೆ ಬರುವುದಿಲ್ವಾ? ಈಗ ಎಂತ ಮರ ನಿದ್ದೆ ಎಲ್ಲ ರಾತ್ರಿ, ಈಗ ನಿದ್ದೆ ಮಾಡಲಿಕ್ಕಾಗುತ್ತಾ? ನಾಗರಾಜ್ ಅವರೇ ಸೂಪರ್ ಅಂತ ರವೀಂದ್ರಣ್ಣ. ಮಹೇಶಣ್ಣ ಅಂತ ನಗ್ತಿದ್ದಾರೆ ಕೃಷ್ಣಣ್ಣ. ಬೈಯಡ್ ಕೊಕ್ಕ ಆಗ್ಗೆ ಉಂಡು ಕೃಷ್ಣಣ್ಣ ಅಂತ ಸಂಪಣ್ಣ. ನನಗೆ ಫಿಶ್ ಫ್ರೈ ಆ್ಯಂಡ್ ಕುಚ್ಚಲಕ್ಕಿ ಗಂಜಿ ಆ್ಯಂಡ್ ಫಿಶ್ ಸಾಂಬಾರು ರೈತರ ಬ್ರದರ್ ಟುಡೇ ಸ್ವಲ್ಪ ಓಕೆ. ನೀವು ಲೈವ್ ಮಾಡಲ್ಲ ಏನು ಹೇಳಿದ್ದಾರೆ. ದರ್ಪು ಎತ್ತಲೇರು ಶಾಂತಕ್ಕ. ಓಯ್ ಜನರೇ ಬನ್ನಿ ಜನರೇ ಅಂತ ರವೀಂದ್ರಣ್ಣ. ಸವಿತಕ್ಕೆ ಈರ್ ಮೊರಣಿ ಬೂರಿಯರ್ಗಿತ್ತೆ ಶುರು ಮಲ್ತಿರ್ತದೆ ಶುರು ಮಲ್ತೇರೆ. ನಾ ಲೈವ್ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಶಾಂತಕ ಬೇಡ ನಾನು ಪಾಪ ಅಲ್ವಾ ಅಂತ ಹೇಳ್ತಿದ್ದಾರೆ ಸಂಪತ್ತಣ್ಣ. ಸವಿತಕ್ಕ ಈಗ ಪೂರ ಆನ್ಸರ್ ಪನೊಚ್ಚಾವೆ ಪಾಪ ಏನು ಪಾಪ ಪನೊಂದಿಲ್ಲ ಶಾಂತಕ್ಕ. ಹಾಯ್ ಅಂತ ಸಾಗರಣ್ಣ ಹಾಯ್. ಪಂಡ ಅದೇ ಶಾಪ ತಟ್ಟು ಪನೊಂದಿಲ್ಲ ಶಾಂತಕ್ಕ. ಲೈಕ್ ಕೊಡಿ ಕಮೆಂಟ್ ಮಾಡಿ ಅಂತ ರವೀಂದ್ರಣ್ಣ. ಒಲ್ಪ ಮಹೇಶಣ್ಣ ಬೋರಿನಿಕೆ ಏನೊಂದಿಲ್ಲ ಕೃಷ್ಣಣ್ಣ. ಸಪೋರ್ಟ್ ಅಂತ ರವೀಂದ್ರಣ್ಣ. ಅರ ಮಂಡ ಸುಳ್ಳೆ
ತೂಲೆ ಕೃಷ್ಣಣ್ಣ ಇತ್ತೆ ಪನ್ಪೇರಿ ಯಾನ್ ಪನ್ನಿಂದು ತೂಲೆ ಬೋಡಣ್ಣ. ಗುಡ್ ಗುಡ್ ಸಪೋರ್ಟ್ ಥ್ಯಾಂಕ್ ಯು ರವೀಂದ್ರ ಅಣ್ಣ. ಸ್ಕಿಪ್ ಮಾಡಿ ಎನ್ನ SMS ಓದು ಜರ್ಡ ಬೈನ ಒಪ್ಪನ ಗೊತ್ತುಂಡತೆ ಯಾನ್ ಓದಿ ಇರ್ನ ಅವೇ ನೀ ಸವಿತಕ್ಕೆ ಈರ್ ಮರಣಿ ಬೋರಿಯರಿಗೆ ಇತ್ತೆಂಚನ್ ಅಂದಲ್ಲ ಅವ್ಯತೆಯೇ ಓ ಮಹೇಶ್ ಅಣ್ಣ ರವೀಂದ್ರ ಬ್ರದರ್ ಲೈವ್ ಮಾಡಿ ಲೈವ್ ಓನರ್ಗೆ ಮೆಸೇಜ್ ಬಂತು ಫೇಸ್ಬುಕ್ಕಲ್ಲಿ ಹೋಗಿ ನೋಡಿಕೊಂಡು ಬನ್ನಿ. ಅದು ಮತ್ತೆ ನೋಡ್ತೇನೆ ಕಿರಣಣ್ಣ, ಮತ್ತೆ ನೋಡ್ತೇನೆ ಆಯಿತಾ. ನಮಸ್ಕಾರ. ನನಗೆ ನಿಮ್ಮ ಲೈವ್ ಅಂದರೆ ತುಂಬ ಇಷ್ಟ. ಚಿಕ್ಕ ವಯಸ್ಸಿನಿಂದ ನಿಮ್ಮ ಲೈವ್ ನೋಡಿಕೊಂಡು ಬೆಳೆದಿರೋ ನಾನು ಚಿಕ್ಕ ವಯಸ್ಸಿಂದ ಲೈವ್ ಮಾಡಿಲ್ಲ, ಈಗ ಲೈವ್ ಮಾಡ್ತಿದ್ದೇನೆ. ಒಂದು ಲೈಕ್ ಕೊಡಿ ಆಯಿತಾ. ಅಂಚಿತ್ನ ಕಟುಕ ಯಾನತ್ತು ಶಂಕ ದಾಯಗಂಚೆ ಎನ್ನುವರಿಗೆ ಅನ್ನೋದು ಸಂಪತ್ತಾನ ಮುದ್ದು ಅಕ್ಕ ಬೋರಿಯರ್ ಮಹೇಶಣ್ಣ ಬನ್ನೋದು ಕೃಷ್ಣಣ್ಣ ರವೀಣಣ್ಣ CNG ತಿಕ್ಕೊಂಡೆ ನಿಕ್ಲೈಕೆ ಕಿರಣ್ ಬ್ರೋ ಎಂಚಿನ ಬನ್ನೊಂದಿಲ್ಲಾರ ದಾದಾ ತಂಡಿ ಗೊತ್ತಾ ಒಂದಿಜ್ಜ ಅಶ್ವಕ್ಕ ಹಾಯ್. CNG ಸಿಕ್ಕೊಂಡಿ ದಾಯಿಗೆ ಏನೊಂದಿಲ್ಲ ಡಬಲ್ ಟ್ಯಾಪ್ ಅಂತ ಹೇಳ್ತಿದ್ದಾರೆ ಅಶ್ವಕ್ಕ. ಕಾರ್ಕಳಡು ಉಂಡತೆ ಬಂದಿಲ್ಲ ರವೀಂದ್ರಣ್ಣ ಅಶ್ವ ಅಂತ ಶಾಂತಕ್ಕ. ಕೃಷ್ಣಣ್ಣ ಅವು ಪುನೀಟು ಪೋನಾಗ ಕಾರ್ ಜಾರ್ನಿ ಕೆಸರ್ಗೊಂಜಿ ಸೌಂಡ್ ಕೇಂದು ಕಾರದ ಪೂರ ಜನ ಒಯ್ದಾರ ಅಂದೆ. ರವಿ ಅಣ್ಣ ನಮಸ್ತೆ ಅಂತ ಅಶ್ವಕ್ಕ. ಏರು ಆದಿಪ್ಪು ಅವು ರವೀಂದ್ರ ಬ್ರದರ್ ಅಂತ ಕಿರಣಣ್ಣ. ಓವಿ ಶಾಂತಕ್ಕ ನಮಸ್ತೆ ಅಂತ ಅಶ್ವಕ್ಕ. CNG ಗ್ಯಾಸ್ ಗ್ಯಾಸ್ ಪನ್ಪುನಾರ್ನ ಮಂಡೆ ಅರ್ನ ಅವೇನು ಕರೆಕ್ಟ್ ಪண்றதானே ಯಾರವನು ಚೆಲು ಅತ್ತಿ ಚೆಲುವೆ ರಂಡಲ್ಲ ಫೇಸ್ಬುಕ್ ಮೆಸೇಜ್ ಮಾಡುವೇರೆ ಓ ರವೀಂದ್ರ ಅಣ್ಣ ಇರ್ನ ಮಂಡ ಮೆಸೇಜ್ ಬನ್ನೊಂದು ಯಾನು ಪಿದಾಡ್ವೆ ಏನೊಂದುಲ್ಲೇರೆ ನಾನು ಅಂದ ಸಂಪತ್ತಣ್ಣ ಪೋದುವಲ್ಲ. DP ಚೇಂಜ್ ಮಾಡಿ ಪಾಪು ತಂಗಿ, ಕಮೆಂಟ್ ಸರಿಯಾಗಿ ಕಾಣಲ್ಲ. ಹೌದಾ, ಇವಾಗೆಲ್ಲ ಕಾಣ್ತದಲ್ಲ. DP ಚೇಂಜ್ ಮಾಡಿದ್ರೆ ಕಷ್ಟ ಆಗ್ತದೆ. ಕೃಷ್ಣಣ್ಣ ಆಯ್ತಾರ ಆಯ್ತಪ್ಪಣ್ಣನ ಇಲ್ಲದ ಕುಕ್ಕು ಕಂಡರ ಬೋದು ಬೂರ್ದು ಏರಿ ಬೂರ್ದು ಬಾಯ್ ಪನ್ನೊಂದುಲ್ಲೇರು ಸಂಪತ್ತಣ್ಣೆ ಬಾಯ್ ಬಾಯ್. ರಿಕ್ಷಾಗ ಗ್ಯಾಸ್ ಅಂದೇ ರವೀಂದ್ರಣ್ಣ ಸಂಪು ಅಣ್ಣದ ಆದ ಅವಸ್ಥೆ ಪುಣಿ ಇಜ್ಜಂದ ಅಲ್ಪ ಪನ್ನೊಂದುಲ್ಲೇರು ಕೃಷ್ಣಣ್ಣ. ಮುದ್ದುನ ಚೆಲೋ ಆದಿಪು ರವೀಂದ್ರ. ಅಯ್ಯೋ ದೇವರನೇ ಉಂಡು ತಿಕ್ಕೊಂಡು ರವೀಂದ್ರಣ್ಣ ಅಂತ ಮಹೇಶ್ ಅಣ್ಣ. ರವೀಂದ್ರಣ್ಣ ನಗ್ತಾ ಇದ್ದಾರೆ. ಈ ದೇವರೇ ನೋಕಲು ಎನ್ನ ಮರಿಯದ್ದು ಏರಾವ್ ಮೆಸೇಜ್ ಬಾಡ್ನಿ ಬೊಕ್ಕ ತುಕ ಇತ್ತು ತೊಂಡೆನ್ನ ಮರ್ಯಾದೆ ಬೋಕು. ಅಂದಕ್ಕೆ ಏನೊಂದಿಲ್ಲ ರವೀಂದ್ರಣ್ಣ ದಾದೆ ಅಂದಕ್ಕೆ ನೀರೇ ಗುದ್ದೋತಲ್ಲ. ಕೃಷ್ಣಣ್ಣ ಹಿರಿಯನ್ನ ಮರ್ಯಾದೆ ಒರಿಪುನ ಅತ್ತು ಮರ್ಯಾದೆ ದೆಪ್ಪರ ಇಪ್ಪುನ ಪನೆಂದಿಲ್ಲೇರು ಸಂಪತ್ತಣ್ಣ. ಕಂಗ್ರ್ಯಾಚುಲೇಷನ್ ಮುದ್ದು ಸಿಸ್ಟರ್, ಆಲ್ ದ ಬೆಸ್ಟ್. ಎಂತ ಕಿರಣಣ್ಣ ನಿಮ್ಮ ಮಂಡೆ ಒಂದು ಮೆಸೇಜ್ ಬರಲಿಕ್ಕೆಲ್ಲ ಕಂಗ್ರ್ಯಾಚುಲೇಷನ್ ಅಂತೆ ನಿಮ್ಮ ಮಂಡೆಗೆ ಕೊಡ್ತೇನೆ ನೋಡಿ. ಮುದ್ದು ವಾಟ್ಸಪ್ ಫೋಟೋ ತುಯ್ಯಾರೆ ಓ ಎಕಡೆ ಪಾಡ್ನೆ ಆತೆ ತುಯ್ಯ 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 ಕುಕ್ಕುದ ಪೊಕ್ಕೇನ ಪಾಡ್ದಿತ್ತಾರೆ ಕೆಲ ಪಾಡ್ದಾರತೆ ತೂಲ ಮುದ್ದು ಇತ್ತೇನೆ ಏಗ್ಲ ಒಡೆಗ್ಲ ಹೋಗುದೆ ತೂಲೆ ರವೀಂದ್ರಣ್ಣ ಇರೋ ಮಂಡೆ ಕೊರ್ತದೆ. ಚೆಲುವ ನೀ ನಕ್ಕರೆ ಚೆಲುವೆ ನೀ ಅತ್ತಾರೆ ಅಂತ ಅಶ್ವಕ್.
ಅವು ದಾದ ಗೊತ್ತುಂಡಿ ಅಂಚೆ ಎತ್ತಂಡ ವಾಟ್ಸಪ್ ಮೆಸೇಜ್ ಪಾಡುವೆರು ಗೊತ್ತಾಂಡೇರ ಕಣ್ಣು ಉಂದೆ ಕತ್ತು ಫೇಸ್ಬುಕ್ ಅತ್ತ ಮೆಸೇಜ್ ಮಾಡಿ ಮಂಡೆ ಕೊರೋಡು ನಿಪುಣಿ ಸವಿತಕ್ಕ ಪೋಯರ ಅಂದೆ ತೂವರ ನಿಜ್ಜೆರ್ ಓಲ್ ಮಾಯಿಕಾಯರ ಸೂಪರ್ ಲೈವ್ ಅಂತ ಕಿರಣಣ್ಣ ಥ್ಯಾಂಕ್ ಯು ಕಿರಣಣ್ಣ. ನಿಮ್ಮದು ನಿಮ್ಮದಲ್ಲ ನೀವೆಲ್ಲ ಹೇಳಿದ್ದು ಮೊನ್ನೆ ಹಾಡು ಹಾಕಿ ಅಂತ ನೋಡಿದ್ರಾ? ಹಾಡು ನೋಡಿದ್ರಾ ಕಿರಣಣ್ಣ? ಯಾವುದದು ನಿಮ್ಮದು ಹಾಡು? ಮರ್ತೋಗ್ತಾನೆ. ಇದು ಒಂದು ಮಳೆ ಬಿಲ್ಲು ಒಂದು ಮಳೆ ಮೋಡ ನೋಡಿದ್ರಾ? ಬ್ಯೂಟಿಫುಲ್ ಲೈವ್ ಅಂತ ಹೇಳ್ತಿದ್ದಾರೆ ಕಿರಣಣ್ಣ. ಇತ್ತೆ ಲೈವ್ ಉಲ್ಲಾತ ಐಕ್ ಫೇಸ್ಬುಕ್ ಮೆಸೇಜ್ ಮಾಡಿ ಅಯ್ಯೋ ದೇವರನ್ನೇ ರವೀಂದ್ರಣ್ಣ ದೀಪ ಎತ್ತತಿಲ್ಲ ಮಾಡಿ ಮಹೇಶನ ಕುಕ್ಕು ಯಾನ್ ಕೊರ್ಪೆತ್ತನ ದಾಯಿಗೆ ಕಂಡರ పోదు ఒక ఊరిని అయ్యో దేనిట్లా వంట ಲವ್ ಬರ್ಡ್ಸ್ ಲೈವ್ ಕಿರಣ್ ಅನ್ನ ನೋಡಿ ನಿಮ್ಮ ಮಂಡೆ ಕೊಡ್ತೇನೆ. ಕವಿತೆ ಬರೆಯಕ್ಕೆ ಹೋದ್ರು ಅಂತ ಅಶೋಕ. ಸವಿತಕ್ಕ ಪುಣಿಯಲ್ಲಿ ಜಾರಿ ಬಿದ್ದಂತ ಅಂತ ಮಹೇಶ್ ಅಣ್ಣ. ರವೀಂದ್ರ ಅಣ್ಣ ಈ ಗುಂಟೆ ಎಂಕಾ ಬುಜ್ಜಿ ಅವಳ ಲೈವ್ ಅಂದ್ಕೊಂಡಾಗನೇ ಮೆಸೇಜ್ ಬರೋಣ ಮಾರೆ. ಪೂರ ಗೊತ್ತುಂಡು ದುಷ್ಟರ ಆರೆ ಅವು 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 ಅಡಿಗೆ ಪೋಂಡು ಒಡೆಗೆ ಶಾಂತಕ್ಕ ಒಡೆ ಪೋಂಡು ಒಂಜಿ ಲೈಕ್ ಕೊರ್ದು ಪೋರೆಗು ಪಂದೋದು ಅಷ್ಟು ಬೊಕ್ಕ ಅಲ್ಪ ಮೆಸೇಜ್ ಮಾಡು ಇಜ್ಜಿ ಅವು ಬೇತೇರ ಒಂಜಿ ಮೆಸೇಜ್ ಮಾಡ್ದು ಮೊಯ್ನಿ ಮಾರು ನಿಖಲ ಮಂಡೆ ಏನೇನ ಕಲ್ಪನೆ ಮಲ್ಪೊಚ್ಚಿ ಬಾಸೆಲ್ಲದ ಪ್ರೇತಗಳು. ಎಲ್ಲಿ ಹೋದ್ರು ಮಾರೆ ಅಂದು ಕಿರಣಣ್ಣ ದಾದೆ ಅದ ಒಂದು ಶುರು ಮಾಡ್ತಂದು ಕೊಡು ಒಂದಕ್ಕೆ ದೊಡ್ಡ ವಿಷಯನೇ ಗೊತ್ತಿತ್ತು ಜುಮಾರ್. ರವೀಂದ್ರಣ್ಣ ಆಗ್ತಿದ್ದಾರೆ. ಅಲ್ಲೇ ರವೀಂದ್ರ ಬ್ರದರ್ ಉದ್ದು ಸಿಸ್ಟರ್ಗೆ ನಾಚಿಗೆ ತುಳು ನಿಗ್ಲ ಕಾಲು ನಿಗ್ಲ ಅವು ಅಡೆ ಉಂಡು ಇಡೀ ಎಂತ ಅಶೋಕ. ರವೀಂದ್ರಣ್ಣ ನಗ್ತಾ ಇದ್ದಾರೆ. ಕೃಷ್ಣನ್ ಎಲ್ಲಿ ಮಾಯ ಆದ್ರು ಮಾರ. ನಾನು ಸಾಂಗ್ ಪಂಡ್ರಲ್ಲ ಪೋಡಿ ಕ್ಯಾಪ್ನ ಇಂಚ ಮಿನಿ ಸಾಂಗ್ ಪಂಡ ಮಕ್ಕಳು ಬೇತೆ ನೆನ್ನೇರು ನಾನು ಪೂರ ಬೇತೆನೆ ಸಾಂಗ್ ಪನ್ಕ ಈ ಲವ್ ಸಾಂಗ್ ಪೂರ ಇತ್ತಂಡ ಕ್ಯಾನ್ಸಲ್ ಮಾಡಿ ಅದೇ ರವೀಂದ್ರಣ್ಣ. ಓಯ್ ಎಂತ ಮರೆ ನೀವು ಬೇಗ ಬನ್ನಿ ಜನರೇ. ಹೌದು ಒಂದು ಕಮೆಂಟ್ ಹಾಕಿ ಹಾಗೆ ಲೈಕ್ ಕೊಡಿ. ಎನ್ನ ಫೇವ್ರೇಟ್ ಸಾಂಗು ಅವು ಓವಿಯೇ ರವೀಂದ್ರಣ್ಣ. ಖುಷಿ ಆಪುಂಡು ಮುದ್ದು ಸಿಸ್ಟರ್ನ ನಾಚಿಗೆ ನೀರಿಡು ಪೋಪಿನ ತೂನಗೆ ಎಂಕ್ ದಾದಿ ದರ್ಶನ್ ಸಾಂಗ್. ದರ್ಶನ್ ಅವರ ಸಾಂಗ್ ಅದು. ದರ್ಶನ್ ಮೂವಿದ್ದು ಸಾಂಗ್ ಚಕ್ರವರ್ತಿ. ಕೃಷ್ಣ ನೀ ದಯಮಾಡಿ ಬಾರೋ ಕಮೆಂಟ್ ಹಾಕಿ ಮಾತಾಡಿ ಕೃಷ್ಣಣ್ಣ ಅಂತ ಹೇಳ್ತಿದ್ದಾರೆ ಅಶ್ವಕ್. ಐ ಆಮ್ ಹ್ಯಾಪಿ ಅಂತ ಕಿರಣಣ್ಣ. ಎಂತ ಮಾರೆ ಒಂದು ಮಳೆ ಬಿಲ್ಲು. ಹೌದು ಇನ್ನೂ ಲವ್ ಸಾಂಗ್ ಇಲ್ಲ ಕ್ಯಾನ್ಸರ್. ಇನ್ನೇನಿದ್ರು ಎಂತ ಗೊತ್ತುಂಡ ಫೀಲಿಂಗ್ ಸಾಂಗ್
సపోర్ట్కు బతంగా నెర్పరతి ఏపీ ಮೈಷಣ್ಣೀರಿ ನೇರ್ನಿ ಈರ್ ನಾನು ಒಂದು ವರ್ಷ ಬುಡ್ದು ಲೈವ್ ಮಲ್ಪನವೆ ಯಾನ್ ಲೈವ್ ಕಾಪುನ್ ಕೋಡೆಲ್ಲ ಬಂಡೆ ಲೈವ್ ಮಲ್ಪಲೆ ಅಂತ ಸವಿತಕ್ಕ ಇರೆಗ್ ರೋಡುಗು ಪೋಯರ್ ಗಾಪುಜ ಪುಣಿಟ್ಟು ದಾಯಗ್ ಪೋಪುನ್ಕೇನೊಂದುಲ್ಲೇರು ಕೃಷ್ಣಣ್ಣ ಐಸ್ ನೀರು ಆಯ್ ಲೆಕ್ಕ ಉಂಡು ದಾದೆ ರವೀಂದ್ರಣ್ಣ ಮಂಡೆ ಕೊರ್ಪದು ಸುಮತಿ ಅವರೇ ಹಾಯ್ ಹಾಯ್, ಹೇಗಿದ್ದೀರಾ? ಒಂದು ಲೈಕ್ ಕೊಡಿ ಆಯಿತಾ? ದರ್ಶನ್ ಮೂವಿ ಸಾಂಗ್ ಓಕೆ. ಲೈವ್ನಲ್ಲಿ ದರ್ಶನ ಶುರುವಾದರೆ ಕಷ್ಟ ಅಲ್ವಾ ಅಶ್ವಕ್? ಲೈಕ್ ಕೊಡೋದವ್ರು ಲೈಕ್ ಕೊಡಿ, ಹಾಗೆ ಚಾನಲ್ ಸಬ್ ಮಾಡಿಲ್ಲ ಅಂದರೆ ಸಬ್ ಮಾಡಿಕೊಳ್ಳಿ. ಸೂಪರ್ ಸೂಪರ್ ಅಂತ ರವೀಂದ್ರಣ್ಣ ಗುಡ್ ಗುಡ್ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು. ಸಪೋರ್ಟ್ ಸಪೋರ್ಟ್. ಮಹೇಶ್ ಅಣ್ಣ ಇವತ್ತು ಲೈವ್ ಮಾಡಿ. ಓ ಮಹೇಶ್ ಅಣ್ಣ ಲೈವ್ ಮಾಡಿ ಇವತ್ತು ಸಂಜೆ ಇದ್ದೀರಾ? ಓಯ್ ಜನರೇ ಬನ್ನಿ ಬನ್ನಿ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಹೈಡ್ನಲ್ಲಿ ಇರಬೇಡಿ, ಬನ್ನಿ ಜನರೇ. ಹೌದು, ಎಂತಾಯಿತು? ಥ್ಯಾಂಕ್ ಯು ರವೀಂದ್ರಣ್ಣ. ಗೋ ಹೈಡ್ನಲ್ಲಿ ಇರಬೇಡಿ, ಬೇರೆ ಒಂದು ಏರು ಮುದ್ದು ಅಕ್ಕ ಎನ್ನ ಪುದರ್ಲೆತ್ತೀನಿ ಏರಿ ಅಲ್ಲ ಗೋಬಿಡು ಪುರಿ ಇಪ್ಪುಂಡತ ರವೀಂದ್ರಣ್ಣ ಅಂತ ಮಹೇಶ್ ಅಣ್ಣ ಅಂದಿ ರೌಂಡ್ ರೌಂಡ್ ಪುರಿ ಶಿಶಿ ಗೋಬಿ ಪುರಿ ಅಲ್ಲಿ ಪುರಿ ಅಲ್ಲ, ಅದು ಪಾನಿಪುರಿ ಅಂತ ಅಶ್ವಕ್ಕ. ಕೃಷ್ಣಣ್ಣ ಪಾನಿಪುರಿ ಇಟ್ಟು ಪಾನಿ ಉಂಡತೆ ಅವು ಎಕ್ಕಲದ ಸಾರತ್ತೆ ಪುರಿನ ಮಿಕ್ಸ್ ಮಲ್ತು ತಿನ್ಪಿರ ಮುದ್ದು ಮಹೇಶ್. ಚೀ
ಕುಯ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಇದ್ದೇನೆ. ಅವರಿಗೂ ಭಾರಿ ಇಷ್ಟ ಮಹೇಶಣ್ಣ. ಎಕ್ಕಲೆ ಸಾರು ಕುಡಿದ್ರೆ ಬೆಕ್ಕಳಿಗೆ ಬರುತ್ತೆ ಅಂತ ಅಶೋಕ. ರವೀಂದ್ರ ಬ್ರದರ್ ಅಲ್ಲೇ ಫಿಕ್ಸ್ ಅನ್ನೋದಿಲ್ಲ. ಅವೆಲ್ಲ ಕಣ್ಣು ಮುಚ್ಚಿದ್ದು ತಿನ್ಪರತ್ತೆ ಒಂದೊಂದಲ್ಲಿ. ಕೃಷ್ಣಣ್ಣ ಪಾನಿಪುರಿಟ್ಟು ಪಾನಿ ಉಂಡತೆ ಅವು ಎಕ್ಕಲದ ಸಾರತ್ತೆ ಅಂದ ರವೀಂದ್ರಣ್ಣ ಪನಂತುಳ್ಳೇರು ಮನುಷ್ಯಂಡೆ. ಅವೇ ಕೃಷ್ಣಣ್ಣ ಭಾರಿ ಇಷ್ಟ. ಬಿಕ್ಕಳಿಗೆ ಬಂದರೆ ನೀರು ಕುಡಿದರೆ ಸರಿಯಾಗುತ್ತದೆ ಅಶೋಕ್. ಕೆಲವು ಮೆಸೇಜ್ ಸ್ಕಿಪ್ ಆಗಿ. ನೇಮ್ ಎಂತ ನೇಮ್ ನಿಮ್ಮ ಮಂಡೆ. ಇವರ ಒಬ್ರು ಕಿರಣನ್ನು ಮಧ್ಯದಲ್ಲಿ ಎಂತ ಎಂತ ಹೇಳುದು ನಾವು. ನೀರು ಓಕೆ, ಪುನಃ ಎಕ್ಕಲ ಸಾರು ಬೇಡ ಅಂತ ಅಶ್ವಕ. ಅವೇ ಕೃಷ್ಣಣ್ಣ ಭಾರಿ ಇಷ್ಟದ ಅದೇ ಮಹೇಶಣ್ಣ ಲೈವ್ ಮಲ್ಪ್ಲೆ ನೈಟ್ ಅಂದು ಅವು ಬಂದೆ ಫಸ್ಟ್ ಲೈವ್ ಮಲ್ಪ್ಲೆ ಸೇಮ್ ಊರಾ ಅಂದು ಕಿರಣಣ್ಣ ಇರೇಗೊಂಜಿ ಬೇಜಾರ್ದಾಗೆ ಅಂದು ಸೇಮ್ ಊರು. ಎಕ್ಕಡ್ದಿಂಚ ಒಂದೇ ಕ್ವಶನ್ಗೆ ಏನಂತ ಒಂದು ಸುರುವಾಣ ಮಹೇಶಣ್ಣ ಟಕ ಟಕ ದಾದಿ ಒಂದು ನಿಮಿಷ ಅದು ಓಕೆ 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 ಡನ್. ಸೇಮ್ ಊರು ಕುಡಿಯುವುದು ಒಂದೇ ನೀರು ಅಂತ ಅಶ್ವಕ. ನೆಟ್ವರ್ಕ್ ತಿಕ್ಕುಜಿ ಕೃಷ್ಣಣ್ಣ ಪನಂತಿಲ್ಲಿ ಇನಿ ಲೈವ್ ಮಲ್ತು ಜರಡಿರ್ನ ಇಲ್ಲ ಬತ್ತಾಕರುಂಡು ಮಹೇಶಣ್ಣ. ಇದು ಯಾರು ಮಾರ ಎಲ್ಲಿ ಹೋಯ್ತು?
ಆ ನೆಟ್ವರ್ಕ್ ದಿಕ್ಕುಜಿ ಕೃಷ್ಣಣ್ಣ ಹಾಯ್ ಮೇಡಮ್ ಅಂತ ಟ್ರೆಂಡ್ ಅವರು ಹಾಯ್ ಹಾಯ್ ಹೇಗಿದ್ದೀರಾ? 7 ಗಂಟೆಗೆ ಮಲ್ಪುವರ ಪನ್ಲೆ ಪನೊಂದುಲ್ಲೇರು ಕೃಷ್ಣಣ್ಣ ಸ್ಕಿಪ್ ಆಂಡ್ ಓವಿಯ ಸ್ಕಿಪ್ ಆಂಡ್ ರವೀಂದ್ರ ಬ್ರದರ್ ಕಾಲ್ ಬಂತು ನೋಡಿ ಅಂತ ಹೇಳ್ತಿದ್ದಾರೆ ಕಿರಣಣ್ಣ. ಟ್ರೆಂಡ್ ಅವರು ಮೆಸೇಜ್ ಡಿಲೀಟ್ ಮಾಡಿದ್ರು ಯಾಕೆ ಸ್ಕಿಪ್ ಆಯಿತು ಓ ಸಿಂಟೆಕ್ಸ್ ಅಂತ ಮಹೇಶಣ್ಣ. ರವೀಂದ್ರಣ್ಣ ನಗ್ತಾ ಇದ್ದಾರೆ. ಇಲ್ಲಗೆ ಹೋಗಿ ಅಂದರೆ ಮೆಲ್ಲಗೆ ಹೋಗಿ ಜೋಪಾನ ದಾರಿಯಲ್ಲಿ ಕುಲೆ ಹೋಗ್ಬಹುದು. ಹೌದಾ, ವೆರ್ ಆರ್ ಯು ಫ್ರಮ್ ಅಂತ ಟ್ರೆಂಡ್ ಅವರು. ನಾನು ಕಾರ್ಕಳ. ಟ್ರೆಂಡ್ ಅವರೇ ಕುಳ್ಳಿ ಕಮೆಂಟ್ ಓದವು ಅಂತ ಮಹೇಶಣ್ಣ. ಸೂಪರ್ ಸೂಪರ್ ಥ್ಯಾಂಕ್ ಯು ಮಹೇಶಣ್ಣ. ಯಾನು ಇನ್ಸ್ಟಾಗ್ರಾಮ್ಡು ರಿಕ್ವೆಸ್ಟ್ ಪಾಡ್ದೆ ತೂಲೆ ಪನೊಂದುಲ್ಲೇರು ಕೃಷ್ಣಣ್ಣ. ಶಾಂತಕ ಶಾ ಬರ್ಪುಂಡು ಎರ್ಲ ಪೋವಡೆ ಪನೊಂದುಲ್ಲೇರು ಮಹೇಶಣ್ಣ. ಅಂದೇ ಕೆನೊಂದುಲ್ಲೇರು ಮಹೇಶಣ್ಣ. ಮುದ್ದು ಕುಳ್ಳಿ ಮೆಸೇಜ್ ಓದಿ ಮಾರ್ರೆ ಅಂತ ಹೇಳ್ತಿದ್ದಾರೆ. ಓ ಕುಂಟಿ ಅಂತ ಮಹೇಶಣ್ಣ. ಚಟ್ಟಂಬಡೆ ಚಾ ಬರ್ಪುಂಡು ಪನೊಂದುಲ್ಲೇರು ರವೀಂದ್ರಣ್ಣ. ಸಪೋರ್ಟ್ ಥ್ಯಾಂಕ್ ಯು. ಲೈಕ್ ಕೊಡಿ ಕಮೆಂಟ್ ಮಾಡಿ. ಹೌದು ಇದ್ದೀರಲ್ಲ ಸಪೋರ್ಟ್ ಥ್ಯಾಂಕ್ ಯು ರವೀಂದ್ರಣ್ಣ. ಲೈಕ್ ಕೊಡಿ ಕಮೆಂಟ್ ಮಾಡಿ. ಓಯ್ ಜನರೇ ಬನ್ನಿ ಜನರೇ. ಥ್ಯಾಂಕ್ ಯು ಸೂಪರ್ ಅಂತ ಹೇಳ್ತಿದ್ದಾರೆ ಕೃಷ್ಣನ್. ಟ್ರೆಂಡ್ ಅವರೇ ವಿಚ್ ಫ್ಲವರ್ಸ್ ವಿಲ್ ನಾಟ್ ಬ್ಲೂಮ್ ವಿದೌಟ್ ವಾಟರ್. ಇಲ್ಲದೆ ಯಾವ ಮನುಷ್ಯನು ಬೆಳೆಯುವುದಿಲ್ಲ. ಕಿರಣಣ್ಣ ಮುದ್ದು ಸಿಸ್ಟರ್ ಅಂತ ಹೇಳ್ತಿದ್ದಾರೆ ಕೃಷ್ಣಣ್ಣ. ಥ್ಯಾಂಕ್ ಯು. ವಾಟ್ ಇಸ್ ಅದು ಒಂದು ಎಂತ ಗೊತ್ತುಂಟಾ ಹೇಳ್ಬೇಕು. ದಾದ ಪುದರ್ ಇನ್ಸ್ಟಡ್ಗೆ ಏನೊಂದುಲ್ಲೇರು ಆರ್ನ ಪುದರ್ ದಾದ ಉಂಡಿ ಇಂಚೆನು ಉಂಡಂದಿ ಅದೇ ಕೃಷ್ಣಮೂರ್ತಿ ನೆಲ್ಲಿ ಅಂದು ಎ ಫಾರ್ ಅಂಬಡೆ ಬಿ ಫಾರ್ ಸಿ ಫಾರ್ ಚಟ್ಟಂಬಡೆ ಅಂತ ಅಶೋಕ್. ಅಯ್ಯೋ ದೇವ. ಮೈ ಚಾಟ್ ಸ್ಕಿಪ್ ನೋ ಸ್ಕಿಪ್ಪು. ಓದಿದೆ ಸ್ಕಿಪ್ ಮಾಡಲಿಲ್ಲ ಆಯಿತಾ. ನಿಮ್ಮ ಮಂಡೆ ನಿಮಗೆ ಕನ್ನಡ ಬರುತ್ತಲ್ವಾ? ಯಾನ್ ನೆರ್ನೆ ಅರ್ಥ ಅಂಡ ಕನ್ನಡ ಬರ್ಪುಣಿ ನಿಂತು ನೆರ್ನೆ ಅರ್ಥ ಆಯ್ಜಿಟ. ಯಾನ್ ಕಮೆಂಟ್ ಪಾಡ್ಜಿ ಕೃಷ್ಣಣ್ಣ ಓದರಿಗೆ ಗೊಂಕುರು ಕಪ್ಪೆಗ ಓದಿನತೆ ಮಹೇಶಣ್ಣ ಇದು ಆದೆ. ಹಲೋ ಹಾಕ್ತೇನೆ. ಇವರು ಪ್ರಿಂಟರ್ನವರು ಕಾಲ್ ಮಾಡಿತ್ತು. ಅವರು ನಾಳೆ 9 ಗಂಟೆಗೆ ಬರ್ತಾರೆ. ಹಾಂ ಸರಿ, ನಾನು 8 ಗಂಟೆಗೆ ಬರ್ತೇನೆ. ಹಾಂ, ನಾನು ಅವರಿಗೊಂದು ಹೇಳಿಬಿಡ್ತೇನೆ ಮತ್ತೆ ನಿಮಗೆ ಹಾಕ್ತೇನೆ. ಹಾಯ್ ಸಿಸ್ಟರ್ ಅಂತ ಕೇಶವಣ್ಣ. ಹಾಯ್. ಡಿ ಫಾರ್ ಅಶೋಕ್ ಅಂತ ಕೃಷ್ಣಣ್ಣ. ವನಸಾಂಡಿ ಏನಂದಿಲ್ಲ ಕಿರಣಣ್ಣ. ಸಿ ಫಾರ್ ಚಾ ಜೊತೆ ಚಟ್ಟಂಬಡಿ ಬರಲಿ ಅಂತ ಅಶೋಕ್. ಲೈಕ್ ಡನ್. ಥ್ಯಾಂಕ್ ಯು ಕೇಶವಣ್ಣ. ಅಶ್ವಕ್ಕ ಚಾ ಬರ್ಪು ಜೀರ್ಕ ಬೊರ್ಚಿ ಚಾ ಬರ್ದು ಬರಲಿ.
ಅವರೇ, ನಿಮಗೆ ಅದರದ್ದು ಅರ್ಥ ಬೇಕಾ? ಯಾಕೆ ಹೇಳಿ. ಕಾಫಿ ಆಗಿಲ್ಲ, ನಿಮ್ದಾಯ್ತಾ? ಸೂಪರ್ ಸೂಪರ್ ಅಂತ ಕೃಷ್ಣಣ್ಣ. ಹಲೋ ಸರ್, ನಾನು 8:00ವರೆಗೆ ಬರ್ತೇನೆ. ನೀವು ಬರ್ತೀರಲ್ಲ 9 ಗಂಟೆಗೆ? ಸರಿ ಸರ್, ಆಯಿತು. ಓಕೆ. ಹಾಂ, ಓಕೆ ಸರ್. ಹಾಂ, ಸರಿ ಸರ್, ಆಯಿತು. ಹಾಂ. ದಿಸ್ ಈಸ್ ಲೈನ್ ಮೀನಿಂಗ್, ಟೆಲ್ ಮಿ. ಅದೊಂದು ನನಗೆ ಇದರಲ್ಲಿ ಸಿಕ್ಕಿದಾಯ್ತಾ, ಅದಕ್ಕೆ ನಾನು ಹಾಕಿದ್ದೆ. ಎಂತಂತ ಹೇಳೋದು ಅದಕ್ಕೆ, ಅದೊಂದು ಪರಿಸ್ಥಿತಿಗೆ ತಕ್ಕಾಗಿದ್ದೆ, ಗೊತ್ತಾಯ್ತಾ? ಅದಕ್ಕೆ ಅದನ್ನು ಮೆಸೇಜ್ ಹಾಕಿತು. ಡಿ ಫಾರ್ ದೋಸೆ, ಇ ಫಾರ್ ಎಕ್ಕಲ ಸಾರು ಅಂತ ಅಶ್ವಕ್ಕ. ಫ್ರೆಂಡ್ ಅವರೇ, ನಿಮಗೆ ಕನ್ನಡ ಬರಲ್ವಾ? ಇವ್ರ ಮನೆ ಪಂದಕಲ್ಲೇ ಒಂದು ಕಾಯಿ ಹೋಗ ಅಂದ ಕೃಷ್ಣನ ರಿಕ್ವೆಸ್ಟ್ ಸೆಟ್ ಅಲೆ ಇತ್ತೇತು ಇನಿ ಗೊತ್ತಾಣ ಪನೊಂದಿಲ್ಲ ಕೃಷ್ಣಣ್ಣ. ನೋ ಇಂಗ್ಲಿಷ್ ಟ್ರೆಂಡ್ ಹಾ ಅಂತ ಹೇಳ್ತಿದ್ದಾರೆ ಮಹೇಶ್ ಅಣ್ಣ. ನನ್ನ ಸುರು ಮಹೇಶಣ್ಣ ಪನಂದಿಲ್ಲ ಕೃಷ್ಣಣ್ಣ ದಾದಿ ಮಹೇಶ್ నువ్వు మొక్కలు సురు మలుతారా నాన్న వయ్యత్తు వై ఇట్లా మండి ఈ ట్రెండ్ ఏర్ ఫస్ట్ సర్చ్ చెప్తారా? ನಮ್ಮ ಗೊಬ್ಬು ಮುಚ್ಚು ಅದೇ ಕೃಷ್ಣನ್ ಹೈಡ್ ಮಾಡಿದ್ರಾ? ಒಳ್ಳೇದಾಯ್ತು, ಅವ್ರು ತಪ್ಪಿಸಿಕೊಂಡೆ ಬಂದದ್ದಂತ. ವೈ ಕೈ ಅಂತ ಹೇಳಿದ್ದಾರೆ ಅಶೋಕ್. वाईफाई हमारा तोटा में कलम उड़ता है मुद्दु ಗರ್ಪರೆಗೆ ಆಯೇಗ ಅಂತ ಮಹೇಶ್ ಅಣ್ಣ. ನೀವೇ ಗರ್ಪಿ ಮಹೇಶ್ ಅಣ್ಣ. ಮಹೇಶ್ ಅಣ್ಣ ನಗ್ತಿದ್ದಾರೆ. ಹೀರೋ ಅಣ್ಣ ಬಂದರು. ಹಾಯ್ ಹೀರೋ ಅಣ್ಣ, ಹೇಗಿದ್ದೀರಾ? ಹೀರೋ ಅಣ್ಣ ಎಂತ ಟೀ ಕುಡಿದ್ರಾ? ಮಹೇಶ್ ಅಣ್ಣ ಇಲ್ಲಿ ನೋಡಿ, ಹೀರೋ ಅಣ್ಣ ಇದ್ದಾರೆ, ಅವರಿಗೊಂದು ಹಾಯ್ ಹೇಳಿ ಆಯಿತಾ? ವೈಕಿ ಹೋಗಿ ಸಹಿ ಅಂತ ಹೇಳ್ತಿದ್ದಾರೆ ಕಿರಣ್ ಅಣ್ಣ.
ಕೈಸೆ ಹೋ ಮೇಡಮ್ ಜಿ ಅಂತ ಹೇಳ್ತಿದ್ದಾರೆ ಹೀರೋ ಅಣ್ಣ. ಪರಿಹಾರ ಇಜ್ಜಂಡ ಹೆಂಗೆ ಕೊಡ್ಬೇಕು ಅನ್ನೋದಿಲ್ಲ ಕೃಷ್ಣನ್ನೇ ಏರಿಯಾವು ಟ್ರೆಂಡ್ಗೆ ಏನಂದಿರಲಿ ರವೀಂದ್ರಣ್ಣಿ ಅವಿ ಈರು ಹೋಲಿತ್ತಾರೆ ರವೀಂದ್ರಣ್ಣ ಈರಾರ್ನ ಮೆಸೆತ್ತುದೆ ಬಲ್ತನ ಅಂದತೆ ಕೊಟ್ಟು ಪಿಕ್ಕಸ್ ಪತ್ತೊಂದ ಆವೋ ಹೌದಾ ಮಹೇಶಣ್ಣ. ಚಾ ಹೂವ ಕ್ಯಾ ಅಂತ ಹೀರೋ ಅಣ್ಣ ಹೇಳ್ತಿದ್ದಾರೆ. ಚಾ ಇಲ್ಲ, ನನಗೆ ಚಾ ಬೇಡ ಕೃಷ್ಣಣ್ಣ ಅಂತ ಅಶ್ವಕ್ಕ. ಇಲ್ಲಿ ಹೀರೋ ಅಣ್ಣ ಕೇಳ್ತಿದ್ರು ಮಹೇಶ್ ಅಣ್ಣ ನಿಮ್ಮನ್ನು. ರವೀಂದ್ರ ಅಣ್ಣನ ಆಗ್ತಿದ್ರು. ಹೌದು ರವೀಂದ್ರ ಅಣ್ಣ ಆ ಮೆಸೇಜ್ ನೋಡಿ ಓದಿತ್ತು. ಮಹೇಶ್ ಅಣ್ಣ ಬರ್ಪಿರ ಅರ್ಪನೊಂದುಲ್ಲೇರು ಕೃಷ್ಣಣ್ಣ ಮನ್ಫಿಶ್ ಇದ್ದಾರೆ ನೋಡಿ ಅಲ್ಲಿ ಕಾರ್ಕಳ ವಿಲಾಗ್ಸ್ ಇದ್ದಾರಲ್ಲ ಅವರವರೇ. ಟ್ರೆಂಡ್ ಬೆಂಡಾದ್ರು ಅಂತ ಅಶ್ವಕ್. ನಮಸ್ತೆ ಉಲ್ಲಾಸ್ ಅವರೇ ಅಂತ ಮಹೇಶ್ ಅಣ್ಣ. ಇಜ್ಜಿ ಯಾನ್ ಬನ್ನಾಗ ಈರು ಸುಳ್ಳು ಅನ್ಕು ಇರೆ ಗುದ್ದುಡಿರು. ನಾನು ಮನ್ಫಿಶ್ ಫಾರ್ಮ್. ಹೌದಾ, ನೀವು ಮನ್ಫಿಶ್ ಫಾರ್ಮಾ? ಹೌದಾ ಕಾರ್ಕಳ ವಿಲಾಗ್ಸ್ ಅವರು. ಮಹೇಶ್ ಅಣ್ಣ ನಮಸ್ತೆ ಅಂತ ಹೀರೋ ಅಣ್ಣ. ಜ್ಯೂಸ್ ಕೊರ್ಪೆ ಅಶ್ವಕ್ಕ ಅಂತ ಕೃಷ್ಣ ಅಣ್ಣ. ಆಯನ ಟ್ರೆಂಡ್ ಮುಲ್ಪ ನಡಪುಚ್ಚು ಬಂದಿದೆ. ಕಾಫಿ ಆಯ್ತಾ ಮಹೇಶ್ ಅಣ್ಣ ಅಂತ ಹೀರೋ ಅಣ್ಣ ಹೇಳ್ತಿದ್ದಾರೆ. ನಮಸ್ತೆ ಉಲ್ಲಾಸ್ ಅವರೇ ಅಂತ ಮಹೇಶ್ ಅಣ್ಣ. ಅಪ್ಪ ನೀರು ಬರ್ದು ಸಾಕ ನನ ಒಂತುಂಡ ಅವನ ಖಾಲಿ ಮಲ್ಪೊಡ. ಮಹೇಶ್ ಅಣ್ಣ ನಿಮ್ಮ ಭಸ್ಮ ಬಿಸ್ನೆಸ್ ಎಲ್ಲಿ ಅಂತ ಕೇಳ್ತಿದ್ದಾರೆ ಅಶ್ವಕ್ಕ. ಏನಾಯಿತು ನಿಮ್ಮದು ಓಲ್ಡ್ ಚಾನಲ್ ಅಂತ ಕೇಳ್ತಿದ್ದಾರೆ ಹೀರೋ ಅಣ್ಣ. ಲೈಕ್ ಕೊಡಿ, ಕಮೆಂಟ್ ಮಾಡಿ. ಹೌದು ಲೈಕ್ ಕೊಡಿ ರವೀಂದ್ರ ಅಣ್ಣ. ಇಷ್ಟು ರಿಕ್ವೆಸ್ಟ್ ಕೊಡಿ ಎಂತ ರಿಕ್ವೆಸ್ಟ್ನಲ್ಲಿ ಕೇಳ್ತಿದ್ದಾರೆ ನೋಡಿ. ಇಲ್ಲ ಉಲ್ಲಾಸ್ ಅವರೇ ಅಂತ ಮಹೇಶ್ ಅಣ್ಣ. ರಿಕ್ವೆಸ್ಟ್ ಲೆಟ್ರ್ ಕೊಡಿ ರವೀಂದ್ರಣ್ಣ, ಬರ್ತಾರೆ. ಮುದ್ದು ಇಂಗ್ಲಿಷ್ ಬರುತ್ತಾ? ಅದು ನೀವೇನಾಗಾದ್ರೆ. ಹೌದಾ ಹೀರೋ ಅಣ್ಣ, ನೀವೇ ಇರಬೇಕಲ್ವಾ ಟ್ರೆಂಡ್. ನೀವು ಎಂತ ಮರೆ ನನ್ನನ್ನು ಮಂಗ ಮಾಡ್ತೀರಾ? ನಿಮಗೆ ಗುದ್ದಿ ಬಿಡ್ತೇನೆ. ಎಂತ ಮರೆ ನೀವು, ಬೇಗ ಬನ್ನಿ ಅಂತ ರವೀಂದ್ರಣ್ಣ. ಟ್ರೆಂಡ್ ನೀವೇನಾ? ಹೌದಾ ಹೀರೋ ಅಣ್ಣ, ಹೇಳಿ. ನಗ್ತೀರ ಈಗ? ಒಳ್ಳೇದಾಯ್ತು ನಿಮ್ಮನ್ನು ಹೈಡ್ ಮಾಡಿದ್ದು. ಇಲ್ಲ ಕೇಳಿದೆ. ಇಲ್ಲ ಅದು ನೀವೇ. ನೀವು ನನ್ನನ್ನು ಮಂಗ ಮಾಡ್ತಿದ್ದೀರ. ಲೈವ್ಗೆ ಜಾಯ್ನ್ ಆಗಿ ಲೈಕ್ ಕೊಡಿ ಮುದ್ದು ಜೋಡಿಗೆ ಹರಸಿ ಅಂತ ಹೇಳಿ. ಅಯ್ಯೋ ಕಿರಣ, ಹೈಡಲ್ಲಿದ್ದು ನೋಡ್ತಾ ಇದ್ದೆ. ಎಂತ ನೋಡ್ತಾ ಇದ್ದದ್ದು ನಿಮ್ಮ ಮಂದಿ? ರವೀಂದ್ರಣ್ಣ ಆಗ್ತಾ ಇದ್ದಾರೆ. ಭಸ್ಮ ಸಿಗುವುದಿಲ್ಲ ಅಶ್ವಕ, ಯಾಕೆಂದರೆ ಕಟ್ಟಿಗೆ ಸಿಗುವುದಿಲ್ಲ ಅಂತ ಹೇಳ್ತಿದ್ದಾರೆ ಮಹೇಶ್ ಅಣ್ಣ. ನಿನ್ನ ಇಂಗ್ಲೀಷ್ ಸೂಪರ್. ನಾನು ಇಂಗ್ಲೀಷ್ ಮಾತಾಡಿ ಇಲ್ಲ, ಮತ್ತು ಇಂಗ್ಲೀಷ್ ಹೇಗೆ ಗೊತ್ತಾಯ್ತು ನಿಮಗೆ ನಿಮ್ಮ ಮಂಡಿ? ಹಳೆಯ ಚಾನಲ್ ಮೋನೋ ಆಯಿತು ಅಂತ ಮಹೇಶ್ ಅಣ್ಣ. ಇರೆಗಾಪುಜಿ ಮುಜ್ಜು ಪೋದು ಚಿಪ್ಸ್ ತಿನ್ಲಿ ಜ್ಯೂಸ್ ಪರ್ಲಿ ಮುಜ್ಜುವ ತೂಲೆ ಕೃಷ್ಣಣ್ಣ ಬಾಟ್ಲು ಹಾಕ್ತೀರಿ. ನಾವು ಮಹೇಶ್ ಅಣ್ಣ ಬಂತು ಮುಜ್ಜು ತೂಲ್ ಒಂದು ಈಟ್ಲ ಆತ ನೀರು ಹಿಡಿದು ಮಹೇಶ್ ಅಣ್ಣ. ಕಟ್ಟಿಗೆ ಬೇಕಾದಷ್ಟು ಇದೆ ಮಹೇಶ್ ಅಣ್ಣ, ಗ್ಯಾಸ್ ಸಿಗಲ್ಲ ಅಲ್ವಾ ಅಶ್ವಕ್ಕ? ಹೈಡಲ್ಲಿದ್ದು ಕೇಳಿಸ್ಕೊತಾ ಇದ್ದೆ. ಹೌದಾ ಹೀರೋ ಅಣ್ಣ, ನೀವು ಇದೇ ಮಾಡಿ ಆಯಿತಾ? ಓಯ್ ಜನರೇ ಬನ್ನಿ. ಹೌದು ಬನ್ನಿ, ಲೈಕ್ ಕೊಡಿ, ಕಮೆಂಟ್ ಮಾಡಿ. ಅಯ್ಯೋ ಸಾರಿ ಮುದ್ದು ಅಂತ ಹೇಳ್ತಿದ್ದಾರೆ. ಯಾಕೆ ಮಹೇಶ್ ಅಣ್ಣ ಸಾರಿ? ಹ್ಞೂ ಅಂತ ಹೇಳ್ತಿದ್ದಾರೆ. ಅನ್ಹೈಡ್ ಮಾಡಿದ್ರಾ? ಈಗ ಮತ್ತೆ ಬಂದರೆ ನಂಗೆ ಗೊತ್ತಿಲ್ಲ, ನಾನಿಲ್ಲ, ನಾನು ಹೋಗ್ತೇನೆ.
ಮಹೇಶಣ್ಣ ಮೋನೋ ಆದಮೇಲೆ ಮೋನೆ ನೋಡಿದ್ರೆ ಲೈವ್ನಲ್ಲಿ ಅಂತ ಹೇಳ್ತಿದ್ದಾರೆ ಅಶೋಕ. ಸೂಪರ್ ಸೂಪರ್ ಅಂತ ರವೀಂದ್ರ ಅಣ್ಣ. ಕಾಫಿ ಆಯಿತಾ? ಕಾಫಿ ಆಗಿಲ್ಲ ಹೀರೋ ಅಣ್ಣ, ನಿಮ್ದಾಯ್ತಾ? ಸರಿಯಾಗಿ ಕನ್ನಡ ಬರುತ್ತಿಲ್ಲ. ನಿಮಗೆ ಬರುತ್ತಾ ಮಹೇಶ್ ಅಣ್ಣ? ಹೇಳಿ, ನಾನು ಇಷ್ಟಾದರೂ ಮಾತಾಡ್ತೇನೆ, ನಿಮಗೆ ಬರುತ್ತಾ? ನೀವು ಡಬ್ಬ ಕನ್ನಡ ಮಾತಾಡ್ತೀರಿ. ಲೈಕ್ ಕೊಡಿ, ಕಮೆಂಟ್ ಮಾಡಿ ಅಂತ ರವೀಂದ್ರ ಅಣ್ಣ. ನೋಡಿ, ನಾನು ನಿಮ್ಮ ಲೈವ್ಗೇನೆ ಬರಲ್ಲ ನೀವು ಹಾಗೆ ಹೇಳಿದ್ರು. ಮಹೇಶ್ ಅಣ್ಣ, ಮುದ್ದಿ ಇವಾಗ ಎಷ್ಟನೇ ಕ್ಲಾಸ್? ನಾನು 1ನೇ ತರಗತಿ. ಇನ್ನು ಇಂಗ್ಲೀಷ್. ಮಹೇಶ್ ಅಣ್ಣ ನೋಡಿ, ನಿಮ್ಮ ಲೈವ್ಗೆ 1 ಜನ ಕಮ್ಮಿ ಆಗುತ್ತೆ ಆಯಿತಾ? ನಾನು ಬರಲ್ಲ ನಿಮ್ಮ ಲೈವ್ಗೆ. ಯಾಲ್ಲ ಮಹೇಶ್ ಅಣ್ಣ ಬೆಸ್ಟ್ ಫ್ರೆಂಡ್ ಅರೆಗು ಜೋರು ಮಲ್ತಂಡು ಜಾಗೃತಿ. ನಿಖಿಲ್ ಬೆಸ್ಟ್ ಫ್ರೆಂಡ್ ಅಣ್ಣ. ನಿಖಿಲ್ ಲೈವ್ ಮಲ್ಪಲೆ, ನಿಖಿಲ್ ಲೈವ್ ಉಡಿಪ್ಲೆ, ಯಾನ್ ಬರ್ಪುಚ್ಚಿ. ಬಣ್ಣ ಬಣ್ಣದ ಲೋಕ ಕನ್ನಡ ಬರಲ್ಲ ಅಂದವರು ಯಾರು ಅಂತ ಕೇಳ್ತಿದ್ದಾರೆ ಅಶೋಕ. MB ಅವರು ಬಂದರು. MB ಅವರೇ ಹಾಯ್, ಹೇಗಿದ್ದೀರಾ? ಅಶು ಅಂತ ನಗ್ತಿದ್ದಾರೆ MB ಅವರು. ಮುದ್ದು ABCD ಹೇಳು ಅಂತ ಹೇಳ್ತಿದ್ದಾರೆ. ABCD EFG ಅದೆಲ್ಲ ಲೆಕ್ಕ. ಯಾವ ಲೆಕ್ಕ? Z ತನಕ ಅಲ್ವಾ ಹೀರೋ ಅಣ್ಣ? A ಇಂದ Z ತನಕ. ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್. ಅಯ್ಯೋ ರವೀಂದ್ರಣ್ಣ, ಸೂಪರ್ ಇಂಗ್ಲೀಷ್ ಅಂತ ಹೇಳ್ತಿದ್ದಾರೆ ಹೀರೋ ಅಣ್ಣ. ABCD ಅಲ್ಲ ಮೈಪುಸುಡಿ ಅಂತ ಅಶೋಕ್. ವಿದಂಕ ಕನ್ನಡತೆ ಕೃಷ್ಣಣ್ಣ ದಾದೆ ಏನ ಕನ್ನಡ ಸಾರಿ ಇಜ್ಜ ഞാൻ പാത്തിരിച്ച ഞാൻ തൊഴിലിട്ട് പാത്തിರು ಏರ್ಲೆಂಕ್ ನೆರಿಯರಡಲ್ಲ ಬೇಜಾರಿಚ್ಚ. ಈಸ್ಟ್ ಆರ್ ವೆಸ್ಟ್ ಮುದ್ದು ಲೈವ್ ಬೆಸ್ಟ್ ಅಂತ ಹೇಳ್ತಿದ್ದಾರೆ ಹೀರೋ ಅಣ್ಣ. ಹೌದಾ? ಥ್ಯಾಂಕ್ ಯು ಹೀರೋ ಅಣ್ಣ, ನೀವಾದರೂ ಹೇಳಿದ್ರಲ್ಲ. ನೋಡಿ, ಇವರೆಲ್ಲ ನನಗೆ ಮಕ್ಕರು ಮಾಡಿ. ಬತ್ತು ಜಿಡ್ಡ ಬಲ್ಲಬಾರ್ದು ಇತ್ತಂಪೋಯರ ಗುಂಡು ಮುಚ್ಚಿ ಬರ್ಪುಚ್ಚಿ. ಅದಲ್ಲ ಅಶ್ವಕ್ಕ, ABCD ಅಲ್ಲ ಮೈಪುಸೂಡಿ ಅಂತ ಹೇಳಿದ್ದು. ಸ್ಕಿಪ್ ಮಾಡಿಲ್ಲ, ಓದಿದ್ದೆ. ಬಣ್ಣ ಬಣ್ಣದ ಲೋಕ ಕನ್ನಡ ಬರಲ್ಲ ಅಂದವರು ಯಾರು? ಹೌದು. ಇನ್ಯಾವುದು ಸ್ಕಿಪ್ ಮಾಡಿದೆ? ಯಾವುದಿಲ್ಲ. ಜೋರು ಮಲ್ತೆರಡ ಸಿಂಟೆಕ್ಸ್ ಪುಡಪರ ಗೊತ್ತುಂಡಾತೆ ಕೃಷ್ಣಣ್ಣ. ಜೋರು ಮಾಡಲ್ಲ, ನಿಮ್ಮ ಲೈವ್ಗೆ ಬರಲ್ಲ. ನೀವು ಯಾರು? ಹೌದಾ? ನೀವು ಕಾರ್ಕಳದಲ್ಲಿ ಒಬ್ಬರೇ ಇರೋದಾ? ಅಶೋಕ ಡನ್ ಅಂತ ಹೇಳ್ತಿದ್ರೆ. ಪಾಪತ ಮುದ್ದು ಅಕ್ಕ ಮಹೇಶ್. ಒಂಜೀರು ಪಾಪ, ಒಂಜಿ ಮಹೇಶಣ್ಣ ಪಾಪ. ಯಬೋ, ಇವರು ಬಂದ್ರ? ನಂಗೆ ಗೊತ್ತಿಲ್ಲ. ಸೂಪರ್ ಸೂಪರ್ ಅಂತ ರವೀಂದ್ರಣ್ಣ. ಸೂಪರ್ ಅಂತ ಹೇಳ್ತಿದ್ದಾರೆ ಹೀರೋಣ್ಣ. ಅಂದು ಮಹೇಶಣ್ಣ ಅಂತ ಕೃಷ್ಣಣ್ಣ. ನೈಸ್ ಅಂತ ಹೇಳ್ತಿದ್ದಾರೆ ಕೃಷ್ಣಣ್ಣ. ನಗ್ತಿದ್ದಾರೆ. ಗುಡ್ ಅಂತ ಹೇಳ್ತಿದ್ದಾರೆ. ಯಪ್ಪ, ಇದು ಹಾಗಾದರೆ ಇವರೇ ಯಾರು? ಇವರು ಹೀರೋ ಅಣ್ಣನೇ ಟ್ರೆಂಡ್ ಅಲ್ವಾ? ಹೀರೋ ಅಣ್ಣ ನೀವೇ, ಅದು ಕನ್ಫರ್ಮ್ ನೀವೇ. ಬನ್ನಿ ಬನ್ನಿ ಜನರ ಅಂತ ರವೀಂದ್ರಣ್ಣ. ಅವರು ಯಾಕೆ ಹೈಡ್ ಮಾಡಿದೆ ಅಂತ ಕೇಳ್ತಿದ್ದಾರೆ. ಅದು ನಾನು ಹೈಡ್ ಮಾಡಿದಲ್ಲ. ಆರ್ನವೇ ಐಡಿ ಕೂಡ ಆರೇ ಇಜಿಂದ ಅರ್ಧ ಯಾನ್ನ ಹೈಡ್ ಮಾಡ್ಕೊಡು. ನನ್ನ ಹತ್ರ 2 ಫೋನ್ ಇಲ್ಲ ಅಂತ ಹೇಳ್ತಿದ್ದಾರೆ ಹೀರೋ ಅಣ್ಣ. ಹೌದಾ? ಕಾರ್ಕಳದಿಂದ ಪರ್ಕಳ ತನಕ ಓಡಿಸಿ ಬಿಡುವರು ರವಿ ಅಣ್ಣ. ಜೋಕೆ ಮಹೇಶ್ ಅಣ್ಣ ಅಂತ ಹೇಳ್ತಿದ್ದಾರೆ ಅಶ್ವಕ್. ಅಲ್ವಾ? ಅವರದ್ದು ಚಾನಲ್ ಚೆಕ್ ಮಾಡಿ ರವೀಂದ್ರಣ್ಣ, ಆಗ ಗೊತ್ತಾಗುತ್ತೆ ಯಾರು ಅಂತ. ಯಾಕೆ ನನ್ನ ಮೇಲೆ ಅಷ್ಟೊಂದು ಡೌಟ್ ಆಗಿ ಹೇಳ್ತಿದ್ದಾರೆ ಹೀರೋ ಅಣ್ಣ? ಹೌದು ಹೀರೋ ಅಣ್ಣ, ಸ್ವಲ್ಪ ಡೌಟ್ ಇದೆ. ಪಾಪಿ ಪಾಪ 10 ಕೃಷ್ಣಣ್ಣ ಅಂತ.
ಹಾ ಪಾಪಿ ಅಂತೆ ನೋಡಿ, ಕೃಷ್ಣನ ಮಹೇಶಣ್ಣ ಪಾಪಿ ಅಂತೆ. ನೀವಲ್ಲಿ ಹೇಳಿದಲ್ಲ ಮಹೇಶಣ್ಣ ಪಾಪ ಅಂತ, ಇಲ್ಲಿ ನೋಡಿ ಅವರೇ ಹೇಳ್ತಿದ್ದಾರೆ ಅವರು ಪಾಪಿ ಅಂತೆ, ಪಾಪ ಅಲ್ಲ ಅಂತ. ಹೆಂಗೆ ಮಹೇಶಣ್ಣ, ಇದು ಬೇಕಿತ್ತ ನಿಮಗೆ? ಬೇಕಿತ್ತ ಮಹೇಶಣ್ಣ? ಯಾನು ಉಳ್ಳೆ ಇರ್ನ ಸಪೋರ್ಟ್ಗೆ. ಓಕೆ ಓಕೆ, ತೂಕ ತೂಕ. ತೂಕವೇನಿಕಲ್ಲ. ಈ ಇಂಗ್ಲೀಷ್ದಾರೇನು ಒಲ್ತಿರ್ದು ಫಾರಿನ್ದು ಕಂದೇರ ಗೊತ್ತಾಗ್ತು. ಮತ್ತೆ ಎಂಥ ಸಮಾಚಾರ? ಸಮಾಚಾರ ಏನೂ ಇಲ್ಲ ಹೀರೋ ಅಣ್ಣ, ಹೇಳಬೇಕು. ಪಾಪಿ ಬೇಡ, ಯಾರಿಗೂ ಕಾಫಿ ಸಿಗಲ್ಲ ಅಂತ ಹೇಳ್ತಿದ್ದಾರೆ ಅಶ್ವಕ್ಕ. ಅಂದ ಆತು ಸಬ್ಬುಂಡ ಅಂಚಂಡಾಕಲೆ ಕನ್ನಡ ಬರ್ಪುಂಡು ಅಂಚಂದಿಪ್ಪನಾಗ ಮೇರೆ ಹೀರೋ ಅಣ್ಣನೇ ಅದಿಪ್ಪುಡು. ಇಜ್ಜಿಂಡ ಆತು ಸಬ್ಬ ಅವರ ಚಾನ್ಸೇ ಇಜ್ಜಿ. ಲವ್ ಬರ್ಡ್ಸ್ ಇನ್ ಲೈವ್ ಇನ್ ದ ವರ್ಲ್ಡ್. ಕಿರಣ್ ಅನ್ನ ಗುದ್ದು ತಿನ್ನು. ಮುದ್ದು ಬುಲಿಪಡೆ ಜ್ಯೂಸ್ ಕೊಟ್ರೆ ಇರ್ನ ಜ್ಯೂಸ್ ಏರೇಬೋದು ಒಲೆ ಏರು ಪೊಕ್ಕಡೆ ಜಿಲ್ಲ. ಹೀರೋ ಅಣ್ಣ ಯೋಚನೆ ಮಾಡ್ತಿದ್ದಾರೆ, ಹೇಳಿ ಹೀರೋ ಅಣ್ಣ. ಮುದ್ದು ಬೈಯಾಗ ಬೇಗ ಇಲ್ಲ ಪೋಲೆ ಪೆಲಾರಿ ಉಂಡು ಬೈಪಲ್ಲ ಅಂದಿ. ಕನ್ನಡ ಬರ್ಪುಂಡು, ಶಾರ್ಟ್ಸ್ ಉಂಡು ಅಂದ ರವೀಂದ್ರಣ್ಣ ಅಂಚಂಡ ಮೇರೆ ಮಂಗೆ ಮನ್ಪುಂಡು ನನ್ನ ಬರ್ಜೂರುಲ್ಲೇರು ಕೋಡೆಲ್ಲ ಬತ್ತು ಹಿಂದಿಲು ಬಾತಿರೊಂದುಲ್ಲೇರು ಪಾಪ. ಮಹೇಶ್ ಅಣ್ಣ ಅಂತ ನಗ್ತಿದ್ದಾರೆ ಕೃಷ್ಣಣ್ಣ. ಹೀರೋ ಅಣ್ಣ ಅದು ನೀವೇ, ನನಗೆ ಡೌಟೇ ಇಲ್ಲ, ಪಕ್ಕ ನೀವೇ ಅದು. ನಿನ್ನೆ ಹಿಂದಿಯಲ್ಲಿ ಬಂದು ಮಂಗ ಮಾಡಿದ್ರಿ, ಇವತ್ತು ಇಂಗ್ಲೀಷಲ್ಲಿ ಮಾತಾಡಿ ಮಂಗ ಮಾಡ್ತೀರ ನಿಮ್ಮ. ಯಾನ್ ಪೋಡ ಸರಿ ಪೋಪೆ ಒಡೆಗೆ ಅಂಚತ್ತಿಯೇ ಬನ್ನಿರ ಮಂಡೆ ಉಂತಲೇ. ಯಾವ ಮಂಗನೂ ಇಲ್ಲ ಅಂತ ಹೇಳ್ತಿದ್ದಾರೆ ಹೀರೋ ಅಣ್ಣ. ಹೌದಾ? ಹಾಗಾದರೆ ಯಾರವರು? ಐ ಲವ್ ಕನ್ನಡ. ನಿಮಗೆ ಕನ್ನಡ ಬರುತ್ತೆ? ಟ್ರೆಂಡ್ ಮಾತಾಡಿ ಗುದ್ದುತ್ತೇನೆ ನೋಡಿ. ಸೂಪರ್ ಸೂಪರ್ ಅಂತ ರವೀಂದ್ರಣ್ಣ. ಬಲಿಪಡೆ ಓಕೆ, ಲೈವ್ ಬಿಟ್ಟು ಯಾರು ಬಲಿಪಡೆ ಅಂತ ಅಶ್ವಪ್ಪ. ಮಹೇಶ್ ಅಣ್ಣ ಎಲ್ಲಿ ಹೋದ್ರು? ಎಸ್ಕೇಪಾ? ಲೈಕ್ ಮಾಡಿ, ಶೇರ್ ಮಾಡಿ. ಹೌದು, ಥ್ಯಾಂಕ್ ಯು ಹೀರೋ ಅಣ್ಣ. ಗಣೇಶ್ ಅಣ್ಣ ಬಂದರು. ಹಾಯ್ ಗಣೇಶ್ ಅಣ್ಣ, ಹೇಗಿದ್ದೀರಾ? ಬಾಯ್ ಅಶ್ವಕ್ಕ. ಎಲ್ಲಿಗೆ ಕೃಷ್ಣಣ್ಣ? ನಿಲ್ಲಿ. ಸಾರಿ ನಾನು ತಮಾಷೆಗೆ ಹೇಳಿದ್ದೆ ಆಯಿತಾ, ನಿಲ್ಲಿ. ಮಹೇಶ್ ಅಣ್ಣ ಬಾಯಿ ಅಂತ ಹೇಳ್ತಿದ್ದಾರೆ ಕೃಷ್ಣಣ್ಣ. ನಿಲ್ಲಿ ಕೃಷ್ಣಣ್ಣ, ಮತ್ತೆ ಮಾತಾಡಲ್ಲ ನೋಡಿ ಹೋದ್ರೆ. ಕೃಷ್ಣಣ್ಣ ಉಂತಲೇ ಪೋವಾಡೆ ಬಂದಿರ್ಲೇರು ಮಹೇಶ್ ಅಣ್ಣ. ಮುದ್ದು ಪುಟ್ಟಿ ಟೀ ಆಯ್ತಾ? ಇಲ್ಲ ಗಣೇಶಣ್ಣ, ನಿಮ್ದಾಯ್ತಾ? ಒಂದಕ್ಕೂ ಓಡಿದು ಎಂತ ಮಹೇಶ್ ಅಣ್ಣ ನೀವು? ಒಂದು ಕಪರಂತೆ. ನಾನು ಆರಾಮಿದ್ದೀನಿ. ಹೌದಾ ಗಣೇಶಣ್ಣ? ಮತ್ತೆ ವಿಶೇಷ? ಹೀರೋ ಅಣ್ಣ ಎಲ್ಲಿ ಹೋದ್ರಿ? ಮಾತಾಡಿ. ಕೃಷ್ಣಣ್ಣ ಬಲಿಪಡೆ ನಿಲ್ಲಿ ಅಂತ ಹೇಳ್ತಿದ್ದಾರೆ ಅಶ್ವಕ್ಕ. ಇದ್ದೀನಿ ಅಂತ ಹೇಳ್ತಿದ್ದಾರೆ ಹೀರೋ ಅಣ್ಣ. ಹೌದಾ? ಲೈಕ್ ಕೊಡಿ, ಕಮೆಂಟ್ ಮಾಡಿ ಅಂತ ರವೀಂದ್ರ ಅಣ್ಣ. ಹೌದು. ಯಾನ್ ಪೋಪೆ ಯಾನ್ ಬರ್ಪುಜಿ ಅಂದೆ ಕೃಷ್ಣಣ್ಣ. ತೂಕ ಯಾನ್ ಇರೇ ಕಾಲೇ ಮಲ್ಪುಜಿ ಮೆಸೇಜ್ ಅನ್ಪುಜಿ ಈ ರಿಂಚ ಮಲ್ತಾರ ಕಾಲೇ ಮಲ್ಪುಜಿ. ಕೃಷ್ಣಣ್ಣ ನಗ್ತಿದ್ದಾರೆ. ಟ್ರೆಂಡ್ ಅವರ ಮಂಡಿಗೆ ಕೊಡ್ತೀನಿ ಆಯಿತಾ. ನೀವು ಕನ್ನಡದಲ್ಲಿ ಮಾತಾಡಿದ್ರೆ ನಿಮ್ಮನ್ನು ಉಂಡನು ಬಜ್ಜಿ ಮಾದಿ ಬಿಡ್ತೇನೆ ಗುದ್ದಿ. ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ. ಹೌದು. ಅಯ್ಯೋ ಕಿರಣಣ್ಣ, ಮುದ್ದು ಮತ್ತು ಅವರು ಸೇರಬೇಕು ಅಂತ ಬರೆದಾಗಿದೆ.
ಇಂದು ಬ್ರಹ್ಮನು ಮುದ್ದು ಜೀವನಕ್ಕಿಂತ ಎಂತ ಆಗಿರೋಣ. ಲೈಕ್ ಮಾಡಿ ಅಂತ ಹೇಳ್ತಿದ್ದಾರೆ ಗಣೇಶನ್ನ. ಯಾನ್ ಬರ್ಪೂಜಿ ಹೇಳ್ಬೇಡಿ ಕೃಷ್ಣಣ್ಣ, ಇಲ್ಲೂ ಯಾರು ನೆರ್ಪೂಜೆ ಅಂತ ಶೋಕ. ಸೂಪರ್ ಸಪೋರ್ಟ್ ಅಂತ ಗಣೇಶಣ್ಣ. ಒಂದು ಕಪರಂಟೆ ಅಂತ ಮಹೇಶಣ್ಣ. ನೋಡಿ ನಿಮ್ಮನ್ನು ಮುದ್ದು ಅಕ್ಕ ನೆರ್ಪುನೆ ಇಂಕ್ ಮಹೇಶಣ್ಣ ಬಂದರೆ ಕೃಷ್ಣಣ್ಣ. ಗಣೇಶಣ್ಣ ಯೋಚನೆ ಮಾಡ್ತಿದ್ದಾರೆ. ಏನಾಯ್ತು ಗಣೇಶಣ್ಣ ಹೇಳಿ. ಯಾರಾದರೂ ಬೈದ್ರಾ? ಹೀರೋ ಅಣ್ಣ ಎಲ್ಲಿ ಹೋದ್ರಿ? ಹೀರೋ ಅಣ್ಣ ಮಾತಾಡಿ. ರವೀಂದ್ರಣ್ಣ ಎಲ್ಲಿ ಹೋದ್ರು? ಓ ರವೀಂದ್ರಣ್ಣ, ನೀವು ಉಡುಪಿಗೆ ಹೋದ್ರಾ? ಮಾತಾಡಿ ರವೀಂದ್ರಣ್ಣ. Sing a song with your wonderful words. ಅಲ್ಲಿ ಯಾರೋ ಗೋಪುರದ ಮೇಲೆ ಇದ್ದಾರೆ. ಹೌದು ಗಣೇಶಣ್ಣ. ಮಹೇಶಣ್ಣ ಮೋನೋ ಆಯ್ತಾ ಅಂತ ಕೇಳ್ತಿದ್ದಾರೆ. ಎಲ್ಲಿ ಹೋದ್ರು ಮಹೇಶಣ್ಣ? ಉಡುಪಿ ಎಲ್ಲಿ ಅದು? ಅದು ಅಲ್ಲೇ ರವೀಂದ್ರಣ್ಣ. ಎಂತ ಗೊತ್ತಾ, ಅಲ್ಲಿ ಸ್ವಲ್ಪ ಹಿರಿಯಡ್ಕೊಂಟಲ್ಲ, ಅದನ್ನು ದಾಟಿ ಮುಂದಕ್ಕೆ ಹೋದರೆ ಮಣಿಪಾಲ ಬರುತ್ತೆ. ಮಣಿಪಾಲಕ್ಕಿಂತ ಸ್ವಲ್ಪ ಮುಂದಕ್ಕೆ ಹೋದರೆ ಉಡುಪಿ ಬರುತ್ತೆ. ಗೊತ್ತಾಯ್ತಾ? ನಿಮಗೆ ಗೊತ್ತಿಲ್ಲದಿದ್ದರೆ ನನ್ನ ಹತ್ರ ಕೇಳಿ ಆಯಿತು. ಟ್ರೆಂಡ್ ಅಂತ ಯೋಚನೆ ಮಾಡ್ತಿದ್ದಾರೆ ಹೀರೋ ಅಣ್ಣ. ರವೀಂದ್ರ ಬ್ರದರ್ ಅಂತ ಎಂತ ಒಂದು ಕಣ್ಣಲ್ಲಿ ನೋಡ್ತಿದ್ದಾರೆ ಕಿರಣಣ್ಣ. ರವೀಂದ್ರಣ್ಣ ನಗ್ತಾ ಇದ್ದಾರೆ. ಎಂತ ಟ್ರೆಂಡ್ ಗೊತ್ತಿಲ್ವಾ ನಿಮಗೆ ಯಾರು ಅಂತ? ಯಾನು ಪಿದ್ದಾಡ್ವೆ ಮುದ್ದು ಅಕ್ಕ ಚೂರು ಬೇಲೆಂಡು ಬಾಯಿ. ಓಕೆ ಕೃಷ್ಣಣ್ಣ, ಬಾಯ್ ಬಾಯ್. ಮುದ್ದು ಅಕ್ಕ ನೆರ್ಪುನು ಮಾತ್ರ ಕೆರ್ಪುನ ಅಂತೂ ಇಜ್ಜಿ ಕೃಷ್ಣಣ್ಣ ಅಂತ ಅಶೋಕ. ವಾಟ್ ಈಸ್ ಯುವರ್ ನೇಮ್? ನನ್ನ ಹೆಸರು ಬೇಕಾ? ನನ್ನ ಹೆಸರು ಅಲ್ಲೇ ಇದೆ ನೋಡಿ. ನನ್ನ ಐಡಿಯಲ್ಲಿ ನನ್ನ ಹೆಸರು ಇದೆ ನೋಡಿ. ಟ್ರೆಂಡ್ ಅವರೇ. ಗಿವ್ ಮೀ ಬ್ಲೂ. ಬ್ಲೂ ಕೊಡ್ತೇನೆ. ನಿಮ್ಮದು ಹೆಸರು ಹೇಳಿ ಮೊದಲು. ಆಯಿತು ಉಲ್ಲಾಸ್ ಅವರೇ ಅಂತ ಮಹೇಶ್ ಅಣ್ಣ. ನನಗೆ ಹೆಸರು ಬೇಕು. ನೀವು ಯಾರು, ಎಲ್ಲಿಂದ ಬಂದಿದ್ದು? ರವೀಂದ್ರಣ್ಣ ಓಲ್ ಮೈಕಾಯ್ ಫಸ್ಟ್ ನಂಬರ್ ರವೀಂದ್ರಣ್ಣ. ಮೈ ನೇಮ್ ಇಸ್ ಚಿತ್ರಣ್ಣ ಅಂತ ಗಣೇಶಣ್ಣ. ಅಲ್ವಾ ಗಣೇಶಣ್ಣ? ಯಾನ ಅಲ್ಪ ತಿಕ್ವೆ ಮಹೇಶಣ್ಣ ಬಾಯಿ. ನನ್ನ ಮಕ್ಕಳನ್ನ ಜೋಡಿ ಒಂಜಾಂಡ್ ಯಾನ್ ನಾನು ಒರ್ತಿ ತುಲೆ. ನನ್ನ ಕೃಷ್ಣ ಅಣ್ಣೆಲ್ಲ ಮಹೇಶ್ ಅಣ್ಣೆಲ್ಲ ಒಂಜಿ ನಮ್ಮ ಬೇತೇನೆ ನಮ್ಮ ಕೇರಳ ಇಜ್ಜಿ. ವಾಟ್ ನಮ್ಮ ಅಡುಗೆ ಮನೆ ಪುಲಿ ಮುಂಚಿ ಘಾಟ್ ಅಂತ ಅಶೋಕ. ಉಲ್ಲೆ ಬನ್ನೊಂದುಲ್ಲೆ ರವೀಂದ್ರಣ್ಣ. ಹೆಸರು ಚೆನ್ನಾಗಿ ಉಂಟಾ? ಥ್ಯಾಂಕ್ ಯು. ಮುದ್ದು ಸಿಸ್ಟರ್ ನಮಸ್ತೆ ಅಂತ ಹೇಳ್ತಿದ್ದಾರೆ ಕಿರಣಣ್ಣ. ಸೂಪರ್ ಸಪೋರ್ಟ್ ಅಂತ ಗಣೇಶಣ್ಣ. ಮೈ ನೇಮ್ ಪುಳಿಯೋಗರೆ ಅಂತ ಈರಾಣ. ಅಯ್ಯೋ ದೇವರೇ. ಯಾನು ಉಲ್ಲ ಇರ್ನ ಸಪೋರ್ಟ್ಗು ನಿಜನಿಕ ರಡ್ಜಾನ ನಾನು ಒಂಜಾಯ್ಪಕ್ಕ ನಮ್ಮ ಕೇರುಟ್ಟೇರು. ಲೈಕ್ ಕೊಡಿ, ಕಮೆಂಟ್ ಮಾಡಿ ಅಂತ ರವೀಂದ್ರ ಅಣ್ಣ. ರವೀಂದ್ರ ಅಣ್ಣ ಇದ್ದಾರೆ ಮಾತಾಡಲಿಕ್ಕೆ. ಮೈ ನೇಮ್ ಈಸ್ ಕೊಬ್ಬರಿ ಚಟ್ನಿ ಅಂತ ಗಣೇಶಣ್ಣ. ಕುಡೊಂಜಿ ಪುದರುಂಡು ಅವು ಸಿಂಟ್ಯಾಕ್ಸ್ ಅಂತ. ಕಪರಂಟೆ ನಿಮ್ಮ ಅಜ್ಜ. ಮೈ ನೇಮ್ ಈಸ್ ಮದ್ದೂರು ವಡೆ ಅಂತ ಗಣೇಶಣ್ಣ.
ಸಿಂಟೆಕ್ಸ್ ಅಯ್ಯೋ ರವೀಂದ್ರ ಅಣ್ಣ. ಸೂಪರ್ ಲೈವ್, ನೈಸ್ ಲೈವ್ ಅಂತ ಹೀರೋ ಅಣ್ಣ. ಹೀರೋ ಅಣ್ಣ ನೀವು ಅವ್ರ ಹತ್ರ ಮಾತಾಡಿ, ನಂಗಾಗಲ್ಲ. ಟ್ರೆಂಡ್ ಅವ್ರ ಹತ್ರ ನೀವೇ ಮಾತಾಡಿ. ನಾನು ಗುಡ್ ಲೈವ್ ಅಂತ ಹೇಳ್ತಿದ್ದಾರೆ ಗಣೇಶಣ್ಣ. ಸ್ಕಿಪ್ ಅಂತ ಹೇಳ್ತಿದ್ದಾರೆ. ಯಾವುದು ಸ್ಕಿಪ್ ಮಾಡಿದೆ? ಎಲ್ಲಿ ಉಂಟು ಸ್ಕಿಪ್ ಮಾಡಿದ ಮೆಸೇಜ್? ಬೊಕ್ಕ ಪಾತಿರುವೆ ಮತ್ತು ಅಕ್ಕ. ಓಕೆ ಓಕೆ, ಲೈವ್ಗೆ ಜಾಯ್ನ್ ಆಗಿ ಲೈಕ್ ಕೊಡಿ, ಬೇಗ ಬನ್ನಿ, ಎಲ್ಲರೂ ಮುದ್ದು ಜೋಡಿಗೆ ಹರಸಿ ಅಭಿನಂದಿಸಿ ಅಂತ ಹೇಳ್ತಿದ್ದಾರೆ. ಅಯ್ಯೋ ಗಣೇಶಣ್ಣ ನಮಸ್ತೆ ಹೇಳ್ತಿದ್ದಾರೆ. ಸೂಪರ್ ಅಂತ ರವೀಂದ್ರಣ್ಣ. ಯಾಕೆ ನಿನಗೆ ಇಂಗ್ಲೀಷ್ ಬರಲ್ವಾ? ಬನ್ನಿ ಜನರೇ ಬನ್ನಿ ಅಂತ ರವೀಂದ್ರಣ್ಣ. ಹಾಯ್ ಉಲ್ಲಾಸಣ್ಣ, ಆರಾಮಿದ್ದೀರಾ? ಟೀ ಆಯ್ತಾ ಅಂತ ಗಣೇಶಣ್ಣ. ಓ ಗಣೇಶ್ ಬ್ರೋ ಹಾಯ್, ಹೇಗಿದ್ದೀರಾ? ನಾನು ಆರಾಮಿದ್ದೀನಿ ಅಣ್ಣ ಅಂತ ಗಣೇಶಣ್ಣ. ಸಿಂಟೆಕ್ಸ್ ಅಲ್ಲಿ ನೀರು ತುಂಬುತ್ತೆ ನಿಮ್ಮ ದಯಿಂದ. ಲೈವ್ನಲ್ಲಿ ಜನ ತುಂಬ ಲೈಕ್ ದೊರಕಲಿ ಮಹೇಶ್ ಅಣ್ಣ ಅಂತ ಅಶೋಕ್. ಡಿ.ಪಿ ಚೇಂಜ್ ಮಾಡಿರಿ ಬ್ರೋ. ಯಾರ್ದು? ಗಣೇಶಣ್ಣ. ವಂಡರ್ಫುಲ್ ಲೈವ್ ಅಂತ ಹೇಳ್ತಿದ್ದಾರೆ ಕಿರಣಣ್ಣ. ಏನಿದು ತೆಲುಗಲ್ಲಿ ನೇಮ್ ಇದೆ ಅಂತ ಹೀರೋ ಅಣ್ಣ. ಗಣೇಶಣ್ಣ ಹಾಕ್ತಿದ್ದಾರೆ. ಬ್ಯೂಟಿಫುಲ್ ಲೈವ್ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಕಿರಣಣ್ಣ. ಹಾಗೆ ಸುಮ್ಮನೆ ಅಂತ ಗಣೇಶಣ್ಣ. ಸಪೋರ್ಟ್ ಅಂತ ರವೀಂದ್ರಣ್ಣ. ಮುದ್ದು ಇಂಗ್ಲೀಷಲ್ಲಿ ಮಾತಾಡು. ಗುಡ್ ಅಂತ ರವೀಂದ್ರಣ್ಣ. ಸಾಕು ನಿನ್ನೆದು ಹಿಂದಿಯೇ ಸಾಕು, ಇನ್ನು ಇಂಗ್ಲೀಷಲ್ಲಿ ಮಾತಾಡಿದರೆ ನನ್ನ ಗತಿ ಅದೋ ಗತಿ. ಸೂಪರ್ ಡೂಪರ್ ಫ್ಯಾಂಟಾಸ್ಟಿಕ್ ಲವ್ಲಿ ಲೈವ್ ಅಂತ ಹೇಳ್ತಿದ್ದಾರೆ ಕಿರಣಣ್ಣ. ತೆಲುಗು ಚಪ್ಪಂಡಿ ಗಣೇಶಣ್ಣ ಅಂತ ಅಶ್ವಕ್ಕ. ಸೂಪರ್ ಅಂತ ರವೀಂದ್ರಣ್ಣ. ಸೋ ಸ್ವೀಟ್. ಲೈಕ್ ಕೊಡಿ, ಕಮೆಂಟ್ ಮಾಡಿ ಅಂತ ರವೀಂದ್ರಣ್ಣ. ಹೆಡ್ನಲ್ಲಿರಬೇಡಿ ಬನ್ನಿ ಜನರೇ. ಯುವರ್ ವಾಯ್ಸ್ ಈಸ್ ಮೈಸೂರ್ ಪಾಕ್. ಇದು ಯಾರು? ನಿಮಗೆ ನೈಟ್ ಡ್ಯೂಟಿ ಇಲ್ವಾ ನಿಮಗೆ? ಇಲ್ಲ ಕಿರಣಣ್ಣ. ಐಡಲ್ಲಿ ಇರಬೇಡಿ ಬನ್ನಿ, ಕಮೆಂಟ್ ಮಾಡಿ ಅಂತ ಹೇಳ್ತಿದ್ದಾರೆ ಹೀರೋ ಅಣ್ಣ. ಲೈವಲ್ಲಿ ಜನಸಾಗರ, ಬಟ್ ಲೈಕ್ ಹಗರಣ ಯಾಕೆ ಅಂತ ಕೇಳ್ತಿದ್ದಾರೆ. ಮುದ್ದು ಇಂಗ್ಲೀಷಲ್ಲಿ ಮಾತಾಡ್ತಿದ್ದಾಳೆ, ಬನ್ನಿ ಲೈಕ್ ಕೊಡಿ ಮರೆ ಅಂತ ರವೀಂದ್ರಣ್ಣ. ನನ್ನ ನೇಮು ತೆಲುಗು ಅಲ್ಲ ಅಣ್ಣ. ಅದು ಹಂಪೆಯಲ್ಲಿ ಹೋದಾಗ ಅಲ್ಲಿ ಶೇಂಗಾ ಬೀಜ ಗಣಪತಿ ನೋಡ್ಕೊಂಡು ಬಂದೆ. ಅಲ್ಲಿ ಬೋರ್ಡ್ ಮೇಲೆ ಕನ್ನಡದಲ್ಲಿ ಬರೆದಿತ್ತು, ಹಾಗಾಗಿ ಅದನ್ನೇ ಐಡಿ ನೇಮ್ ಇಟ್ಕೊಂಡೆ. ಉಲ್ಲಾಸ ಅಣ್ಣ ಅಂತ ಹೇಳ್ತಿದ್ದಾರೆ ಗಣೇಶಣ್ಣ. ಸತೀಶ್ ಅಣ್ಣ ಬಂದರು. ಹಾಯ್ ಸತೀಶ್ ಅಣ್ಣ. ಇದು ಸ್ವಾತಿ ಚಾನಲ್ ಮುದ್ದುನ. ಹೌದು, ಅವರೇ ಇವರು, ಅಲ್ಲಿದ್ದವರೇ ಇಲ್ಲಿರುವರು ಸತೀಶ್ ಅಣ್ಣ. ಹೌದಾ ಗಣೇಶ್ ಬ್ರೋ ಅಂತ ಹೇಳ್ತಿದ್ದಾರೆ ಹೀರೋ ಅಣ್ಣ. ಸಪೋರ್ಟ್ ಅಂತ ರವೀಂದ್ರಣ್ಣ. ಹಾಗೆ ಲೈಕ್ ಕೊಡದವ್ರು ಲೈಕ್ ಕೊಡಿ, ಚಾನಲ್ ಸಬ್ ಮಾಡಿಲ್ಲ ಅಂದರೆ ಸಬ್ ಮಾಡ್ಕೊಳ್ಳಿ. ಗಣೇಶಣ್ಣನ ಹಾಕ್ತಿದ್ದಾರೆ.
ಮುದ್ದು ನಾನು ಇಂಗ್ಲೀಷ್ ಮಾತಾಡಲ್ಲ. ಮತ್ತೆ ಯಾರು ಹೀರೋ ಅಣ್ಣ ನೀವೇ ಹೇಳಿ, ನಾನು ಅಳ್ತೀನಿ ನೋಡಿ. ಸೂಪರ್ ಸೂಪರ್ ಅಂತ ರವೀಂದ್ರ ಅಣ್ಣ. ಗುಡ್ ಗುಡ್ ಅಂತ ಹೇಳ್ತಿದ್ದಾರೆ ರವೀಂದ್ರ ಅಣ್ಣ. ಹೇಳಬೇಕಲ್ವಾ, ನಾವು ಲೈವ್ ಮಾಡ್ತೀವಿ ಬಂದು ಸಪೋರ್ಟ್ ಮಾಡಿ ಅಂತ. ಹೇಳಿಲ್ಲ ಅಂದರೆ ನಮಗೆ ಹೇಗೆ ಗೊತ್ತಾಗುತ್ತೆ? ಹೌದಾ ಸತೀಶ್ ಅಣ್ಣ? ಮುದ್ದು ಪುಟ್ಟಿ, ಹಂಪೆಯಲ್ಲಿ ಶೇಂಗಾ ಬೀಜ ಗಣಪತಿ ನೋಡಿರಾ? ಇಲ್ಲ ಗಣೇಶಣ್ಣ, ನೋಡಿಲ್ಲ. ಸತೀಶ್ ಅಣ್ಣ ನಿಮಗೆ ಬ್ಲೂ ಕೊಟ್ಟೆ ಆಯ್ತಾ? ಸೂಪರ್ ಸೂಪರ್ ಅಂತ ರವೀಂದ್ರಣ್ಣ. ಎಲ್ಲಿ ಹೋದ್ರು ಮಹೇಶ್ ಅಣ್ಣ? ಮಹೇಶ್ ಅಣ್ಣ ಎಸ್ಕೇಪ? ಓ ಅಣ್ಣ ಬನ್ನಿ. ಸೂಪರ್ ಸೂಪರ್, ಥ್ಯಾಂಕ್ ಯು. ಎಷ್ಟಾಯಿತು ಟೈಮ್? ಯುವರ್ ವಾಯ್ಸ್ ಲೈಕ್ ಮೈಸೂರ್ ಪಾಕ್. ಎಂಥ ಟ್ರೆಂಡ್ ನೀವೆಂತ, ನಿಮಗೆ ಕನ್ನಡ ಬರುತ್ತೆ ಮಾತಾಡಿ. ಹಂಪೆಗೆ ಬಂದಿರ ಪುಟ್ಟಿ? ಹಂಪೆಗೆ ಬಂದಿದ್ದೆ ಗಣೇಶಣ್ಣ, ಚಿಕ್ಕದಿರುವಾಗ ಬಂದಿದ್ದೆ ನಾನು. ಗಿವ್ ಮಿ ಬ್ಲೂ ಮೇಡಮ್. ರವೀಂದ್ರಣ್ಣ ಬ್ಲೂ ಕೊಡ್ಬೋದಾ ಹೇಳಿ? ಓ ರವೀಂದ್ರಣ್ಣ, ಚಾನಲ್ ಇದೆ, ಬ್ಲೂ ಕೊಡ್ಬೋದಾ? ಅವ್ರು ಕನ್ನಡ ಮಾತಾಡಿದ್ರೆ ನಾನು ಬ್ಲೂ ಕೊಡ್ತಿದ್ದೆ. ಅವ್ರು ಇಂಗ್ಲೀಷ್ ಮಾತಾಡ್ತಿದ್ದಾರೆ, ಮಂಡೆ ಕೊಡಬೇಕು. ನಮ್ಮ ವಾಯ್ಸ್ ಈಸ್ ಖಾರದ ಪುಡಿ ಅಂತ ಹೇಳ್ತಿದ್ದಾರೆ ಗಣೇಶನ್. ಐ ಆಮ್ ಎ ಗುಡ್ ಬಾಯ್. ಯಾರು ಮಾತಾಡ್ತಿಲ್ಲ ನಮ್ಮ ಜನರು. ನಾಪತ್ತೆ ಹೇಳಿ ಮಾರೆ, ನೀವು ಎಂತ? ರವೀಂದ್ರ ಅಣ್ಣನೂ ಇಲ್ಲ, ಮಹೇಶ್ ಅಣ್ಣನೂ ಇಲ್ಲ, ಅಶ್ವಕ್ಕನೂ ಇಲ್ಲ. ತಂಗಿ ಮುದ್ದು ಸಬ್ಬು, ಥ್ಯಾಂಕ್ ಯು ಸತೀಶ್ ಅಣ್ಣ. ಸಪೋರ್ಟ್ ಅಂತ ರವೀಂದ್ರ ಅಣ್ಣ. ಲೈಕ್ ಡನ್ ಅಂತ ಹೇಳಿದೆ, ಇದ್ದೇನೆ ನಾನು. ಎಂತ ಹೇಳಿದೆ ನೋಡಿ? ಅವರಿಗೆ ಬ್ಲೂ ಕೊಡ್ಬೋದಾ ಹೇಳಿ? ಅವರು ಕನ್ನಡದಲ್ಲಿ ಮಾತಾಡ್ತಿಲ್ಲ, ಇಂಗ್ಲೀಷಲ್ಲೇ ಮಾತಾಡ್ತಿದ್ದಾರೆ ಪಾಪಿ. ಪಾಪು ತಂಗಿ ಬಾಯ್, ಟೇಕ್ ಕೇರ್, ಸೂಪರ್ ಲೈವ್, ಆಲ್ ದಿ ಬೆಸ್ಟ್ ಅಂತ ಹೇಳ್ತಿದ್ದಾರೆ ಅಶ್ವಕ್ಕ. ಥ್ಯಾಂಕ್ ಯು ಅಶ್ವಕ್ಕ. ಗಣೇಶಣ್ಣ ಹೇಳಿ, ಯಾರಾದರೂ ಹೇಳಿ ಮಾರು. ಏರಾವು ಗೊತ್ತುಜ್ಜಿ ಅಂಡ ಇರು ಚಾನಲ್ ಉಂಡು ಪಂಡಾರು ಓರ ಚೆಕ್ ಮಲ್ಪಲೆ ಯಾಕಂದ್ರೆ ಸರಿ ವಿಡಿಯೋ ಬರುತ್ತದೆ. ಐ ಲುಕ್ ಲೈಕ್ ಎ ಬ್ಯಾಡ್ ಬಾಯ್ ಟು ಯು. ತಂಗಿ ಊಟ ಆಗಿದೆ ಸತೀಶ್ ಅಣ್ಣ, ನಿಮ್ದಾಗಿದ್ದಾ? ಎಂತೆತ್ತು ಸ್ಪೆಷಲ್? ಆಲ್ ಬಾಯ್, ಟೇಕ್ ಕೇರ್ ಅಂತ ಹೇಳ್ತಿದ್ದಾರೆ ಅಶೋಕ್. ಸಬ್ಬ ಆತುಂಡು ಕೂಡ ಕನ್ನಡ ಪಾತಿರುವೆ ಪನ್ಪಾರಿ ಬುಕ್ಕ ಏನಡ್ದ ಇಂಗ್ಲೀಷ್. ಇಟ್ಸ್ ಓಕೆ, ಲೀವ್ ಇಟ್, ಓಕೆ ಬಾಯ್ ಅಂತ ಹೇಳ್ತಿದ್ದಾರೆ ಟ್ರೆಂಡ್ ಅವರು. ಬಾಯ್ ಬಾಯ್ ಟ್ರೆಂಡ್ ಅವರು. ಶಾರ್ಟ್ಸ್ ಪೂರ ಕನ್ನಡ ಉಂಡು ಅಂದ. ಸೂಪರ್ ಲೈವ್ ಅಂತ ಸತೀಶ್ ಅಣ್ಣ. ಟ್ರೆಂಡ್ ತುಳುನಾಡಿನವರು, ಹೌದಾ? ಮತ್ತೆ ಯಾಕೆ ಅವರು ಇಂಗ್ಲೀಷಲ್ಲೇ ಮಾತಾಡ್ತಿದ್ದಾರೆ? ಯಾಕೆ ಹೀಗೆ ಮಾಡ್ತೀರಾ? ಸತೀಶ್ ಅಣ್ಣ ಮಾವಿನ ಹಣ್ಣು ಕೊಡ್ತಿದ್ದಾರೆ, ಥ್ಯಾಂಕ್ ಯು. ಬಾಯ್ ಬಾಯ್ ಟ್ರೆಂಡ್ ಅಂತ ಹೇಳ್ತಿದ್ದಾರೆ ಹೀರೋ ಅಣ್ಣ. ಸತೀಶ್ ಅಣ್ಣ ನಗ್ತಿದ್ದಾರೆ. ಸತೀಶ್ ಅಣ್ಣ ಥ್ಯಾಂಕ್ ಯು. ಟ್ರೆಂಡ್ ಬ್ರೋ, ಕನ್ನಡದಲ್ಲಿ ಮಾತಾಡಿ ಬ್ರೋ, ಕನ್ನಡದಲ್ಲಿ ಲೈವ್ ಉಂಟಂತ ಹೇಳ್ತಿದ್ದಾರೆ ಗಣೇಶಣ್ಣ.
ಸತೀಶ್ ಅಣ್ಣ ಥ್ಯಾಂಕ್ ಯು. ಮುದ್ದು ಯು ಸ್ಪೀಕ್ ಇಂಗ್ಲೀಷ್. ಇವರೇ ಹೀರೋ ಅಣ್ಣನೇ ನನ್ನನ್ನು ಮಂಗ ಮಾಡ್ತು. ಹೀರೋ ಅಣ್ಣ ಸತ್ಯ ಹೇಳಿ ನೀವೇ ಅಲ್ವಾ? ಸತೀಶ್ ಅಣ್ಣ ಥ್ಯಾಂಕ್ ಯು. ಓ ಟ್ರೆಂಡ್ ಚಾಪರಿಯರಕೇನೊಂದುಲ್ಲೆ ಅಶ್ವಕ್. ಸತೀಶ್ ಅಣ್ಣ ಥ್ಯಾಂಕ್ ಯು. ನಾನಲ್ಲ ಮತ್ತೆ ಯಾರು ನಿಮ್ಮ ಅಜ್ಜನ? ನನ್ನನ್ನು ಯಾಕೆ ಹೀಗೆ ಮಾಡ್ತೀರಾ? ಟ್ರೆಂಡ್ ಯಾರು ಅಂತ ಗೊತ್ತು. ಯಾರು ಹೇಳಿ ಗಣೇಶನ್ನ? ನೀವಾದರೂ ಇಷ್ಟು ಮಂಗ ಮಾಡಬಾರ್ದು, ಹೇಳ್ಬೇಕಲ್ಲ. ನಾನು ನಿನ್ನ ಇಂಗ್ಲೀಷ್ ಕೇಳ್ತಾ ಇದ್ದೇನೆ. ಹೌದಾ ಹಿರಣ್ಣ? ಗಣೇಶನ್ನ ನಗ್ತಿದ್ದಾರೆ, ಹೇಳಿ ಗಣೇಶನ್ನ ನೀವಾದರೂ. ಕೋಲದ ಮಾತ ವಿಡಿಯೋ ಉಂಡು ಅಂದೆ ರವೀಂದ್ರಣ್ಣ. ಬುಕ್ಕ ಅರೆ ಚರ್ಬಿ ತಿಂದು ಯಾನ್ ತುಳು ಸರಿನೇ ಇರ್ಪೇನೆ ಗೊತ್ತಿದ್ದೆ, ಯಾನ್ ತುಳುಟ್ನೇ ಇರ್ಪೇನೆ. ಗಣೇಶನ್ನ ನಗ್ತಿದ್ದಾರೆ. ನೀವು ಹೂವು ವಿಡಿಯೋ ಮಾಡಿದ್ರಲ್ಲ, ಅದರಲ್ಲಿ ನೇತ್ರಾವತಿ ಚಾನಲ್ ಅಂತಿದೆ, ಅವರ ಚಾನಲ್ಗೆ ಬನ್ನಿ, ಪಿನ್ ಮಾಡಿಸಿ ಕೊಡ್ತೀನಿ. ಓಕೆ ಸತೀಶ್ ಅಣ್ಣ ಬರ್ತೇನೆ. ಕೊರಗಜ್ಜನ ವಿಡಿಯೋ ಉಂಟು. ಕೊರಗಜ್ಜನ ವಿಡಿಯೋ ಉಂಡಾ? ತುಳಿ ಕೊರಗಜ್ಜನ ವಿಡಿಯೋ ಇಟ್ಕೊಂಡಿದ್ದೀರಾ ನೀವು? ಕನ್ನಡದಲ್ಲಿ ಮಾತಾಡಿ ಆಯ್ತು. ನಾನು ತುಂಬ ಆರಾಧಿಸ್ತಿರುವ ಕೊರಗಜ್ಜ. ಗುದ್ದುತ್ತೇನೆ ಹೇಳಿದ್ರೆ. ಯಾರಾದ್ರೇನು ಲೈವ್ ಬಂದು ಸಪೋರ್ಟ್ ಮಾಡುವ ಜನರೇ ಧನ್ಯವಾದಗಳು ಅಂತ ಹೇಳ್ತಿದ್ದಾರೆ. ಐ ಟ್ರಸ್ಟ್ ಕೊರಗಜ್ಜ ಸ್ವಾಮಿ. ನಂದು ಕೂಡ ಕೊರಗಜ್ಜ. ನೋಡಿ ನಿಮ್ಮನ್ನು ಎಂತ ನೂಕಿ ಹಾಕ್ತಾರೆ ಕೆಳಗೆ, ನಿಮ್ಮನ್ನು ದೂಡಿ ಹಾಕ್ತಾರೆ ನೋಡಿ. ಫ್ರೆಂಡ್ ಅವರೇ, ನೀವು ತುಳುವಲ್ಲಿ ಮಾತಾಡಿ, ಇಲ್ದಿದ್ರೆ ಕನ್ನಡದಲ್ಲಿ ಮಾತಾಡಿ ಆಯಿತು. ನನಗೂ ಕೊರಗಜ್ಜ ಸ್ವಾಮಿ ಇಷ್ಟ ಅಂತ ಹೀರೋ ಅಣ್ಣ. ಹಾಗಾದರೆ ಇದು ನೀವೇ, ಪಕ್ಕ ಇದು ನೀವೇ ಹೀರೋ ಅಣ್ಣ. ನಂಗೆ ಗೊತ್ತಿಲ್ಲ, ನಾನು ಇನ್ನು ಯಾರನ್ನು ಕೂಡ ನಂಬಲ್ಲ, ಅದು ನೀವೇ ಅಲ್ವಾ ರವೀಂದ್ರ ಅಣ್ಣ? ದೂಡಿ ಹಾಕ್ತಾರೆ ನೋಡಿ ಕೊರಗಜ್ಜ. ಟ್ರಸ್ಟ್ ಬಿಲೀವ್ ಮೀ ಅಂತ ಹೇಳ್ತಿದ್ದಾರೆ ಅಶ್ವಕ. ಪುಟ್ಟಿ ಟ್ರೆಂಡ್ ಯಾರು ಅಂದರೆ ಹೇಳಿ ಗಣೇಶನ್ನ. ನೀವು ಎಂತ ನಿನ್ನ ತಲೆ, ನನ್ನ ತಲೆ ಅಲ್ಲ ನಿಮ್ಮ ತಲೆ. ಹೋಗಿ ನಿಮ್ಮ ತಲೆಯನ್ನು ಗೋಡಿಗೆ ಗುದ್ದಿಕೊಡಿ. ನಾನು ಮ್ಯಾಂಗ್ಳೂರಿಗೆ ಬಂದು ಅಲ್ಲಿಗೆ ಹೋಗಬೇಕು ಅಂತ ಇದ್ದೀನಿ. ಗಣೇಶಣ್ಣ ನಗ್ತಿದ್ದಾರೆ. ಉಲ್ಲಾಸ ಅಣ್ಣ, ಅದೇ ನಾನು ಹೇಳಿದಲ್ಲ, ಅವರೇ ಅದು, ಪಕ್ಕ ಅವರೇ. ನಾನು ನೋಡಿ ಶಾಪ ಇಡ್ತೇನೆ ನೋಡಿ ಹೀರಣ್ಣನಿಗೆ. ನೋಡಿ ಗಣೇಶ್ ಬ್ರೋ ಅಂತ ಹೇಳ್ತಿದ್ದಾರೆ ಹೀರಣ್ಣ. ನಿಮ್ಮದು ಕೊಡಗುನ ತಂಗಿ ಅಲ್ಲ ಸತೀಶ್ ಅಣ್ಣ, ನಮ್ಮದು ಕಾರ್ಕಳ, ಉಡುಪಿ ಕಾರ್ಕಳ ನಮ್ಮದು. ಪಕ್ಕ ಅದು ಹೀರೋ ಅಣ್ಣನೇ, ಅವರೇ ನನ್ನನ್ನು ಮಂಗ ಮಾಡ್ತಿದ್ದಾರೆ. ನಿನ್ನೆ ಕೂಡ ಹಾಗೇನೆ ಮಾಡಿದ್ದಾರೆ, ಹಿಂದಿಯಲ್ಲಿ ಬಂದು ಮಾತಾಡಿದ್ದು. ಮುದ್ದು ಮಂಡೆ ಮೇಲೆ ಹೊಡಿಬೇಕಂತ ಹೇಳ್ತಿದ್ದಾರೆ ಹೀರೋ ಅಣ್ಣ. ಕೊರಗಜ್ಜ ದೇವಸ್ಥಾನ ಎಲ್ಲಿ ಉಂಟು? ಇಲ್ಲಿ ಉಂಟು ಗಣೇಶಣ್ಣ, ಇಲ್ಲಿ ಕೆಲವು ಕಡೆ ಉಂಟು. ಇಲ್ಲಿ ಎಂತ ಉಡುಪಿಯಲ್ಲಿ ಒಂದುಂಟು ಮುಳ್ಳುಗುಡ್ಡೆ ಅಂತ, ಆಮೇಲೆ ಮಂಗಳೂರಲ್ಲಿ ಒಂದುಂಟು. ನನಗೆ ನಿಜ ಇಂಗ್ಲೀಷ್ ಬರಲ್ಲ. ಹೋಗಿ ಹೀರೋ ಅಣ್ಣ, ನೀವು ಸುಳ್ಳು ಹೇಳ್ತೀರಾ. ಕೊಡ್ತೇನೆ ನೋಡಿ. ಇವಾಗ ಬಿಸಿಲಿನ ತಾಪಕ್ಕೆ ಯಾರ ಶಾಪನ್ನು ನಡೆಯಲ್ಲ ಪಾಪು ತಂಗಿ ಅಂತ ಹೇಳ್ತಿದ್ದಾರೆ ಅಷ್ಟು. ಪುತ್ತೂರು, ಹೌದು, ಪುತ್ತೂರಿನ ಹತ್ರ ಉಂಟು. ಅದೆಲ್ಲ ನಿಮಗೆ ಗೊತ್ತುಂಟಲ್ಲ. ಅದು ಇಂಗ್ಲೀಷಲ್ಲಿ ಮಾತಾಡೋಕ್ಕೆ ಬರಲ್ವಾ? ನಿಮ್ಮ ಮನೆಗೆ ನಾವು ಬರ್ತೇವೆ ಅಂತ ಹೇಳ್ತಿದ್ದಾರೆ ಗಣೇಶನ್ನ. ಬನ್ನಿ ಬನ್ನಿ. ಮುಳ್ಳುಗುಡ್ಡೆ ಎನ್ನ ಅಮ್ಮನ ಇಲ್ಲ ಕಾಯ್ತಲ್ಲ, ಹಿಂಗ್ ಕಡೆ ಬರೋಡಿಂದುಂಡು ರವೀಂದ್ರಣ್ಣ.
ಏಪ ಬರ ಆಪಂಡ ಗೊತ್ತು ಜಾನಿ ಎಪ್ಪಡು ದಿಂಚ ಎನ್ನೊಂದುಲ್ಲ ಶಿವಪುರ ಮುಳ್ಳುಗುಡ್ಡೆ ಅವ್ವಿ ನಾನು ಏಪೋಡು ದಿಂಚಾರೆ ಬರೋಡು ಪನ್ಪುನ ಒಂಜಿ ಆಸಿಡ್ ಉಂಡ ಬೊಕ್ಕೊಂಜೋಡೆ ಪಂಡ ಮೂಲು ಪುತ್ತೂರು ತಲ್ಪ ಒಂಜುಂಡತಿ ಪುತ್ತೂರಿಗೆ ಸುತ್ತು ಹಾಕಿ ಬನ್ನಿ ಅಂತ ಹೇಳ್ತಿದ್ದಾರೆ ಅಶೋಕ್. ದೇವೇರಿ ಎತ್ತನಗೆ ಬರ್ಪ ಪುತ್ತೂರಿನಲ್ಲಿ ನಮ್ಮ ಫ್ರೆಂಡ್ ಸರ್ಕಲ್ ಐತಿ ಪುಟ್ಟಿ. ಹೌದಾ, ಪ್ರಾಮಿಸ್ ನಾನು ಅಲ್ಲಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಹೌದಾ ಹೀರೋಣ್ಣ, ಹೋಗಿ ಬನ್ನಿ. ಮುರಣಿ ಕೋಲ ಇತ್ತಂಡು ಓದಿತ್ತೆ ಅಂದೆ ರವೀಂದ್ರಣ್ಣ. ಹೆಂಗೆ ಕಲ್ತೊಂಜಿ ವಿಡಿಯೋ ಪಾಡ್ಲೆ ರವೀಂದ್ರಣ್ಣ ಗೊತ್ತಾಂಡೆ ಬರ್ನಾಗ ಪನ್ಲೆ ಮುದ್ದು. ಓಕೆ ರವೀಂದ್ರಣ್ಣ ಪನ್ಪೆ ಇಂಕ್ ಭಾರಿ ಆಸೆ ಉಂಟು ಅಂಚ ಮೊರಣಿ ಮೇರು ಸವಿತಕ್ಕ ಒಂಜಿ ಕಡೆಗೆ ಬರ ಬಂದಿತ್ತೀರ ಇಂಕ್ ಮಾತ್ರ ಪೋರ ಆಯ್ತು. వీడియో వైక్ పాడను ఓ వీడియೋ ಪಾಡ್ರ ಜಾತಿ ಅವಳೊಂಜಿ ಮಲ್ಲ ಸಮಸ್ಯೆ ಈರು ಒಂದು ಫೇಸ್ಬುಕ್ ಉಡ್ಲಾರತ್ತ ತುಕ್ಯಾನ್ ಬೊಕ್ಕಿರೆ ಪನ್ಪೆ ವೈಕ್ಲಾವೆ. ಯಾರು ಇದು ಟ್ರೆಂಡ್ ನಿಮ್ಮ ಅಜ್ಜ. ಸುಮ್ಮನೆ ಇರಿ ಹೀರೋ ಅಣ್ಣ, ಅದು ನೀವೇ ಟ್ರೆಂಡ್, ನೀವೇ ಪಕ್ಕ, ಅದು ನೀವೇ. ಓಕೆ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಟ್ರೆಂಡ್ ಅಂತ ನಗ್ತಿದ್ದಾರೆ ಗಣೇಶಣ್ಣ. ನಿಂತ ಅದೇ ನಾನು ನಂಬಲ್ಲ, ಅದು ನೀವೇ. ಇನ್ನು ನಾನು ನಂಬಲ್ಲ, ಬೇರೆ ಯಾರು ಹೇಳಿದ್ರು ಅದು ನೀವೇ. ಸ್ವಾತಿ ಅಕ್ಕ ಬಂದರು. ಹಾಯ್ ಸ್ವಾತಿ ಅಕ್ಕ, ಹೇಗಿದ್ದೀರಾ ಸ್ವಾತಿ ಅಕ್ಕ? ಟೀ ಕುಡಿದ್ರಾ? ಸಾಯಂಕಾಲ ಇವತ್ತು ಬರಲ್ಲ, ಅವರು ನಾಳೆ ಬರ್ತಾರೆ 5 ಗಂಟೆ ಮೇಲೆ. ವಾಯ್ಸ್ ಸುಮಿ ಅಂತ ಕುಡ್ಲದವರು, ಅವರ ಲೈವಿಗೆ ಬನ್ನಿ, ಪಿನ್ ಮಾಡಿಸಿಕೊಡ್ತೀನಿ. ಓಕೆ ಸತೀಶ್ ಅಣ್ಣ. ಅವರಿಗೆ ಅವ್ರದ್ದು ಐಡಿ ಎಂತ ಅಂತ ಗೊತ್ತಿಲ್ಲಲ್ಲ. ಲೈಕ್ ಡನ್ ಅಂತ ಹೇಳ್ತಿದ್ದಾರೆ ಸ್ವಾತಿ ಅಕ್ಕ. ಪೂಜೆ ಸಿಸ್ ಹಾಯ್. ಹಾಯ್ ಮುದ್ದು ಸಿಸ್, ಆರಾಮ? ಲೈಕ್ ಡನ್ ಅಂತ ಹೇಳ್ತಿದ್ದಾರೆ ಪೂಜೆ ಸಿಸ್. ಥ್ಯಾಂಕ್ ಯು ಪೂಜೆ ಸಿಸ್. ಟೀ ಎಲ್ಲ ಕುಡಿದ್ರಾ? ಮುದ್ದು ಅಲ್ಲ ಇದು ಪೆದ್ದು ಅಂತ ಹೇಳ್ತಿದ್ದಾರೆ ಹಿರಣ್ಣ. ಮುರಣಿ ಅಲ್ಪನಿ ಶಿವಪುರ ದೇವಸ್ಥಾನ ಬ್ರಹ್ಮ ಕಲಶ ಅಂಡ್ ಪೋದಿತ್ತೆ ಅಂದೆ ರವೀಂದ್ರಣ್ಣ. ಆಯಿತು ಮುದ್ದು ಅಂತ ಹೇಳ್ತಿದ್ದಾರೆ ಸ್ವಾತಿ ಅಕ್ಕ. ಹೌದಾ, ಎಂತೆತ್ತು ಸ್ಪೆಷಲ್? ಮಹಾಲಿಂಗೇಶ್ವರ ದೇವಸ್ಥಾನ ಎನ್ನ ಅಮ್ಮನ ಕೈತಲ ಒಂದೇ. ಸ್ವಾತಿ ಅವರೇ ವೆಲ್ಕಮ್ ಟು ಲೈವ್ ಅಂತ ಹೇಳ್ತಿದ್ದಾರೆ ಹೀರೋ ಅಣ್ಣ. ಇದು ಹೀರೋ ಅಣ್ಣನೇ ಪಕ್ಕ, ಈಗ ಗೊತ್ತಾಯ್ತು ಅದು ಹೀರೋ ಅಣ್ಣನೇ, ನೀವೇ ಅದು. ನೀವು ಇಂಗ್ಲೀಷ್ ಬರಲ್ಲ ಅಂತ ಹೇಳಿ ಇಷ್ಟು ಮಾತಾಡ್ತೀರಾ. ಹಾಯ್ ಸ್ವಾತಿ ತಂಗಿ ಅಂತ ಹೇಳ್ತಿದ್ದಾರೆ ಸತೀಶ್ ಅಣ್ಣ. ಸೂಪರ್ ಅಂತ ಪೂಜೆ ಸಿಸ್. ಹಾಯ್ ಪೂಜಾ ಅವರೇ ಅಂತ ಸ್ವಾತಿ ಅಕ್ಕ. ಹಾಯ್ ಸ್ವಾತಿ ಮುದ್ದು ಸಿಸ್ಟರ್ ಅಂತ ಪೂಜೆ ಸಿಸ್. ಹಾಯ್ ಸತೀಶ್ ಅಣ್ಣ ಅಂತ ಸ್ವಾತಿ ಅಕ್ಕ. ಹಾಯ್ ಸತೀಶ್ ಅಣ್ಣ ಅಂತ ಹೇಳ್ತಿದ್ದಾರೆ. ಲೈಕ್ ಕೊಡಿದವ್ರು ಲೈಕ್ ಕೊಡಿ, ಹಾಗೆ ಚಾನಲ್ ಸಬ್ ಮಾಡಿಲ್ಲ ಅಂದರೆ ಸಬ್ ಮಾಡಿಕೊಳ್ಳಿ. ಕೊರಗಜ್ಜೆ ದೇವಸ್ಥಾನ ಅಲ್ಪನೆ ಕೈತಲ್ ಆಪುಂಡು ಪನ್ ದಾದಿ. ಕೊರಗಜ್ಜೆ ದೇವಸ್ಥಾನ ಅಲ್ಪನೆ ಕೈತಲ್ ಆಪುಂಡು ಪನ್ಪೆ ಅಂದೆ. ಓಕೆ ಓಕೆ. ಸ್ವಾತಿ ಮುತ್ತಿನ ಮಳೆ ಹಣಿಗೆ ಈ ಬಿಸಿಲಿನ ತಾಪ ಯಾಕೆ ಹೀಗೆ ಸ್ವಾತಿ ಅಕ್ಕ ಅಂತ ಹೇಳ್ತಿದ್ದಾರೆ ಅಶ್ವಕ್. ವೆಲ್ಕಮ್ ಮಾಡಿದೆ ಅಷ್ಟೇ. ಇಲ್ಲ ಹೀರೋಣ, ಅದು ನೀವೇ, ನಾನು ನಂಬಲ್ಲ ಇನ್ನು. ವಾಯ್ಸ್ ಸುಮ್ಮಿ ಅವರು ಪುತ್ತೂರವರೇ. ಹೌದಾ ಸತೀಶ್ ಅಣ್ಣ? ಅವ್ರದ್ದೊಂದು ಐಡಿ ನನ್ನ ವಿಡಿಯೋಗೆ ಕಮೆಂಟ್ ಹಾಕಿರಿ ಆಯಿತಾ. ಎಂಕಲ್ ಬಾಡಿಗೆ ಮಾತ ಕೇಪಲ್ ಪೋಂದು ಇಪ್ಪು ಅಂದೆ. ಓಹೋ ಚಂಡ ಈರಡಕ್ಕೆ ಎಂಡ ಗೊತ್ತಾ. ಹಾಯ್ ಉಲ್ಲಾಸ್ ಅಂತ ಸ್ವಾತಿ ಅಕ್ಕ. ಸೂಪರ್ ಸೂಪರ್ ಅಂತ ರವೀಂದ್ರಣ್ಣ. ಹಾಯ್ ಅಶು ಅವರಂತ ಸ್ವಾತಿ ಅಕ್ಕ ಹೇಳ್ತಿದ್ದಾರೆ. ಬನ್ನಿ ಗೈಸ್, ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ, ಕಮೆಂಟ್ ಹಾಕಿ. ಗೊತ್ತುಂಡ ಅಂದೆ. ಓಕೆ ಓಕೆ. ಅಶು ಅಂತ ನಗ್ತಿದ್ದಾರೆ ಸ್ವಾತಿ ಅಕ್ಕ. ಮುದ್ದು ಬೆದ್ದು ಅಂತ ಹೇಳ್ತಿದ್ದಾರೆ ಹೀರೋ ಅಣ್ಣ. ಬೆದ್ದು ಅಲ್ಲ, ಅದು ನೀವೇ. ಇಂಗ್ಲೀಷ್ ನೀವೇ ಮಾತಾಡೋದು. ನಿಮ್ಮನ್ನು ಉಂಟಲ್ಲ ಗುದ್ದಿ ಗುದ್ದಿ ಚಟ್ನಿ ಮಾಡಬೇಕು. ಲೈಕ್ ಕೊಡಬೇಡಿ ಗೈಸ್ ಅಂತ ಹೇಳ್ತಿದ್ದಾರೆ ಹಿರಣ್ಣ. ಹಿರಣ್ಣ ನೋಡಿ, ನಿಮ್ಮ ಮಂಡೆಗೆ ಒಂದು ಕೊಡ್ತೇನೆ, ಸಪೋರ್ಟ್ ಅಂತ ರವೀಂದ್ರಣ್ಣ. ಉಲ್ಲಾಸ್ ಕಾಫಿ ಆಯಿತು, ನಿಮ್ದಾಯ್ತಾ ಅಂತ ಕೇಳ್ತಿದ್ದಾರೆ ಸ್ವಾತಿ ಅಕ್ಕ. ಪಪ್ಪರ್ ಸ್ವಾತಿ ಅಕ್ಕ ಕೆತ್ತಿ ಕಜಿಪುನಲ್ಲಿ ಊಟ ಮಾಡಿದ್ರ ಅಂತ ಕೇಳ್ತಿದ್ದಾರೆ ಅಶೋಕ್. ಸೂಪರ್ ಅಂತ ಸ್ವಾತಿ ಅಕ್ಕ. ಇವರೆಲ್ಲಿ ಹೋದ್ರು? ಪೂಜೆ ಸಿಸ್ ಮಾಯ್ಕಾದ್ರ.
ಕಾಫಿ ಆಯಿತು ಸ್ವಾತಿ ಅವರೇ, ಹೇಗಿದ್ದೀರಾ ಅಂತ ಹೀರೋ ಅಣ್ಣ. ಸತ್ಯಕ್ಕೆ ಹೇಳಿ ನೀವು ಉದ್ದ ಇದ್ದೀರಾ ಅಂತ. ಸತ್ಯಕ್ಕೆ ಉದ್ದ ಇದ್ದೀರಿ ಹೇಳಿ ಆಯಿತಾ. ಸಪೋರ್ಟ್ ಅಂತ ರವೀಂದ್ರಣ್ಣ. ಥ್ಯಾಂಕ್ ಯು ರವೀಂದ್ರಣ್ಣ. ರವೀಂದ್ರಣ್ಣ ಮತ್ತೆ ವಿಶೇಷ. ಮುದ್ದು ಬಿದ್ದು ಲೈವ್ಗೆ ಲೈಕ್ ಮಾಡಬೇಡಿ ಗೈಸ್. ಯಾಕೆ ಗೈಸ್? ಹೀರೋ ಅಣ್ಣನ ಮಾತನ್ನು ಕೇಳಬೇಡಿ ನೀವು ಆಯಿತಾ. ನೀವು ಒಳ್ಳೆಯವರಲ್ವಾ. ಅಶು ಅವರೇ ನನಗೆ ಮಟನ್ ಅಂತ ಹೇಳ್ತಿದ್ದಾರೆ ಸ್ವಾತ್ಯಕ್ಕ. ಮಟನ್ ತಿನ್ನಲ್ಲ ನಾನು. ಎಲ್ಲ ಇರಬೇಕು ಅಂತ ಎಲ್ಲ ಹೇಳಬೇಕು ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಎಂತ ಹೇಳುದು ರವೀಂದ್ರಣ್ಣ, ನೀವೇ ಹೇಳಿ. ನೈಸ್ ಅಂತ ಪೂಜಿಸಿಸ್. ವಾಯ್ಸ್ ಸುಮ್ಮಿ ಅಂತ ಸರ್ಚ್ ಮಾಡಿ 12K ಸಬ್ಸ್ಕ್ರೈಬ್ ಇದ್ದಾರೆ. ಅವರ ಚಾನಲ್ ಮೇಲೆ ಇಂಡಿಯಾ ಫ್ಲಾಗ್ ಹಾಕಿದ್ದಾರೆ. ಹೌದಾ? ಓಕೆ ಸತೀಶ್ ಅಣ್ಣ, ಸರ್ಚ್ ಮಾಡ್ತೇನೆ. ಸ್ವಾತಕ್ಕ ಲೈಕ್ ಹಗರಣ ಮಾಡ್ತಿದ್ದಾರೆ ಎಲ್ಲರೂ ಇಲ್ಲಿ ಯಾಕೆ ಅಂತ ಕೇಳ್ತಿದ್ದಾರೆ ಅಶ್ವಕ್ಕ. ನಾನು ಸೂಪರ್ ಉಲ್ಲಾಸ್ ಅಂತ ಸ್ವಾತಕ್ಕ. ಎಂಕ ಅಡೆಗೆ ಜಸ್ಟ್ 12 ಕಿಲೋಮೀಟರ್ ನಂದ ಆತೇನಾ ಸೂಪರ್ ಈರೊಂಜಿ ಆ ಜಾಗುಡುಲ್ಲರತ್ತ ಎಂಕೆ ಖುಷಿ ಮಟನ್ ಸೂಪರ್ ಅಂತ ಸ್ವಾತಕ್ಕ. ಎಂಕವ ಅದೃಷ್ಟ ನಿಜ. ಅಶುಸಿಸ್ ನಮಸ್ಕಾರ ಅಂತ ಹೇಳ್ತಿದ್ದಾರೆ ಪೂಜೆ. ಅಂದು ಸತ್ಯ ಎಂಗೆ ಸತ್ಯ ಗೊತ್ತಣ್ಣ. ಕೊರಗಜ್ಜ ದೇವಸ್ಥಾನ ಪುರ ಪಂಡ ಭಾರಿ ಇಷ್ಟ. ಕೊರಗಜ್ಜ ಅವು ಪುರ ಏನು ಮಸ್ತ್ ನಂಬು ಏನ ಈತ್ ಕೆಲಸಲು ಓವೇ ಕೆಲಸಲು ಅವಡಂಡ ಇಂಕ್ ಸತ್ಯ ಇಂಕ್ ಬೇತಕ್ಲ ಸಪೋರ್ಟ್ ಉಡ್ದಲ ಜಾಸ್ತಿ ಉಂಡತೆ. ದೈವ ದೇವರನ್ನ ಸಪೋರ್ಟ್ ಉಡೇ ಅನೀತು ಮಿತ್ತು ಬೈದನು ಬಂತ ಸತ್ಯ ಬನಪ್ಪ ರವೀಂದ್ರಣ್ಣ. ಜನಕ್ಕಲು ಮಸ್ತ್ ಒಂದು ಮಲ್ಪಿರತ್ತೆ ಅಂಡ ದೈವ ದೇವರನ್ನ ಆಶೀರ್ವಾದ ಉಡೇ ಅನೀತು ಮಿತ್ತು ಬೈದೆ. ಅಶ್ವ ಅವರೇ ಆಯ್ತಾ ಅಂತ ಕೇಳ್ತಿದ್ದಾರೆ. ಟೀ ಆಯ್ತಾ ಅಂತ ಕೇಳ್ತಿದ್ದಾರೆ ಸ್ವಾತಿ. ಸ್ವಾತಿ ತಂಗಿ ನೋಡಿ ಮಾವಿನ ಹಣ್ಣು ಕೊಡ್ತಿದ್ದಾರೆ ಸತೀಶ್ ಅಣ್ಣ. ಥ್ಯಾಂಕ್ ಯು ಅಣ್ಣ ಅಂತ ಸ್ವಾತಿಯಕ್ಕ. ಊರು ಬಿಟ್ಟು 12 ಹಾಕಿದ್ರೆ ಅಲ್ಲಿ ತಲುಪುವರು ರವಿ ಅಣ್ಣ ಅಂತ ಹೇಳ್ತಿದ್ದಾರೆ ಅಶ್ವಕ್ಕ. ಕೋಲದ ವಿಡಿಯೋ ಉಂಟು ಅಂದೇ ರವೀಂದ್ರಣ್ಣ. ಪೂಜಾ ಅಕ್ಕ ನಮಸ್ತೆ ಅಂತ ಅಶ್ವಕ್ಕ. ಥ್ಯಾಂಕ್ ಯು ತಂಗಿ ಅಂತ ಹೇಳ್ತಿದ್ದಾರೆ ಸತೀಶ್ ಅಣ್ಣ. ನೈಸ್ ಅಂತ ಪೂಜಿಸಿ. ಸೂಪರ್ ಗುಡ್ ಅಂತ ಸ್ವಾತಿಯಕ್ಕ. ಲೈಕ್ ಕೊಡಿ ಎಂಕಲ ಮಸ್ತ್ ಇಷ್ಟ ಅಂದೇ ಅಕಲ್ನೇ ನಮಗೆ ರಕ್ಷಣತೆ ಸತ್ಯ ಮಸ್ತದೆ ಅನ್ನ ಹಿಂಸೆ ಮಾಡ್ತಾರಡಲ್ಲ. ಕೆಲವು ಮನಸ್ಸು ಬೇಜಾರಂಡ ಜಾಸ್ತಿ ಯೋಚನೆ ಮಾಡ್ಕೊಂಡಲ್ಲಿ. ನೈಸ್ ಸೂಪರ್ ಅಂತ ಸ್ವಾತಿಯಕ್ಕ. ಥ್ಯಾಂಕ್ ಯು. ಗುಡ್ ಅಂತ ಹೇಳ್ತಿದ್ದಾರೆ ಪೂಜೆ ಸಿಸ್. ಟೈಮ್ ಆಯ್ತು ಅಂತಲ್ಲ 5:30 ಆಗ್ತಾ ಬಂತು. ನೈಸ್ ಸೂಪರ್ ಥ್ಯಾಂಕ್ ಯು. ಅಜ್ಜ ಸ್ವಾಮಿ ಕೊರಗಜ್ಜ ಅಂತ ಅಶ್ವಕ್ಕ. ಥ್ಯಾಂಕ್ ಯು ಅಶ್ವಕ್ಕ. ನೈಸ್ ಲೈವ್ ಅಂತ ಹೇಳ್ತಿದ್ದಾರೆ ಪೂಜೆ ಸಿಸ್. ಪೂಜೆ ಅವರೇ ಟೀ ಆಯ್ತಾ ಅಂತ ಸ್ವಾತ್ಯಕ್ಕ. ಚಕ್ಕುಲಿ ಬೊಕ್ಕ ಬೀಡ ಪಸೊಂದು ಪೋಲ ಅಜ್ಜಗ ಯಾನ್ ಏಪಲ್ಲ ವಿವೇಕ್ ಕೊರ್ಪುನು ರವೀಂದ್ರಣ್ಣ. ಏಪಲ್ಲ ಅವೇನು ಕೊರ್ಪರು. ಪೂಜಾ ಅವರೇ ಟೀ ಆಯ್ತಾ. ಗುಡ್ ನೈಸ್ ಅಂತ ಸ್ವಾತಕ್ಕ. ನೈಸ್ ಹೇಳಿ ಐಸ್ ಇಡಬೇಡಿ ಅಂತ ಅಶ್ವಕ್ಕ. ನೈಸ್ ಅಂತ ಸ್ವಾತಕ್ಕ. ಬೊಕ್ಕ ಒಂಜು ಉಂಡು ಮುಲ್ಪ ಪನ್ಪುಜವು. ಓಕೆ ರವೀಂದ್ರಣ್ಣ. ಓಕೆ ಅಂಕೀರು ಕಮೆಂಟ್ ಮಾಡಿ. ಪಸೊಂದು ಪೋವರಿಗೆ ಅಂದೆ. ಓಕೆ ಇರ್ಬೇಕ ಅಲ್ಪ ಮೆಸೇಜ್ ಮಾಡಲಿ ಅಂತ ಓಕೆನಾ. ಆಯಿತು ಪೂಜಾ ಅವರೇ ಅಂತ ಸ್ವಾತ್ಯಕ್ಕ. ಲೈಕ್ ಕೊಡಿ ಜನ ರೀ. ಹಾಗೆ ಚಾನಲ್ ಸಬ್ ಮಾಡಿಲ್ಲ ಅಂದರೆ ಸಬ್ ಮಾಡಿಕೊಡಿ. ಓಕೆ ಬನ್ನಂದಿಲ್ಲ ರವೀಂದ್ರಣ್ಣ. ಸೂಪರ್ ಥ್ಯಾಂಕ್ ಯು ಸ್ವಾತ್ಯಕ್ಕ. ಪೂಜಾ ಸಿಸ್ ಥ್ಯಾಂಕ್ ಯು. ಎಂತ ಕೇಳಿದ್ರು ಪೂಜಾ ಸಿಸ್? ಆಯಿತು ಸಿಸ್ ನಿಮ್ದಾಯ್ತಾ? ಸ್ವಾತಿ ಮುದ್ದು ಸಿಗ್ತಾರಾ ಅವರಿಗೆ ಕೇಳಿದ್ದ ಬನ್ನಾಗ ಬಂದೆ. ಓಕೆ ರವೀಂದ್ರಣ್ಣ ಬಂದ. ಗುಡ್ ಅಂತ ಪೂಜೆ ಸಿಸ್.
ಸೂಪರ್ ಸೂಪರ್, ಥ್ಯಾಂಕ್ ಯು. ಬಿರೋಜ್ ಬ್ರೋ ಹಾಯ್ ಓನ್ಲಿ. ಬಿರೋಜ್ ಅಣ್ಣ ಹಾಯ್ ಹಾಯ್. ಇಂಚೆಲ್ಲರು ಚಾ ಪರಿಹಾರ ಹಾಯ್ ಸಿಸ್ ಅಂತ ಬಿರೋಜ್ ಅಣ್ಣ. ಸೂಪರ್ ಸಪೋರ್ಟ್ ಅಂತ ಸ್ವಾತಿ ಅಕ್ಕ. ಲೈಕ್ ಥ್ಯಾಂಕ್ ಯು. ಅವರೇ ಕಾಳು ಇಲ್ಲ ಸ್ವಾತಿ ಅಕ್ಕ, ನಮ್ಮ ಮನೆಯಾಗೆ ಓನ್ಲಿ ತೆತ್ತಿರುವುದು ಅಂತ ಹೇಳ್ತಿದ್ದಾರೆ ಅಶ್ವಕ್ಕ. ಹಾಯ್ ಬಿರೋಜ್ ಅಂತ ಸ್ವಾತಿ ಅಕ್ಕ. ಹಾಯ್ ರವೀಂದ್ರ ಬ್ರೋ ಅಂತ ಬಿರೋಜ್ ಅಣ್ಣ. ಹೌದಾ ಅಶು ಅವರು ಅಂತ ಕೇಳ್ತಿದ್ದಾರೆ ಸ್ವಾತಿ ಅಕ್ಕ. ಹಾಯ್ ಸ್ವಾತಿ ಸಿಸ್ ಅಂತ ಬಿರೋಜ್ ಅಣ್ಣ. ಸ್ವಾತಿ ಅಕ್ಕ ನಗ್ತಿದ್ದಾರೆ. ಲೈಕ್ ಕೊಡಿ, ಕಮೆಂಟ್ ಮಾಡಿ, ಹಾಗೆ ಚಾನಲ್ ಸಬ್ ಮಾಡಿಲ್ಲ ಅಂದರೆ ಸಬ್ ಮಾಡ್ಕೊಳ್ಳಿ. ಚಾಂಡೆ ಬಿರುವಜ್ ಅಂತ ಸ್ವಾತಿ ಅಕ್ಕ. ಅಯ್ಯೋ ಅವರೇ ಇಲ್ಲ ಸ್ವಾತಿ ಅಕ್ಕ ಅಂತ ಅಶ್ವಕ್ಕ. ಲೈಕ್ ಡನ್ ಅಂತ ಹೇಳ್ತಿದ್ದಾರೆ ಬಿರುವಜ್ ಅಣ್ಣ. ಲೈಕ್ ಡನ್. ಪರಿಹಾರ ಮುದ್ದು ದಾದಿ ಬಿರುವಜ್ ಅಣ್ಣ. ಚಾ ಪರ್ತಜಿ ನಾನು ಇಲ್ಲ ಬೋದು ಇರ್ನಾಡಿ ಅವರೇ ಅಂತ ಸ್ವಾತ್ಯಕ್ಕೆ ಎಂತ ಅವರೇ ಕಾಳು ಉಂಟ ಬಿರೋಜ್ ಅಣ್ಣ. ಬೊಕ್ಕ ವಿಶೇಷ ಎನ್ನ ಆಡು ಸ್ವಾತಿ ಸಿಸ್ ಅಂತ ಬಿರೋಜ್ ಅಣ್ಣ. ಲೈಕ್ ಕೊಡೋದವ್ರು ಲೈಕ್ ಕೊಡಿ. ಬಿರೋಜ್ ಅಣ್ಣ ಮತ್ತೆ ವಿಶೇಷ ಹೇಳಿ. ಇವರೆಲ್ಲಿ ಹೋದ್ರು, ಎಲ್ಲ ಓಡಿದ್ರ? ಗುಡ್ ಅಂತ ಹೇಳ್ತಿದ್ದಾರೆ ಸತ್ಯಕ್ಕ. ರಾಧೆ ರಾಧೆ. ಗುಡ್ ವಿಶೇಷ ನಾಲೆಡ್ಜ್ ಅಂದೆ. ಕೃಷ್ಣ ಅಂತ ಹೇಳ್ತಿದ್ದಾರೆ. ರಾಮ್ ಥ್ಯಾಂಕ್ ಯು. ಸೂಪರ್ ಥ್ಯಾಂಕ್ ಯು. ಇವರೇ ಟೈಮ್ ಸಿಕ್ಕರೆ ಮತ್ತೆ ಲೈವ್ ಬರ್ವೆ ಸ್ವಾತಿ ಅಕ್ಕ ಅಂತ ಹೇಳ್ತಿದ್ದಾರೆ ಆಶು ಅಕ್ಕ. ಸೂಪರ್ ಥ್ಯಾಂಕ್ ಯು. ಓಕೆ ಅಶು ಅವ್ರಂತ ಸ್ವಾತಿ ಅಕ್ಕ. ಇಸ್ಕಾನ್ಗೆ ಸೇರಿಯರ ಬಾರಿ ಎಡ್ಡೆ ಸ್ವಾತಿ ಸಿಸ್ ಅಂತ ವಿರೋಜ್ ಅಣ್ಣ. ಓಯ್ ಜನರೇ ಬನ್ನಿ ಮಾರೆ ಅಂತ ಹೇಳ್ತಿದ್ದಾರೆ ರವೀಂದ್ರ ಅಣ್ಣ. ಅಶ್ವಕ್ಕ ನಮಸ್ತೆ ಅಂತ ಹೇಳ್ತಿದ್ದಾರೆ. ಲೈಕ್ ಡನ್. ಲೈಕ್ ಕೊಡಿ, ಕಮೆಂಟ್ ಮಾಡಿ ಅಂತ ರವೀಂದ್ರ ಅಣ್ಣ. ಇಲ್ಲಾಡ್ಬೋದು ಬರೆಯವರ ಉದಸ್ಸಿ ನಾಲ್ಕು ಪತ್ತೊಂದೇ ಪೋಡ ಬೊಚ್ಚ ಅಂತ ಕೈಯಡ. ಕುರೆ ಕಟ್ಬೇಡಿ ಮಾರೆ. ಹೌದು, ಕುರೆ ಕಟ್ಬೇಡಿ, ಲೈಕ್ ಕೊಡಿ. ಇಜ್ಜಿ ಬಿರುವಾಸ್ ಮನೊಂದು ಲೇಟ್ ಸ್ವಾತಿ ಅಕ್ಕ. ಹಾಯ್ ಚಿಕ್ಕ ಅಂತ ಹೇಳ್ತಿದ್ದಾರೆ. ಯಾರು ಚಿಕ್ಕ ಮಾರೆ? ಯಾರು ಚಿಕ್ಕ ಸ್ವಾತಿ ಅಕ್ಕ? ಜನ ಬನ್ನಿ, ನಿಮ್ಮ ಹಣ ಬೇಡ, ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ ಅಶೋಕ. ಚಾಂಡ ಚಿಕ್ಕ ಅಂತ ಇವರು ಸ್ವಾತಿ ಅಕ್ಕ. ಚಿಕ್ಕಲೆಜ್ಜಿ ಪಕ್ಕಲೆಜ್ಜಿ ಕದ್ದು ನೋಡಬೇಡಿ ಬನ್ನಿ ಜನರೇ ಅಂತ ರವೀಂದ್ರಣ್ಣ. ಅವರು ಅಲ್ಲೇ ಇರ್ತಾರಂತೆ ರವೀಂದ್ರಣ್ಣ. ಇರಲಿ. ಹಾಯ್ ದೊಡ್ಡಪ್ಪ ಅಂತ ಹೇಳ್ತಿದ್ದಾರೆ ಸ್ವಾತಿ ಅಕ್ಕ. ಮಲ್ಲಿಕಾರ್ಜುನ್ ಅವರೇ ಹಾಯ್, ಹೇಗಿದ್ದೀರಾ? ಒಂದು ಲೈಕ್ ಕೊಡಿ. ಚಿಕ್ಕ ಯಾರು ಬೊಕ್ಕ ಬರುವರು ಅಂತ ಹೇಳ್ತಿದ್ದಾರೆ ಅಶ್ವಕ್ಕ.
ಸಾತ್ಯಕ್ಕ ನಗ್ತಿದ್ದಾರೆ. ಸಾತ್ಯಕ್ಕ ಚಾಕ್ಲೇಟ್ ಕೊಡ್ತಿದ್ದಾರೆ. ಥ್ಯಾಂಕ್ ಯು ಸಾತ್ಯಕ್ಕ. ದೊಡ್ಡಪ್ಪ ಬಂದರೆ ದೋಸೆ ಕೊಡಿ ಅಂತ ಅಶ್ವಕ್ಕ. ಸಪೋರ್ಟ್ ಅಂತ ರವೀಂದ್ರಣ್ಣ. ನೈಸ್ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು. ಸಪೋರ್ಟು. ಥ್ಯಾಂಕ್ ಯು ರವೀಂದ್ರಣ್ಣ. ನೈಸ್ ಅಂತ ಹೇಳ್ತಿದ್ದಾರೆ ಸಾತ್ವಿಕ್. ಓಕೆ ಅಶ್ವ ಅವರಂತ ಸಾತ್ವಿಕ್. ಬೇಗ ಪಾಡಿಯ ರವೀಂದ್ರಣ್ಣ ಕೇಂಡ ಚಿಲ್ಕ ಪಾಡಿಯ. ಲೈಕ್ ಕೊಡಿ ಮಾರ್ರೆ. ಹೌದು ಮಾರ್ರೆ, ಲೈಕ್ ಕೊಡಿ. ಹಾಂ ಕೇಂಡು ಇರೇಕೆ ನೋಡಿಂದ ಆಯ್ತು ಜೋರುಡೆ ಬಾಡಿ. ಓಕೆ ಅಂಚಣ್ಣ, ಲೈವ್ ಎಂಡ್ ಮಾಡ್ಕೊಡ. ಓಕೆನಾ? ಎಲ್ಲ ಲೈವ್ ಮತ್ತೆ ಹಾಯ್ ಅಕ್ಕ ನಮಸ್ಕಾರ ಅಂತ ಹರೀಶ್ ಅವರು. ಹಾಯ್ ಹರೀಶ್ ಅವರೇ, ಲೈಕ್ ಕೊಡಿ. ಆತ್ ಮುಗ್ಲಿ ಲೈಕ್ ಕೊರೆಗದ ಅದು ಹಾಕೊಂಡು ಅಂದು. ಹರೀಶ್ ಅವರೇ ಲೈಕ್ ಕೊಡಿ ಆಯಿತಾ? ನಾನು ಲೈವ್ ಎಂಡ್ ಮಾಡ್ತೇನೆ ರವೀಂದ್ರಣ್ಣ. ನಾಳೆ ಲೈವ್ಗೆ ಜಾಯ್ನ್ ಆಗ್ತೇನೆ. ಓಕೆನಾ? ಎಲ್ರಿಗೂ ಬಾಯ್ ಆಯಿತಾ? ರವೀಂದ್ರಣ್ಣ, ಸ್ವಾತ್ಯಕ್ಕ, ಹರೀಶ್ ಅಣ್ಣ, ಮಹೇಶ್ ಅಣ್ಣ, ಕೃಷ್ಣಣ್ಣ, ಯಾರೆಲ್ಲ ಇದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಾಳಿನ ಲೈವಲ್ಲಿ ಮತ್ತೆ ಸಿಗ್ತೀನಿ. ಬಾಯ್. ಓಕೆನಾ? ನನಗೂ ಕೂಡ ತುಳು ಮಾತಾಡಲಿಕ್ಕೆ ಬರುತ್ತದೆ. ಹೌದಾ? ತುಳು ಮಾತಾಡಿ ಹಾಗಾದ್ರೆ. ಬೇಗ ಹಾಕಿ ಮನೆಗೆ ಹೋಗಿ. ಓಕೆ ಅಶ್ವಕ್ಕ. ಜನ ಇದ್ದಾರೆ ಮಾರ್ರೆ. ಎಂಡ್ ಮಾಡುವಾಗಂತ ಜನ ಇದ್ದಾರೆ. ಈಗ ನೋಡಿ ಜನ ಬಂದರು ತುಂಬ. ಜನ ಉಳ್ಳೇರು ಇಂಚೆ ನಾಂಡೆ ದೀಪ ಒಂದು. ನೀವು ಹೇಗಿದ್ದೀರಕ್ಕ? ನಾನು ಆರಾಮಿದ್ದೇನೆ. ಹರೀಶ್ ಅವರೇ, ನೀವು ಹೇಗಿದ್ದೀರಾ? ಕಮೆಂಟ್ ಅಂತ ರವೀಂದ್ರ. ನಿಮ್ಮದು ಕಾಫಿ ಟೀ ಆಯ್ತಾ ಅಕ್ಕ? ಇಲ್ಲ, ನಾನು ಮನೆಗೆ ಹೊರಟೆ, ಇನ್ನು ನೋಡಬೇಕು ಮನೆಗೆ ಹೋಗಿ. ಸಪೋರ್ಟ್. ಥ್ಯಾಂಕ್ ಯು ರವೀಂದ್ರಣ್ಣ. ನೈಸ್ ಥ್ಯಾಂಕ್ ಯು. ಲೈಕ್ ಅಕ್ಕ 21. ಥ್ಯಾಂಕ್ ಯು ಹರೀಶ್ ಲೈಕ್ ಕೊಟ್ಟದಾಗೆ. ಇರೇ ತುಳು ಬರ್ಕೊಂಡು ಪಂಡಾರತ್ತ ತುಳು ಬಾತಿರಲ್ಲ ಹರೀಶ್. ಬಂದ ಎಲ್ಲ ಜನರೇ ಮೊದಲು ಒಂದು ಲೈವ್ಗೆ ಲೈಕ್ ಕೊಡಿ. ಹೌದು, ನಾನು ದೇವರ ಕೃಪೆಯಿಂದ ಆಶೀರ್ವಾದದಿಂದ ಚೆನ್ನಾಗಿದ್ದೇನಕ್ಕ. ಹೌದಾ? ಹಾಗೇನೆ ಚೆನ್ನಾಗಿರಬೇಕು, ಖುಷಿಯಾಗಿರಬೇಕು. ಲೈಕ್ ಕೊಡಿ, ಕಮೆಂಟ್ ಮಾಡಿ. ಹೌದು, ಯಾವುದು ವರ್ಕ್ ಮಾಡ್ತೀರಾ? ಇಲ್ಲೇ ಆಫೀಸಲ್ಲಿ ವರ್ಕ್ ಮಾಡ್ತಿದ್ದೇನೆ ಹರೀಶ್ ಅವರು. ಈಗ ಹೊರಟೆ ಮನೆಗೆ. ನಾನು ಲೈಕ್ ಕೊಟ್ಟಿದ್ದೀನಿ ಅಕ್ಕ. ಥ್ಯಾಂಕ್ ಯು ಹರೀಶ್. ಸೂಪರ್ ಥ್ಯಾಂಕ್ ಯು. ನಿಮ್ಮ ಊರು ಉಡುಪಿಯಾ? ನನ್ನ ಊರು ಕಾರ್ಕಳ. ಉಡುಪಿ ಕಾರ್ಕಳ.
ಎಲ್ಲ ಹೋದ್ರಂತೆ, ಈಗ ಎಂಡ್ ಮಾಡ್ಬೋದಂತ ಅಲ್ವಾ ರವೀಂದ್ರಣ್ಣ? ಇದ್ದೀರಾ? 5 ಮೆಂಬರ್ ಇದ್ದಾರೆ ಅಷ್ಟೇ, ಎಂಡ್ ಮಾಡ್ಬೋದು ಈಗ. ಸಪೋರ್ಟ್ ಥ್ಯಾಂಕ್ ಯು. ಕಾರ್ಕಳ ಮಂಚಕಲ್ ಆ ಕಡೆ ತುಂಬ ಬಾರಿ ಬಂದಿದ್ದೆ. ಲೋಕಲ್ ಬಸ್ ಡ್ಯೂಟಿ ಮಾಡಿದ್ದೇನೆ. ವಿಶಾಲ್ ಮೋಟಾರ್ಸ್ 5 ವರ್ಷ ಡ್ಯೂಟಿ ಮಾಡಿದ್ದೇನೆ. ಮಂಗಳೂರು, ಮೂಡುಬಿದ್ರೆ, ಕಾರ್ಕಳ, ಮಂಚಕಲ್. ಹೌದಾ? ಓಕೆ. ಅಂಚಂಡೆ ರೀ ತುಳು ಬರ್ಕೊಂಡತೆ ಹರೀಶ್. ಚೂರು 1 ನಿಮಿಷ ಬರ್ತಾ. ಗುಡ್ ಥ್ಯಾಂಕ್ ಯು. ಕಮೆಂಟ್. ಹೌದಕ್ಕ, ಮೆಸೇಜ್ ಮಾಡಲಿಕ್ಕೆ ಅಷ್ಟು ಗೊತ್ತಿಲ್ಲ, ಬೇಜಾರು ಮಾಡಬೇಡಿ, ಸ್ಪೆಲ್ಲಿಂಗ್ ಮಿಸ್ ಆಗಿ. ಹೌದಾ? ಪರವಾಗಿಲ್ಲ ಹರೀಶ್, ಅಡ್ಜಸ್ಟ್ ಮಾಡುವ. ಪುತ್ತೂರು ಆಫೀಸ್ ಕಾಲ್ ಮಾಡ್ತಿದ್ದಾರೆ. ಓಕೆ. ಹಾಗಾದರೆ ನೀವು ಎಂಡ್ ಮಾಡಿ, ನಾನು ಪರ್ಮಿಷನ್ ಕೊಟ್ಟಿದ್ದೆ ಅಕ್ಕ. ಓಕೆ ಹರೀಶ್, ಎಂಡ್ ಮಾಡಬೇಕಾ? ರವೀಂದ್ರಣ್ಣ ಇಲ್ವಾ ಅಂತ. ರವೀಂದ್ರಣ್ಣ ಇದ್ದೀರಾ ಹೇಳಿ. ಸೂಪರ್ ಥ್ಯಾಂಕ್ ಯು. ಎಂಡ್ ಮಲ್ಪೆ ರವೀಂದ್ರಣ್ಣ ಎಲ್ಲ ಇಜ್ಜೆ ಓಕೆನಾ? ಎಲ್ಲ ತಿಕ್ಕ. ಗುಡ್ ಥ್ಯಾಂಕ್ ಯು. ಬಾಯ್ ರವೀಂದ್ರಣ್ಣ. ಹರೀಶ್ ಬಾಯ್. ಹಾಗೆ ಯಾರೆಲ್ಲ ನನಗೆ ನನ್ನ ಲೈವ್ಗೆ ಸಪೋರ್ಟ್ ಮಾಡಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಾನು ನಾಳಿನ ಲೈವಲ್ಲಿ ಮತ್ತೆ ಸಿಗ್ತೇನೆ. ಬಾಯ್ ಥ್ಯಾಂಕ್ ಯು. ಹಾಂ ಓಕೆ ಬಾಯ್ ರವೀಂದ್ರಣ್ಣ.